ಮಾತನಾಡುವುದಿಲ್ಲ, ಆದರೆ ಬೆಳಕೆ ಅದನ್ನು ಪರಿಚಯ ಮಾಡಿಕೊಡುತ್ತದೆ. ಅದರಂತೆ ನಾವು ನಮ್ಮನ್ನು ನಮ್ಮ ಕೆಲಸದಿಂದಲೇ ಪರಿಚಯ ಮಾಡಿಸಿಕೊಡೋಣ. ಹೌದು ಪ್ರಿಯರೇ, ಕ್ರಿಸ್ಮಸ್ ವಾದ್ಯ ಮತ್ತು ಹಾಡು ಹಾಡಿದ CSI ಬಿಷಪ್ ಸರ್ಜನ್ ದೇವಾಲಯ ಬಬ್ಬುಕಟ್ಟೆಯ ಭಕ್ತಾದಿಗಳು ಹಾಗೂ ಅವರ 20 ಜನರ ಒಂದು ಗುಂಪು ತಮ್ಮ ಹಾಡಿನ ಕಲೆಯ ಮೂಲಕ ಹಾಗೂ ವಾದ್ಯ ನುಡಿಸುವ ಕಲೆಯ ಮೂಲಕ ತಮ್ಮನ್ನೇ ತಾವೇ ಇಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವರಿಗೆ ಧನ್ಯವಾದಗಳು. ಹಾಗೆಯೇ ಅವರಿಗೆ ಬೆನ್ನೆಲುಬಾಗಿ ನಿಂತ ಧರ್ಮಗುರುಗಳು, ವಂದನೀಯ ಎಡ್ವರ್ಡ್ S. ಕರ್ಕಡ ಧರ್ಮಗುರುಗಳು, ಇವರು ತಮ್ಮಿಂದ ಹೂವಿನ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗಾಯನ ಆಡಿದ ಹಾಗೂ ವಾದ್ಯ ನುಡಿಸಿದ ಎಲ್ಲರೂ ಮುಂದೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಂದೆ ಬಂದು ಅವರಿಗೆ ಹೂವಿನ ಗೌರವವನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಂಚಿತವಾಗಿ ನಾವು ಸರ್ವಧರ್ಮೀಯರು ಇಂದು ಜೊತೆಗೂಡಿ ಆಚರಿಸಲು ಈ ವೇಳೆಯಲ್ಲಿ ಸೇರಿದ್ದೇವೆ. ಕ್ರಿಸ್ಮಸ್ ಈ ಹಬ್ಬವನ್ನು ಕ್ರಿಸ್ತನ ಅಂದರೆ ಯೇಸುವಿನ ಜನನವನ್ನಾಗಿ ಆಚರಿಸಲ್ಪಡುತ್ತೇವೆ. ಈ ಹಬ್ಬದ ಮೂಲ ಅರ್ಥ ವಿಶ್ವದ ಉದ್ಧಾರಕ್ಕಾಗಿ ಜನ್ಮ ತಳೆದ ಭಗವಂತ, ಅವನೇ ಯೇಸು ಕ್ರಿಸ್ತ. ಈ ಕ್ರಿಸ್ಮಸ್ ಸಂತೋಷ, ಪ್ರೀತಿ, ಶಾಂತಿ ನಿಮ್ಮ ಬದುಕಿನಲ್ಲಿ ತುಂಬಲಿ ಎಂದು ಆಶಿಸುತ್ತಾ ಈ ಕ್ರಿಸ್ಮಸ್ ಸೌಹಾರ್ದ ಸಂಭ್ರಮವನ್ನು ಹೊಸಕುರಲ್ ಬಳಗ, ಸದ್ಭವನ ವೇದಿಕೆ ಉಳ್ಳಾಲ, ಲಯನ್ಸ್ ಕ್ಲಬ್ ಪೆರ್ಮನ್ನೂರ್ ಫೋಕಸ್, GCI ಮಂಗಳ ಗಂಗೋತ್ರಿ ಕೋನಾಜೆ, ಜಮಾಅತೆ ಇಸ್ಲಾಮೆ ಹಿಂದ್ ಉಳ್ಳಾಲ ಘಟಕ, ರೋಟರಿ ಸಮುದಾಯದಳ ಸೋಮೇಶ್ವರ, ನವೋದಯ ಫ್ರೆಂಡ್ಸ್ ಉಳ್ಳಾಲ ಬೈಲ್ ಇವರ ಆಶ್ರಯದಲ್ಲಿ ಆಚರಿಸಲ್ಪಡುತ್ತದೆ. ಇಂದಿನ ಸೌಹಾರ್ದ ಕ್ರಿಸ್ಮಸ್ ಸಂಭ್ರಮಕ್ಕೆ ವೇದಿಕೆಯಲ್ಲಿ ಆಸೀನರಾಗುವಂತಹ ಅತಿಥಿಗಳಾಗಿರುವವರು ಸೌಹಾರ್ದ ಕ್ರಿಸ್ಮಸ್ ಸಂಭ್ರಮದ ಅಧ್ಯಕ್ಷ ಸ್ಥಾನವನ್ನು ಅನಿವಾರ್ಯ ಕಾರಣಗಳಿಂದ ವಂದನೀಯ ಸ್ವಾಮಿ ರಿಚರ್ಡ್ ಡಿಸೋಜರವರು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಂದನೀಯ ಸ್ವಾಮಿ ಸಿಪ್ರಿಯನ್ ಪಿಂಟೋ ಸಂದೇಶ ನೀಡುವವರು. ಪ್ರಧಾನ ಧರ್ಮಗುರುಗಳು ಸಂತ ಸೆಬೆಸ್ಟಿಯನ್ ಧರ್ಮಕೇಂದ್ರ ಪೆರ್ಮನ್ನೂರು. ಸೌಹಾರ್ದ ಸಂದೇಶವನ್ನು ನೀಡುವವರು ಶ್ರೀ ಅನಿಲ್ ಲೋಬೋ, ಶ್ರೀ AM ಖಾನ್, ಶ್ರೀ CASS ನಾಯಕ್. ಗೌರವ ಉಪಸ್ಥಿತಿಯಲ್ಲಿ ನಮಗೆ ಸಹಕಾರ ನೀಡುತ್ತಿರುವವರು ಶ್ರೀ ಪ್ರಸಾದ್ ರೈ ಕಲ್ಲಿಮ್ಮಾರ್, ಶ್ರೀ ಅರುಣ್ ಮಂತೇರೋ, ಶ್ರೀ ಫ್ರಾನ್ಸಿಸ್ ಕುಟೀನಾ, ಜನಾಬ್ ಅಬ್ದುಲ್ ಕರೀಂ, ಶ್ರೀಮತಿ ಸವಿತಾ ಸಂತೋಷ್, ಶ್ರೀ ರೂಪೇಶ್ ಭಟ್ನಗರ ಕಾರ್ಯದರ್ಶಿ ನವೋದಯ ಫ್ರೆಂಡ್ಸ್ ಉಳ್ಳಾಲ ಬೈಲ್, ಶ್ರೀ ವಿದ್ಯಾಧರ್ ಶೆಟ್ಟಿ. ತಾವೆಲ್ಲರೂ
ವೇದಿಕೆಯಲ್ಲಿರುವಂಥ ಆಸನಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿ. ನಾಮ ಹಲವು, ಆದರೆ ದೇವನು ಒಬ್ಬನೇ. ಪೂಜೆ ಹಲವು, ಆದರೆ ಭಕ್ತಿ ಒಂದೇ. ಇವು ಅರ್ಥಭರಿತವಾದ ಮಾತುಗಳು. ನಿಮ್ಮ ಮನಸ್ಸನ್ನು ತೊಂದರೆಗೊಳಗಾಗಲು ಬಿಡಬೇಡಿ. ನನ್ನಲ್ಲಿ ನಂಬಿಕೆ ಇಡಿ, ದೇವರಲ್ಲಿ ನಂಬಿಕೆ ಇಡಿ. ನಾನು ನಿಮ್ಮೊಂದಿಗೆ ಕೊನೆಯ ಕ್ಷಣದವರೆಗೂ ಇರುವೆನು ಎಂಬುದನ್ನು ಮರೆಯದಿರಿ ಎಂಬ ಕ್ರಿಸ್ತನ ವಾಕ್ಯಗಳಲ್ಲಿ ನಂಬಿಕೆಯನ್ನು ಇಟ್ಟು ಸೃಷ್ಟಿಕರ್ತನಲ್ಲಿ ಪ್ರಾರ್ಥಿಸೋಣ. ಪ್ರಾರ್ಥನೆಗಾಗಿ ಮುಂದೆ ಬರುವರು ಹೋಲಿ ಏಂಜಲ್ ಪ್ರೈಮರಿ ಸ್ಕೂಲ್ ಪೆರ್ಮನ್ನೂರ್ ಶಾಲಾ ಮಕ್ಕಳಾದ ಅಪರ್ಣಾ, ಆಯಿಷಾ ಅಬ್ಬಾಸ್, ನಿದಾ ಫಾತಿಮಾ ಸುಲ್ತಾನಾ, ಜೆನಿಷಾ ಡಿಯೋಲಾ ಡಿಸೋಜಾ, ಫಾತಿಮಾ ಜುಲ್ಫಾ, ಯಜ್ಞಶ್ರೀ, ದಿಶಾ ಹಾಗೂ ಸಹನಾ. ಬೆತ್ಲೆಹೇಮ್ ಗೋದಲಿಗಳು ಮಲಗಿದ ಯೇಸುರಾಜನು. ಬೆತ್ಲೆಹೇಮ್ ಗೋದಲಿಗಳು ಮಲಗಿದ ಯೇಸುರಾಜನು. ತಾಳ್ಮೆಯುಳ್ಳ ತಾಯಿಯಲ್ಲಿಯೇ ನಾರನಾಗಿ ಜನಿಸಿ ಬಂದನು. ತಾಳ್ಮೆಯುಳ್ಳ ತಾಯಿಯಲ್ಲಿಯೇ ನಾರನಾಗಿ ಜನಿಸಿ ಬಂದನು. ಯೇಸುವೇ ನೀ ಪರಿಶುದ್ಧ, ಕರ್ತನೇ ನೀ ಶುದ್ಧನು. ಯೇಸುವೇ ನೀ ಪರಿಶುದ್ಧ, ಕರ್ತನೇ ನೀ ಶುದ್ಧನು. ಶುದ್ಧನಾಗುವಂತೆ ನನ್ನನು ಶುದ್ಧೀಕರಿಸು ಶ್ರೀ ಯೇಸುವೇ. ಶುದ್ಧನಾಗುವಂತೆ ನನ್ನನು ಶುದ್ಧೀಕರಿಸು ಶ್ರೀ ಯೇಸುವೇ. ಪ್ರೀತಿನಾಯಕ ಯೇಸು ಕ್ರಿಸ್ತನೇ, ಮೋಕ್ಷ ಬಿಟ್ಟು ನರನ ರೂಪವ. ಪ್ರೀತಿನಾಯಕ ಯೇಸು ಕ್ರಿಸ್ತನೇ, ಮೋಕ್ಷ ಬಿಟ್ಟು ನರನ ರೂಪವ. ತಾಳಿದನು ಲೋಕದಲ್ಲಿಯೇ, ನಾರನಾಗಿ ಜನಿಸಿ ಬಂದನು. ತಾಳಿದನು ಲೋಕದಲ್ಲಿಯೇ, ನಾರನಾಗಿ ಜನಿಸಿ ಬಂದನು. ಯೇಸುವೇ ನೀ ಪರಿಶುದ್ಧ, ಕರ್ತನೇ ನೀ ಶುದ್ಧನು. ಯೇಸುವೇ ನೀ ಪರಿಶುದ್ಧ, ಕರ್ತನೇ ನೀ ಶುದ್ಧನು. ಶುದ್ಧನಾಗುವಂತೆ ನನ್ನನು ಶುದ್ಧೀಕರಿಸು ಶ್ರೀ ಯೇಸುವೇ. ಶುದ್ಧನಾಗುವಂತೆ ನನ್ನನು ಶುದ್ಧೀಕರಿಸು ಶ್ರೀ ಯೇಸುವೇ. ಕುರುಡರಾದ ನಮ್ಮನ್ನೆಲ್ಲ ನರಕದಿಂದ ಬಿಡಿಸಲಾತನು. ಕುರುಡರಾದ ನಮ್ಮನ್ನೆಲ್ಲ ನರಕದಿಂದ ಬಿಡಿಸಲಾತನು. ಪಾರದೇವ ಪ್ರೀತಿಗಾಗಿಯೇ ನಾರನಾಗಿ ಜನಿಸಿ ಬಂದನು. ಪಾರದೇವ ಪ್ರೀತಿಗಾಗಿಯೇ ನಾರನಾಗಿ ಜನಿಸಿ ಬಂದನು. ಯೇಸುವೇ ನೀ ಪರಿಶುದ್ಧ, ಕರ್ತನೇ ನೀ ಶುದ್ಧನು. ಯೇಸುವೇ ನೀ ಪರಿಶುದ್ಧ, ಕರ್ತನೇ ನೀ ಶುದ್ಧನು. ಶುದ್ಧನಾಗುವಂತೆ ನನ್ನನು ಶುದ್ಧೀಕರಿಸು ಶ್ರೀ ಯೇಸುವೇ. ಶುದ್ಧನಾಗುವಂತೆ ನನ್ನನು ಶುದ್ಧೀಕರಿಸು ಶ್ರೀ ಯೇಸುವೇ. ಪದಗಳು ಮಕ್ಕಳೇ, ದೇವರ ಅನುಗ್ರಹವನ್ನು ಈ ಕಾರ್ಯಕ್ರಮಕ್ಕೆ ಪ್ರಾರ್ಥಿಸಿ ಹಾಗೂ ತರಬೇತಿ ಕೊಟ್ಟ ಮುಖ್ಯೋಪಾಧ್ಯಾಯನಾದ ಧರ್ಮ ಭಗಿನಿ ಸಿಸ್ಟರ್ ಸೆವ್ರಿನ್ ರವರಿಗೂ ನಮ್ಮ ಅಂತರಾಳದ ವಂದನೆಗಳು. ಥ್ಯಾಂಕ್ ಯು ಸಿಸ್ಟರ್. ನಮ್ಮ ಜಂಟಿ ಸಂಸ್ಥೆಗಳ ಅಗಲಿದ ಬಂಧುಗಳಿಗೆ, ಹುತಾತ್ಮರಾದ ಯೋಧರಿಗೆ ಮತ್ತು ವಿಶ್ವ ಶಾಂತಿಗಾಗಿ 1 ನಿಮಿಷ ಎದ್ದು ನಿಂತು ಮೌನ ಪ್ರಾರ್ಥನೆ.
ಓಂ ಶಾಂತಿ ಶಾಂತಿ ಸುಸ್ಥಿತಿ. ಕಲಿಯುವ ವಿದ್ಯೆಯಲ್ಲಿ ತುಸು ಕಮ್ಮಿಯಾದರೂ ಪರವಾಗಿಲ್ಲ, ಆದರೆ ಕಲಿಯುವ ಸಂಸ್ಕಾರದಲ್ಲಿ ಕೊಂಚವೂ ಕಮ್ಮಿಯಾಗಬಾರದು. ಹೌದು ಪ್ರಿಯರೇ, ಈ ಮಾತುಗಳ ಪ್ರಕಾರ ಬಂದ ಅತಿಥಿಗಳಿಗೆ ಹಾಗೂ ಇಲ್ಲಿ ಜೊತೆ ಸೇರಿದ ಸರ್ವರಿಗೂ ಸ್ವಾಗತಿಸುವ ಸಂಸ್ಕಾರ ನಮ್ಮದು. ಆದುದರಿಂದ ಲಯನ್ಸ್ ಕ್ಲಬ್ ಪೆರ್ಮನ್ನೂರು ಫೋಕಸ್ನ ಎಕ್ಸ್ಟೆನ್ಷನ್ ಚೇರ್ಪರ್ಸನ್ ಅಂದರೆ ವಿಸ್ತರಣಾ ಅಧಿಕಾರಿ ಆಗಿರುವ ಲಯನ್ ಪ್ರಶಾಂತ್ ಡಿಸೋಜರ್ ಅವರು ಈಗ ತಮ್ಮೆಲ್ಲರ ಮುಂದೆ ಸ್ವಾಗತದ ಮಾತುಗಳೊಂದಿಗೆ. ಎಲ್ಲರಿಗೂ ಸಂಜೆಯ ಶುಭ ನಮನಗಳು. ಪ್ರಿಯರೇ, ಹೊಸಕುರಲ್ ಬಳಗ, ಸದ್ಭಾವನೆ ವೇದಿಕೆ ಉಳ್ಳಾಲ, ಲಯನ್ಸ್ ಕ್ಲಬ್ ಪೆರ್ಮನೂರು ಫೋಕಸ್, JCI ಮಂಗಳ ಗಂಗೋತ್ರಿ ಕೋನಾಜೆ, ಜಮಾತ್ ಇಸ್ಲಾಂ ಉಳ್ಳಾಲ ಘಟಕ, ರೋಟರಿ ಸಮುದಾಯ ದಳ ಸೋಮೇಶ್ವರ, ನವೋದಯ ಫ್ರೆಂಡ್ಸ್ ಉಳ್ಳಾಲ ಬೈಲ್, ಎಲ್ಲರ ಸಹಕಾರದಿಂದ ಇವತ್ತು ಸೌಹಾರ್ದ ಕ್ರಿಸ್ಮಸ್ ಸಂಭ್ರಮಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ. ಇವತ್ತಿನ ಈ ಸಭೆಯ ಅಧ್ಯಕ್ಷತೆಯನ್ನು ಒಂದನೇ ರಿಚರ್ಡ್ ಡಿಸೋಜಾ ಸಹಾಯಕ ಧರ್ಮಗುರುಗಳು ಸಂತ ಜೋಸೆಫರ ಪುಣ್ಯಕ್ಷೇತ್ರ ಮುಡಿಪು ವಹಿಸಿರುತ್ತಾರೆ. ಒಳ್ಳೆಯ ಬರಹಗಾರರು, ಸಾಮಾಜಿಕ ಸೇವೆಯಲ್ಲಿ ಸದಾ ಮುಂದೆ ನಡೆಯುವಂಥ ವ್ಯಕ್ತಿ, ದೀನದಲಿತರ ಮೇಲೆ ಇವರಿಗೆ ಪ್ರೀತಿ ಅಪಾರ. ಇಂದಿನ ಈ ಸೌಹಾರ್ದ ಕ್ರಿಸ್ಮಸ್ ಸಂಭ್ರಮಕ್ಕೆ ಇವರನ್ನು ನಾನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಇವತ್ತಿನ ಸಂದೇಶ ನೀಡಲಿರುವ ಸಿಪ್ರೇನ್ ಪಿಂಟೋ ಫಾದರ್, ವಂದನೀಯ ಧರ್ಮಗುರುಗಳು, ಸಂತ ಸೆಬಾಸ್ಟಿಯನ್ ಧರ್ಮ ಕೇಂದ್ರ ಪೆರ್ಮನ್ನೂರು. ಇವರ ಸಾಧನೆಗೆ ಅಷ್ಟಿಷ್ಟಲ್ಲ, ಸುಮಾರು ಇವರ 5 ಚರ್ಚ್ಗಳ ಸೇವಾವಧಿಯಲ್ಲಿ 5 ಸಮಾಂಗನ ಸಮುದಾಯ ಭವನವನ್ನು ನಿರ್ಮಿಸಿ ಸುಮಾರು ಉತ್ತಮ ಸೇವಾ ಸಂಸ್ಥೆಯನ್ನು ನಡೆಸಿಕೊಂಡು ಬಂದ ಬಡವರ ಪಾಲಿನ ಆಶಾಕಿರಣ ಎಂದರೆ ತಪ್ಪಾಗಲಾರದು. ನಿಮಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತಿದ್ದೇನೆ. ಇವತ್ತಿನ ಸಂವಾದ ಸಂದೇಶ ನೀಡಲಿರುವ ಅನಿಲ್ ಲೋಬೋ, ಅಧ್ಯಕ್ಷರು, MCC ಬ್ಯಾಂಕ್ ಮಂಗಳೂರು. ಇವರು ನಮ್ಮ ಅಧ್ಯಕ್ಷತೆ ಬ್ಯಾಂಕಿನಲ್ಲಿ ವಹಿಸಿಕೊಂಡ ನಂತರ ಅತ್ಯುತ್ತಮ ದರ್ಜೆಗೆ ಬ್ಯಾಂಕನ್ನು ಮುಟ್ಟಿಸುವುದಲ್ಲದೆ MCC ಬ್ಯಾಂಕ್ ಪ್ರತಿ ಮನೆಗೂ ಮುಟ್ಟಿಸುವ ಕೆಲಸ ಕೂಡ ಅವರು ಮಾಡಿರುತ್ತಾರೆ. ಅನಿಲ್ ರೋಬೋ ಅವರು ಮಂಗಳೂರು ಧರ್ಮ ಪ್ರಾಂತ್ಯದ ಕಥೋಲಿಕ್ ಸಭೆಯ ಕೇಂದ್ರೀಯ ಸಮಿತಿಗೆ 2 ಬಾರಿ ಅಧ್ಯಕ್ಷರಾಗಿ ಹಲವು ಸಾಧನೆಯನ್ನು ಮಾಡಿದ ಒಂದು ಉತ್ತಮ ವ್ಯಕ್ತಿ. ಇವರು ನಮ್ಮ ಲಯನ್ಸ್ ಕ್ಲಬ್ ಪೆರ್ಮನೂರು ಫೋಕಸ್ ಸಂಸ್ಥೆಯ ಸ್ಥಾಪಕ ಸದಸ್ಯರು. ಇವರಿಗೂ ನಾನು ಇವತ್ತಿನ ಈ ಸಂಭ್ರಮಕ್ಕೆ ಸ್ವಾಗತ ಮಾಡುತ್ತಿದ್ದೇನೆ. ನಮ್ಮ ಇನ್ನೊಬ್ಬ ಸೌಹಾರ್ದ ಸಂದೇಶ ನೀಡುವವರು ಶ್ರೀ AM ಖಾನ್, ಪ್ರೊಫೆಸರ್, ಮಂಗಳೂರು ವಿಶ್ವವಿದ್ಯಾಲಯ ಕೋನಾಜೆ. ಇವರು ಕೂಡ ಮಕ್ಕಳ ಮೇಲೆ ಇರುವ ಪ್ರೀತಿಗೆ ಅಷ್ಟಿಷ್ಟಲ್ಲ, ಭಾರತೀಯರೆಲ್ಲರೂ ಒಳ್ಳೆಯ ವಿದ್ಯಾಭ್ಯಾಸ ಪಡೆಯಬೇಕು, ಭಾರತ ಹೆಸರು ಪ್ರಜ್ವಲಿಸಬೇಕು ಎಂದು ಪಣ ತೊಟ್ಟುಕೊಂಡವರು. ಇವರಿಗೂ ಕೂಡ ಇವತ್ತಿನ ಈ ಸಂಭ್ರಮಕ್ಕೆ ನಾನು ಸ್ವಾಗತ ಮಾಡ್ತಿದ್ದೇನೆ. ನಮ್ಮ ಇನ್ನೊಬ್ಬ ಸೌಹಾರ್ದ ಸಂದೇಶ ನೀಡಲು ಇದ್ದಾರೆ ಶ್ರೀ CASS ನಾಯ್ಕ್, ನಿಕಟಪೂರ್ವ ಅಧ್ಯಕ್ಷರು, ಭಾರತೀಯ ಲೆಕ್ಕ ಪರಿಶೋಧಕರ ಸಂಘ ಮಂಗಳೂರು. ಶ್ರೀ CASS ನಾಯ್ಕ್ ಅವರು ಪರಿಶೋಧಕ ಸಂಘ ಮಂಗಳೂರು. ಇವರಿಗೆ ಮೊನ್ನೆ ತಾನೇ ದಕ್ಷಿಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿರ್ತದೆ. ಇವರು ಮಂಗಳೂರು ಅತ್ಯುತ್ತಮ ಪರಿಶೋಧಕರಲ್ಲಿ ಇವರು ಒಬ್ಬರು. ಇವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತಿದ್ದೇನೆ. ಇವತ್ತಿನ ಗೌರವ ಉಪಸ್ಥಿತಿ ಶ್ರೀ ಪ್ರಸಾದ್ ರೈ ಕಲ್ಲಿಮಾರ್. ಶ್ರೀ ಪ್ರಸಾದ್ ಬೈ ಕಲ್ಲಿಮಾರ್ ಅವರು ಸದ್ಭಾವನೆ ವೇದಿಕೆ ಉಳ್ಳಾಲ. ಇವರು 5 ವರ್ಷದಿಂದ ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಂಸ್ಥೆಯನ್ನು ಒಳ್ಳೆಯ ಪಥದಲ್ಲಿ ಮುಂಚೂಣಿಯಲ್ಲಿ ಕೊಂಡೋಗ್ತಿದ್ದಾರೆ.
ಇವರು ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ ಸದಸ್ಯರಾಗಿದ್ದು 10 ಹಲವು ಕಾರ್ಯಕ್ರಮದ ರೂವಾರಿಯಾಗಿ ಮೂಡಿ ಬಂದವರು. ಸಾಮಾಜಿಕ ಸೇವೆಯಲ್ಲಿ ಸದಾ ಇವರ ಎತ್ತಿದ ಕೈ. ಇವರನ್ನು ಈ ಸಂಭ್ರಮಕ್ಕೆ ನಾನು ಸ್ವಾಗತಿಸುತ್ತಿದ್ದೇನೆ. ನಮ್ಮ ಗೌರವ ಉಪಸ್ಥಿತಿ ಅರುಣ್ ಮೊಂತೇರೋ, ಅಧ್ಯಕ್ಷರು ಲಯನ್ಸ್ ಕ್ಲಬ್ ಪರ್ಮನೂರು ಫೋಕಸ್ ತೊಕ್ಕೊಟ್ಟು. ಸ್ಥಾಪಕ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಪರ್ಮನೂರು ಫೋಕಸ್ ಆಗಿ ಸುಮಾರು 120 ದಿವಸದಲ್ಲಿ ಇವರ ಸಾಧನೆ ಅಷ್ಟಿಷ್ಟಲ್ಲ, ಸುಮಾರು 10-12 ಸಾಮಾಜಿಕವಾಗಿ ಕಾರ್ಯಕ್ರಮ ನಡೆಸಿ ಲಯನ್ಸ್ ಕ್ಲಬ್ ಸಂಸ್ಥೆಯಲ್ಲಿ ಒಂದು ಒಳ್ಳೆಯ ಕ್ಲಬ್ ಅಂತ ಮಾದರಿ ಕ್ಲಬ್ ಆಗಿ ಮಾಡುವಲ್ಲಿ ಅವರು ಎತ್ತಿದ ಕೈ. ಪರ್ಮನೂರು ಫೋಕಸ್ನ ಈ ಸಂಸ್ಥೆಯಲ್ಲಿ ಅವರು ಮಾಡುವ ಕೆಲಸ ನಿರಂತರ ಸಾಗಲಿ ಅಂತ ಆಶಿಸುತ್ತೇನೆ. ಹಾಗೂ ಇವರು ನಮ್ಮ ದಕ್ಷಿಣ ವಲಯ ಕಥೋಲಿಕ್ ವಾರ್ಡಲ್ಲಿ 2 ಬಾರಿ ಅಧ್ಯಕ್ಷರಾಗಿ ಇವರು ಉತ್ತಮ ಸೇವೆಯನ್ನು ಕೊಟ್ಟಿರ್ತಾರೆ. ನಿಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಶ್ರೀ ಫ್ರಾನ್ಸಿಸ್ ಕುಟ್ಟಿನ ಅಧ್ಯಕ್ಷರು GC ಮಂಗಳ ಗಂಗೋತ್ರಿ. ಕಳೆದ 1 ವರ್ಷದ ಮೊದಲಿಂದ ಈ ಕೊರೋನಾ ಎಂಬ ರೋಗದಲ್ಲಿ ಎಲ್ಲರೂ ಬಳಲುತ್ತಿರುವ ಸಮಯದಲ್ಲಿ ಈ ರಸ್ತೆ ಬದಿಯ ನಿರ್ಗತಿಕರಿಗೆ ಆಗಲಿ ಊಟ ಉಪಚಾರದ ಅಗತ್ಯ ಇದ್ದಲ್ಲಿ ಅವರು ದಿವಸಕ್ಕೆ ಬರೋಬ್ಬರಿ ಸುಮಾರು 300 ಜನಗಳಿಗೆ ಊಟ ಕೊಟ್ಟು ಅವರ ಸೇವೆ ಮಾಡಿ ಅವರಿಗೆ ಅಗತ್ಯ ವಸ್ತುಗಳು ಮುಟ್ಟಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಅವರನ್ನು ನಾನು ಈ ಸಮಯದಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಜನಾಬ್ ಅಬ್ದುಲ್ ಕರೀಂ, ಅಧ್ಯಕ್ಷರು ಜಮಾತ್ ಇಸ್ಲಾಂ ಹಿಂದುಳ್ಳಾಲ. ಇವತ್ತಿನ ಕಾರ್ಯಕ್ರಮದ ಪೂರ್ತಿ ಪ್ರಮಾಣದ ಒಂದು ಅರೇಂಜ್ಮೆಂಟ್ಸ್ ಅನ್ನು ಅವರು ವಹಿಸಿಕೊಂಡಿದ್ದು ಸಾಮಾಜಿಕ ಸೇವೆಯಲ್ಲಿ ಎತ್ತಿದ ಕೈ. ಯಾವಾಗ ಕೂಡ ಒಂದು ಫೋನ್ ಮಾಡಿ ಒಂದು ಹೆಲ್ಪ್ ಕೇಳಿದಲ್ಲಿ, ಒಂದು ಸಹಾಯ ಹಸ್ತ ಕೇಳಿದಲ್ಲಿ ತನ್ನಿಂದ ಸಾಧ್ಯ ಎಂಬ ಮಾತು ಯಾವಾಗಲೂ ಅವರ ಬಾಯಿಂದ ಬರ್ತಿತ್ತು. ನಿಮಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತಿದ್ದೇನೆ. ಶ್ರೀಮತಿ ಸವಿತಾ ಸಂತೋಷ್, ಅಧ್ಯಕ್ಷರು ರೋಟರಿ ಸಮುದಾಯ ದಳ ಕೊಲ್ಯ. ಬಲಿಷ್ಠ ಮಹಿಳಾ ಸಂಘಟನೆಯನ್ನು ಕಟ್ಟಿ ಸಮಾಜ ಸೇವೆಯಲ್ಲಿ ಯಾವಾಗ ನೋಡಿದರೂ ತನ್ನ ಶೆಡ್ಯೂಲನ್ನು ಬ್ಯುಸಿಯಾಗಿಟ್ಟು ಸಮಾಜ ಸೇವೆ ಮಾಡುವುದರಲ್ಲಿ ಸವಿತಾ ಸಂತೋಷ್ ಅವರು ಮೇಲೆ ಎತ್ತಿದ ಕೈ. ನಿಮಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತಿದ್ದೇನೆ. ರೂಪೇಶ್ ಉಳ್ಳಾಲಬೈಲ್, ಕಾರ್ಯದರ್ಶಿ ನವೋದಯ ಫ್ರೆಂಡ್ ಸರ್ಕಲ್ ಉಳ್ಳಾಲಬೈಲು. ನಿಮ್ಮ ಸಂಘಟನೆಗೂ ನಾನು ಇವತ್ತು ಚಿರಋಣಿಯಾಗಿದ್ದೇನೆ. ಸೇವಾ ಸಂಸ್ಥೆಯಲ್ಲಿ ತುಂಬ ಗುರುತಿಸಿಕೊಂಡಿದ್ದೀರಿ. ಮುಂದಿನ ದಿನಕ್ಕೂ ನಿಮಗೆ ಒಳ್ಳೆಯದನ್ನು ಬಯಸ್ತಿದ್ದೆ. ನಾನು ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಲೋಕವನ್ನು ಬೆಳಗುತ್ತದೆ ಎನ್ನುವಂತಹ ಭ್ರಮೆಯಿಂದ ಅಲ್ಲ, ಆದರೆ ಕನಿಷ್ಠ ಬೆಳಗಿದಂತಹ ದೀಪ ನನ್ನ ಮುಖವನ್ನು ನಿಮಗೆ ತೋರಿಸಲಿ, ನಿಮ್ಮ ಮುಖವನ್ನು ನಮಗೆ ತೋರಿಸಲಿ. ಆ ದೀಪದಿಂದ ದೀಪವನ್ನು ಬೆಳಗಿಸುವ ಮೂಲಕ ಬೆಳಗಿದಂತಹ ದೀಪ ಲೋಕವನ್ನು ಬೆಳಗಿಸಲಿ, ನಮ್ಮ ಒಳಗಿನವು ಆ ಮನಸ್ಸನ್ನು ಬೆಳಗಿಸಲಿ ಎನ್ನುವಂತಹ ತಾತ್ವಿಕ ಸಂದೇಶದೊಂದಿಗೆ ಆ ದೀಪ ಜ್ಯೋತಿಯಾಗಿ ಭುವನಕ್ಕೆ ಇಳಿದು ಬಂದಂತಹ ಭಗವಾನ್ ಯೇಸು ಸ್ವಾಮಿಯ ಜನನದ ಸಂಕೇತವಾಗಿ ಕ್ರಿಸ್ಮಸ್ ಸಂಭ್ರಮದ ಸೌಹಾರ್ದ ಸಂಭ್ರಮ ಕಾರ್ಯಕ್ರಮ. ಈ ಸೌಹಾರ್ದ ಸಂಭ್ರಮ ಕಾರ್ಯಕ್ರಮ ಯಾವತ್ತೂ ಯಶಸ್ವಿಯಾಗಿ ನಿರಂತರವಾಗಿ ಎಲ್ಲರ ಸಹಕಾರದಿಂದ ನಡೆಯುವಂತಾಗಲಿ ಎನ್ನುವಂತಹ ಉದ್ದೇಶದೊಂದಿಗೆ ಬೆಳಗಿದಂತಹ ದೀಪ ಎಲ್ಲರ ಮನವನ್ನು ಬೆಳಗಿಸಲಿ ಎನ್ನುವಂತಹ ಆಶಯದೊಂದಿಗೆ ಬೆಳಗಿಸಿದಂತಹ ಎಲ್ಲರಿಗೂ ವಂದನೆಗಳು ವಂದನೆಗಳು ವಂದನೆಗಳು. ಸೌಹಾರ್ದ ಸಂಗಮ ನಡೆದು ಬಂದ ದಾರಿಯ ಬಗ್ಗೆ ಮಾತುಗಳನ್ನು ಆಡಲು ಮುಂದೆ ಬರುವರು ನಿರ್ದೇಶಕರು ಪೊಸಕುರಲ್
ಶ್ರೀ ವಿದ್ಯಾಧರ್ ಶೆಟ್ಟಿ ಸರ್, ಅವಕಾಶ ನಿಮ್ಮದು. ವೇದಿಕೆಯಲ್ಲಿ ಇವತ್ತಿನ ಸಭಾ ಅಧ್ಯಕ್ಷತೆಯನ್ನು ವಹಿಸಿದಂತಹ ವಂದನೀಯ ರಿಚರ್ಡ್ ಫಾದರ್ ಅವರೇ ಹಾಗೂ ನಮ್ಮ ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ವಂದನೀಯ ಸಿಪ್ರಿಯನ್ ಪಿಂಟರ್ ಅವರೇ ಹಾಗೂ ಎಲ್ಲ ಅತಿಥಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಬಂಧುಗಳೇ, ಭಗಿನಿಯರೇ, ಹೊಸಕುರಲ್ ಬಳಗ ಆರಂಭಿಸಿದಂತಹ, ಅದಕ್ಕೆ ಬೆಂಗಾವಲಾಗಿ ನಿಂತಹ ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರ ಸೌಹಾರ್ದ ಸಂಗಮ, ಸೌಹಾರ್ದ ಸಂಭ್ರಮ, ಸೌಹಾರ್ದ ಕೂಟಗಳು ವರ್ಷಕ್ಕೆ 3, ಅದು 9 ವರ್ಷವನ್ನು ಪೂರೈಸಿದೆ ಅಂತ ಹೇಳಿಕೊಳ್ಳಿಕ್ಕೆ ಬಹಳ ಹೆಮ್ಮೆಯಂತ ಆಗುತ್ತಾ ಇದೆ. ಇದರ ಪ್ರಾಸ್ತಾವಿಕವಾಗಿ ಹೇಳಲಿಕ್ಕೆ ಹೋದರೆ ಎಲ್ಲಿಂದ ಆರಂಭಿಸುವುದು ಎಲ್ಲಿಗೆ ನಿಲ್ಲಿಸುವುದು ಎನ್ನುವಂತಹದ್ದು ಬಹಳ ಕಷ್ಟದ ವಿಷಯ. ಹೊಸಕುರಲ್ ತನ್ನ 10 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಬಹಳ ಅದ್ಧೂರಿಯಾದಂತಹ ದಶಮ ಸಂಭ್ರಮವನ್ನು ಆಯೋಜಿಸಿದಂತಹ ಕಾಲಘಟ್ಟದಲ್ಲಿ, ಆ ಸಂದರ್ಭದಲ್ಲಿ ನಾವು ನಿರಂತರವಾಗಿ ಸಮಾಲೋಚನಾ ಸಭೆಗಳನ್ನು ನಡೆಸ್ತಿದ್ದಂತಹ ಸಂದರ್ಭದಲ್ಲಿ ಆ ಸಮಯದಲ್ಲಿ ರಂಜಾನ್ ತಿಂಗಳಾಗಿತ್ತು. ರಂಜಾನ್ ತಿಂಗಳಲ್ಲಿ ಒಂದು ಸಲಹೆ ಬಂತು, ಸೌಹಾರ್ದ ಇಫ್ತಾರ್ ಕೂಟವನ್ನು ಆಯೋಜಿಸುವ ಅಂತ ಹೇಳಿಕೊಂಡು ಒಂದು ಸಲಹೆ ಬಂದಾಗ, ಕೇವಲ ಒಂದು ಸಂಭ್ರಮ ಅಥವಾ ಒಂದು ಧರ್ಮದವರ ಆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದರೆ ಅದು ಮತ್ತಷ್ಟು ಬೇರೆ ಬೇರೆ ಮಾತುಗಳಿಗೆ ಕಾರಣ ಆಗಬಹುದು. ಹೊಸಕುರಲ್ ಎನ್ನುವಂತಹದ್ದು ಎಲ್ಲರಿಗೂ ಸೇರಿದ್ದು ಎನ್ನುವಂತಹ ಆ ಒಂದು ಸಮಾಲೋಚನೆ ಸಭೆಯಲ್ಲಿ ಮೂಡಿ ಬಂದಂತಹ ತಾತ್ವಿಕ ಆಲೋಚನೆ ಅದು 3 ಧರ್ಮದ ಸಂಭ್ರಮವನ್ನು ಆಚರಿಸಲು ನಾಂದಿಯಾಯಿತು. ಅಲ್ಲಿಗೆ ರಂಜಾನ್ನ ಸೌಹಾರ್ದ ಇಫ್ತಾರ್ ಕೂಟ ಆಯಿತು, ಸೌಹಾರ್ದ ದೀಪಾವಳಿ ಸಂಭ್ರಮ ನಡೆಯಿತು, ಸೌಹಾರ್ದ ಕ್ರಿಸ್ಮಸ್ ಸಂಭ್ರಮ ನಡೆದು ದಶಮ ಸಂಭ್ರಮದ ಆ ಒಂದು ಅದ್ಧೂರಿಯ ಕಾರ್ಯಕ್ರಮ ಆಗಿ ಅಭಿನಂದನೆ ಸಭೆ ನಡೆಸುವಾಗ ಒಂದು ಮಾತು ನಾನು ಹೇಳಿದೆ, ಇಲ್ಲಿಗೆ ನಮ್ಮೆಲ್ಲ ಕಾರ್ಯಕ್ರಮಗಳು ವರ್ಷ ಪೂರ್ತಿ ನಡೆಸಿದ ಹಾಗಾಯಿತು, ಎಲ್ಲರಿಗೂ ಅಭಿನಂದನೆ ಸಲ್ಲಿಸುವಾಗ ಆ ಕಾಲದಲ್ಲಿ ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳಾಗಿದ್ದಂತಹ ವಂದನೀಯ ಫಾದರ್ ಡಾಕ್ಟರ್ JB ಸಲ್ದಾಂಡ್ರವರು ಒಂದು ಮಾತು ಹೇಳಿದರು, ಈ ಸೌಹಾರ್ದ ಕಾರ್ಯಕ್ರಮ ಉಳ್ಳಾಲದ ಮಟ್ಟಿಗೆ ಅದು ಇಲ್ಲಿಗೆ ನಿಲ್ಲಬಾರ್ದು, ಹೊಸಕುರಲ್ ಆರಂಭಿಸಿದಂತಹ ಈ ಕಾರ್ಯಕ್ರಮ ಅದು ನಿರಂತರವಾಗಿ ನಡೆಯಬೇಕು ಎನ್ನುವಂತಹ ಒಂದು ಪ್ರೋತ್ಸಾಹವನ್ನು ಕೊಟ್ಟರು. ಅಲ್ಲಿಗೆ ಸಭೆಯಲ್ಲಿದ್ದಂತಹ ಎಲ್ಲರೂ ಅದಕ್ಕೆ ಅನುಮೋದನೆ ದೊರಕಿಸಿದಾಗ ವರ್ಷವೂ ಈ ಕಾರ್ಯಕ್ರಮ ಮುಂದುವರಿಯಲು ಒಂದು ನಾಂದಿಯಾಯಿತು. ಹೀಗೆ ವರ್ಷ 2 ಆಯಿತು, 3 ಆಯಿತು, ಇದೀಗ 9ನೆಯ ವರ್ಷದ 3ನೆಯ ಕಾರ್ಯಕ್ರಮ. ಈ ವರ್ಷದ ಸೌಹಾರ್ದ ಇಫ್ತಾರ್ ಕೂಟ ಮಾತ್ರ ಅನಿವಾರ್ಯ ಕಾರಣಗಳಿಂದ ಆ ಕಾಲಘಟ್ಟದಲ್ಲಿ ಲಾಕ್ಡೌನ್ ಇದ್ದದನ್ನು ಆಚರಣೆ ಮಾಡಲಿಕ್ಕಾಗಲಿಲ್ಲ. ಆದರೂ ಸೌಹಾರ್ದ ಈದ್ ಸಂಭ್ರಮವನ್ನು ನಾವು ಮತ್ತೆ ಆಚರಿಸಿದೆವು. ಸೌಹಾರ್ದ ದೀಪಾವಳಿ ಮೊನ್ನೆ ತಾನೇ ನಮ್ಮ ನಾರಾಯಣ ಗುರು ಸಭಾಂಗಣದಲ್ಲಿ ನಡೆಯಿತು. ಸೌಹಾರ್ದ ಕ್ರಿಸ್ಮಸ್ ಸಂಭ್ರಮ ಯಾವತ್ತಿನ ಹಾಗೆ ನಮ್ಮ ಅಂಬೇಡ್ಕರ್ ಮೈದಾನದಲ್ಲಿ ಅದು 7 ವರ್ಷಗಳು ಬಹಳ ಅದ್ಧೂರಿಯಾಗಿ ನಡೆದಿತ್ತು. ಆದರೆ ಕೊರೋನಾ ಒಂದು ಕಾಲಘಟ್ಟದಲ್ಲಿ ಸೀಮಿತವಾಗಿ ನಡೆಸುವ ಉದ್ದೇಶದಿಂದ ಒಂದು ಸೀಮಿತ ಜನಸಂಖ್ಯೆಯನ್ನು ಕರೆದು ನಮ್ಮ ಆಪ್ತರನ್ನು ಕರೆದು ಅವರ ಎದುರಲ್ಲಿ ಆಚರಿಸುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇಲ್ಲಿ ಆರಂಭಿಸುವಾಗ ಹೊಸಕುರಲ್ ಬಳಗ, ಆನಂತರ ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರ ಜತೆಯಾಯಿತು, ಆನಂತರ ಜಮಾತೆ ಇಸ್ಲಾಮಿ ಹಿಂದೆ ಸೇರಿಕೊಂಡಿತು, ಒಟ್ಟೊಟ್ಟಿಗೆ ಸದ್ಭಾವನಾ ವೇದಿಕೆ ಜತೆಯಾಯಿತು. ಇಲ್ಲಿ ಆರಂಭವಾಗುವಾಗ 1, 2, 3, 4 ಆಯಿತು. ಇದೀಗ 9 ಆಗುವಾಗ ಹೆಚ್ಚು ಕಡಿಮೆ 9 ಸಂಘಟನೆಗಳು ನಮ್ಮ ಜೊತೆಯಲ್ಲಿವೆ. ಇದು ಹೇಳಿಕೊಳ್ಳಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಬ್ಯಾನರಲ್ಲಿ ಮೇಲಿನಿಂದ ಕೆಳಗಿನವರೆಗೆ ಹೆಸರುಗಳು ಬರ್ತಾ ಇವೆ. ಮುಂದಕ್ಕೆ ಅದು ಕ್ರಿಸ್ಮಸ್ ಸೌಹಾರ್ದವೋ ದೀಪಾವಳಿ ಸೌಹಾರ್ದವೋ ಎನ್ನುವಂತಹ ಆ ಒಂದು ಹೆಸರು ಸಣ್ಣದಾಗಿ ಆ ಪಟ್ಟಿಯಲ್ಲಿರುವ ಹೆಸರು ಜಾಸ್ತಿ ಆಗಬೇಕು ಎನ್ನುವಂತಹ ನನ್ನದು ಆಶಯ. ಮತ್ತು ಇದು ಕೇವಲ ಹೊಸಕುರಲ್ ಬಳಗದ ಸದ್ಭಾವನಾ ವೇದಿಕೆಯ ಕಾರ್ಯಕ್ರಮವಾಗದೆ ಸಮಾನ ಮನಸ್ಕರ ಎಲ್ಲರೂ ಜೊತೆಯಾಗುವಂತಹ ಒಂದು ಊರ ಹಬ್ಬವಾಗುವ ರೀತಿಯಲ್ಲಿ ಈ ಕಾರ್ಯಕ್ರಮಗಳು ಆಚರಣೆ ಆಗಬೇಕು. ಇದಕ್ಕಾಗಿ ಈ ಸೀಮಿತ ಪರಿಧಿಗಿಂತಲೂ ಹೆಚ್ಚಾಗಿ ವಿಸ್ತಾರವಾದಂತಹ ಒಂದು ಸೌಹಾರ್ದ ಸಮಿತಿಯ ರಚನೆ ಆಗಲಿ, ಆ ಸಮಿತಿಯ ಮೂಲಕವಾಗಿ ಎಲ್ಲ ಕಾರ್ಯಕ್ರಮಗಳು ನಡೆಯುವಂತಾಗಲಿ. ಅಲ್ಲಿಗೆ ನಮ್ಮದಾದಂತಹ ಏನು ಸಣ್ಣದಾದಂತಹ ಪ್ರಯತ್ನ ಇದೆಯೋ ಅದು ಸಮಾಜವನ್ನು ಮುಟ್ಟಲಿ, ಎಲ್ಲರನ್ನು ಒಗ್ಗೂಡಿಸುವಂತಾಗಲಿ ಎನ್ನುವಂತಹ ಆಶಯದೊಂದಿಗೆ
ಹೊಸಕುರಲ್ ನಾಳೆ ಇರಲಿ ಇಲ್ಲದಿರಲಿ, ಹೊಸಕುರಲ್ ಬಳಗ ಇರಲಿ ಇಲ್ಲದಿರಲಿ, ಆದರೆ ಈ ಸೌಹಾರ್ದ ಸಂಗಮ, ಸೌಹಾರ್ದ ಸಂಭ್ರಮ ಕಾರ್ಯಕ್ರಮಗಳು ಅದು ನಿರಂತರ ನಡೆಯುವಂತಾಗಲಿ, ಎಲ್ಲರ ಸಹಕಾರ ಇದಕ್ಕೆ ಹರಿದು ಬರಲಿ, ಎಲ್ಲರ ಪ್ರೋತ್ಸಾಹ, ಎಲ್ಲರ ಆಶಯಗಳು ಜತೆ ಸೇರಲಿ ಅಂತ ಹೇಳಿಕೊಳ್ಳುತ್ತಾ, ಇದುವರೆಗೆ ಸಹಕಾರ ನೀಡಿದಂತಹ, ಬೆನ್ನಿಗೆ ಬೆನ್ನು ಕಟ್ಟು ಈ ಒಂದು ಸೌಹಾರ್ದ ಸಂಗಮವನ್ನು ಬೆಳೆಸಲು ಸಹಕಾರ ನೀಡಿದಂತಹ ಎಲ್ಲರಿಗೂ ಮನದುಂಬಿ ನಮಸ್ಕರಿಸುತ್ತಾ, ಎಲ್ಲರಿಗೂ ಮುಂದೆ ಬರುವಂತಹ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಹೊಸ ವರುಷ ಎಲ್ಲರಿಗೂ ಹೊಸ ಹರುಷವನ್ನು ತರಲಿ ಅಂತ ಹೇಳಿಕೊಳ್ತಾ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶುಭ ವಂದನೆಗಳು. ಪ್ರಪ್ರಥಮವಾಗಿ ನಾನು ಏನು ಹೇಳಬೇಕಂತ ಭಾವಿಸ್ತೇನೆ ಅಂದರೆ, ಸೌಹಾರ್ದ ಕ್ರಿಸ್ಮಸ್ ಸಂಭ್ರಮ, ಕ್ರಿಸ್ಮಸ್ ಸಂಭ್ರಮ ಹಾಗೂ ದೀಪಾವಳಿ ಹಾಗೂ ರಂಜಾನ್, ಈ 3 ಸಂಭ್ರಮಗಳನ್ನು ಪ್ರತಿ ವರ್ಷ ಕಳೆದ 10 ವರ್ಷಗಳಿಂದ ಕ್ರಿಯಾಶೀಲರಾಗಿ ಭಾಳ ಒಂದು ಉತ್ತಮವಾಗಿ ಉತ್ಸಾಹ ತಕ್ಕೊಂಡು ಸಂಭ್ರಮ, ಇದೊಂದು ಆರ್ಗನೈಸ್ ಮಾಡೋದು ಸುಲಭದ ಕೆಲಸ ಅಲ್ಲ, ಇದು ಕಷ್ಟದ ಕೆಲಸ. ಇದರ ಈ ಮಹತ್ ಜವಾಬ್ದಾರಿಯನ್ನು ವಹಿಸಿಕೊಂಡಂಥ ನಮ್ಮ ಶೆಟ್ಟರಿಗೆ ಎಲ್ಲರೂ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕೆಂದಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಯಾಕೆಂದರೆ ಈ ದಿವಸಗಳಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು ಸುಲಭದ ಕೆಲಸ ಅಲ್ಲ. ತಾವೆಲ್ಲರೂ ಬ್ಯುಸಿ ಜನರು, ಎಲ್ಲರೂ ಬ್ಯುಸಿಯೇ. ಕೆಲಸ ಇದ್ದವರು, ಕೆಲಸ ಇಲ್ಲದವರು ಈಗ ಬ್ಯುಸಿಯೇ ಕಾಣ್ತಾರೆ. ಕಾರ್ಯಕ್ರಮಕ್ಕೆ ಬಿಡುವು ಮಾಡಿ ಬರುವುದಂದರೆ ದೊಡ್ಡ ಒಂದು ತ್ಯಾಗ. ಆ ತ್ಯಾಗವನ್ನು ಮಾಡಿ ನೋಡಿ, ಅವರು ಎಷ್ಟೋ ದೂರದಿಂದ ಬಂದಿದ್ದಾರೆ, ಇವರೆಲ್ಲರೂ ಅಷ್ಟೊಂದು ಹುಮ್ಮಸ್ಸಿಂದ ಬಂದಿದ್ದಾರೆ. ಆದ್ದರಿಂದ ತಮಗೆಲ್ಲರಿಗೂ ಇಲ್ಲಿದ್ದವರಿಗೆ ನಾನು 2 ಚಪ್ಪಾಳೆ ಕೊಟ್ಟು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೇನೆ, ಉರಿದಂಬಿಸ್ತೇನೆ, ಹಾಗೂ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇದ್ದೇನೆ. ಯಾಕೆಂದರೆ ಕ್ರಿಸ್ಮಸ್ ತಾವು ಭಾವಿಸ್ಬೋದು ಇದೊಂದು ಕ್ರೈಸ್ತ ಜನಾಂಗದ ಹಬ್ಬ ಅಂತ. ಆದರೂ ಈ ಹೊಸಕುರಲ್ ಹಾಗೂ ಅನೇಕ ಸಂಘಟನೆಗಳು ಸೇರಿ ಇದು ಒಂದು ಸಮುದಾಯದ ಹಬ್ಬ ಅಲ್ಲ, ಇದು ನಮ್ಮೆಲ್ಲರ ಹಬ್ಬ. ಅದು ದೀಪಾವಳಿ ಆಗಲಿ, ನಾನು ಇದರ ಮುಂಚೆ ಕಳೆದ ವರ್ಷ ಉಲ್ಲೇಖ ಮಾಡಿದ್ದೆ, ನಾವು ಜಪ್ಪುವಲ್ಲಿ ಇರುವ ಧರ್ಮ ಕೇಂದ್ರದಲ್ಲಿ 11 ವರ್ಷ ಕಲಿತಿರುವಾಗ ಪ್ರತಿ ವರ್ಷ ದೀಪಾವಳಿಯನ್ನು ನಾವು ಅಲ್ಲಿಯೂ ಆಚರಣೆ ಮಾಡ್ತಿದ್ದೆವು. ತುಂಬ ದೀಪಗಳನ್ನು ಹಚ್ಚಿ ನಮ್ಮ ಚರ್ಚಲ್ಲಿ ಒಳ್ಳೆಯ ಒಂದು ಪ್ರೇಯರ್ ಸರ್ವಿಸನ್ನು ನಡೆಸ್ಕೊಂಡ ಇದ್ದೆವು. ಯಾಕೆ ದೀಪಾವಳಿ ಅಂದರೆ ಏನು? ದೀಪಗಳ ಹಬ್ಬ. ದೇವರೇ ದೀಪ, ಭಗವಂತನೇ ದೀಪ. ಯೇಸುವಿನ ಮಾತಲ್ಲಿ ಹೇಳೋದಾದರೆ ಅವರೇ ಹೇಳಿದರು, ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್, ನಾನೇ ಜಗತ್ತಿನ ಜ್ಯೋತಿ. ಇನ್ನೊಂದು ಕಡೆ ಅವರು ಹೇಳಿದ್ದಾರೆ, ನೀವು ಜಗತ್ತಿನ ಜ್ಯೋತಿ, ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್ ಅಂತ. ಹಾಗಾಗಿ ದೀಪಾವಳಿ ಒಂದು ಜನಾಂಗದ ಹಬ್ಬ ಅಲ್ಲ, ಎಲ್ಲ ಜನಾಂಗದ ಹಬ್ಬ. ಮತ್ತು ಇಸ್ಲಾಂ ಧರ್ಮದ ವಿಷಯವಾಗಿ ನಿಮಗೆ ಹೇಳಿದರೆ ನಿಮಗೆ ಆಶ್ಚರ್ಯವಾಗ್ಬೋದು. ನಮಗೆ 1 ತಿಂಗಳ ಕಾಲ ಇಸ್ಲಾಂ ಧರ್ಮದ ವಿಷಯದಲ್ಲಿ ಪ್ರತಿ ದಿವಸ 2 ಗಂಟೆಯ ಬೋಧನೆ ಇತ್ತು. 1 ತಿಂಗಳು ಅಂದರೆ ನೀವು ಲೆಕ್ಕ ಮಾಡಿ, 30 ದಿವಸಗಳಲ್ಲಿ 60 ಗಂಟೆಗಳ ಬೋಧನೆ ನಮ್ಮ ಗುರುಕುಲದಲ್ಲಿ ಇಸ್ಲಾಂ ಧರ್ಮದ ಬಗ್ಗೆ. ಅದನ್ನು ಕೊಡುವವರು ಯಾರು ಗೊತ್ತಾ? ಅವರೀಗ ಬಹುಶಃ ತೀರಿಕೊಂಡಿದ್ದಂತೆ ಕಾಣ್ತದೆ, ಫಾದರ್ ಟೆರೆನ್ಸ್ ಅಂತ. ಅವರು ಇಸ್ಲಾಂ ಧರ್ಮದಲ್ಲಿ ಪ್ರವೀಣತೆ ಹಾಗೂ ಡಾಕ್ಟ್ರೇಟ್ ಮಾಡಿ ಅವರು ಪ್ರತಿ ವರ್ಷ ಅಲ್ಲಿಗೆ ಬಂದು ಈ ವಿಚಾರವನ್ನು ನಮಗೆ ಹೇಳ್ತಾ ಇದ್ದರು. ಹಾಗಾಗಿ ಇಸ್ಲಾಂ ಧರ್ಮವು ನಮಗೆ ತುಂಬ ಪ್ರೀತಿ, ಮುಸ್ಲಿಂ ಧರ್ಮ, ಹಿಂದೂ ಧರ್ಮ ನಮಗೆ ತುಂಬ ಪ್ರಿಯರು, ಹಾಗೂ ನಿಮಗೆ ನಾವು ಪ್ರಿಯರು. ನಾವು ಮಕ್ಕಳಿರುವಾಗ ಹೇಗೆ ಅದು ಮುಸ್ಲಿಮ್ ಇವರು ಕ್ರಿಸ್ತ ಅಂತ ನಾವು ಭಾವಿಸಲಿಲ್ಲ, ಶಾಲೆ ಅದು ಯಾವುದು ನಾವು ಭಾವಿಸಲಿಲ್ಲ. ನಮಗೆ ಎಲ್ಲಿ ಒಳ್ಳೆ ಶಿಕ್ಷಣ ಸಿಗುತ್ತದೆ, ಎಲ್ಲಿ ಸೌಹಾರ್ದ ಸಿಗ್ತದೆ, ಎಲ್ಲಿ ಪ್ರೀತಿ ಸಿಗ್ತದೆ, ಎಲ್ಲಿ ಗೌರವ ಸಿಗ್ತದೆ, ಎಲ್ಲಿ ಎಲ್ಲರೂ ಒಂದೇ ದೇವರ ಮಕ್ಕಳಂತ ಪ್ರೀತಿಯನ್ನು ಹಂಚಿಕೊಳ್ತಾರೆ, ಅಂಥ ಶಾಲೆಗಳಿಗೆ, ಅಂಥ ಮನೆಗಳಿಗೆ, ಅಂಥ ಸಮಾರಂಭಗಳಿಗೆ ನಾವು ಅಂದಿನಿಂದಲೂ ಹೋಗಿದ್ದೆವು, ಇಂದು ಹೋಗ್ತೇವೆ, ಇನ್ನೂ ಬರ್ತೇವೆ. ಆದ್ದರಿಂದ ಇದು ಎಲ್ಲ ಜನಾಂಗದ ಒಂದು ಸಂಭ್ರಮ ಅಂತ ಹೇಳಿದ್ದು ತಪ್ಪಾಗಲಾಗದು. ನನಗೆ ತುಂಬ ಖುಷಿ ಕೊಟ್ಟಿದ್ದೇನೆಂದರೆ, ಇಲ್ಲಿ ನಮ್ಮ ಬಬ್ಬುಕಟ್ಟೆ ಚರ್ಚಿನ ಭಕ್ತರು, ಕ್ರೈಸ್ತ ಭಕ್ತರು ಬಂದು ಅವರು ಇದ್ದಾರ ಎಲ್ಲರೂ ಅವ್ರು ಹೋದ್ರಾ? ಅವ್ರು ಇರಬೇಕಿತ್ತು ಕೊನೆ ತನಕ. ನೆಕ್ಸ್ಟ್ ಇಯರ್ ನಾನೇ ರಿಕ್ವೆಸ್ಟ್ ಮಾಡ್ತೇನೆ ಅವರ ಗುರುಗಳಿಗೆ, ತಾವು ಇಲ್ಲಿ ಬಂದದ್ದು ಭಾಳ ಖುಷಿಯಾಯಿತು. ಅವರ ಜುಬ್ಲಿ ಇತ್ತು ನವೆಂಬರ್ 1 ನಾನು ಹೋಗಿದ್ದೆ. ಆ ದಿವಸ ನನಗೆ ಎಂದೊಂದು ಪ್ರೋಗ್ರಾಮ್ ಇದ್ದರೂ ನಾನು 2 ಗಂಟೆ ಅಲ್ಲಿ ಕುಳಿತುಕೊಂಡು, ನನಗೆ ತುಂಬ ಆಸಕ್ತಿ. ಯಾಕೆ ಗೊತ್ತಾ? ನನಗೆ ಮ್ಯೂಸಿಕ್ ಅಂದರೆ ತುಂಬ ಆಸಕ್ತಿ. ಐ ಆಮ್ ಆಲ್ಸೋ ಮ್ಯೂಸಿಷಿಯನ್.
ಅದು ಸ್ಪೆಷಲಿ ಕೀಬೋರ್ಡು ಆಡ್ತಾ ಇದ್ದೆ. ಆದರೆ ವಾಯಲಿನ್ ಇದೆ ಅಲ್ಲ, ವಾಯಲಿನ್ ನನಗೆ ತುಂಬ ಪ್ರೀತಿಯ ಒಂದು ಮಾಧ್ಯಮ. ಮುಖಾಂತರ ಪೋಪ್ ಸ್ವಾಮಿ ಜಾನ್ ಪಾಲ್ ದ ಸೆಕೆಂಡ್ ಇಲ್ಲಿ ಬಚ್ಚಪೆಗೆ ಬಂದಿರುವಾಗ 86 ಇಸ್ವಿಯಲ್ಲಿ ನಾನು ವಾಯಲಿನ್ ನೋಡಿದ್ದೇನೆ ಅಲ್ಲಿ. ಬಿಕಾಸ್ ಐ ವಾಸ್ ಎ ವಾಯಲಿನಿಸ್ಟ್. ಅವರಿಗೆ ಸಂತರಾಗಿದ್ದಾರೆ. ಇವತ್ತು ನಮಗೆ ಕ್ರೈಸ್ತರಿಗೆ ತುಂಬ ಹೆಮ್ಮೆಯ ದಿವಸ. ಈ ಸಂವಾದ ಇಟ್ಟುಕೊಂಡಿದ್ದೀರಾ. ಇವತ್ತು ನಮ್ಮ ಪೋಪ್ ಸ್ವಾಮಿಯ ಹುಟ್ಟುಹಬ್ಬ. ಅವರಿಗೆ ಎಷ್ಟು ಪ್ರಾಯ ಗೊತ್ತಾ ನಿಮಗೆ? 85 ವರ್ಷ ಪ್ರಾಯ. ಮೊನ್ನೆ ತಾನೇ ಒಂದು ಸರ್ಜರಿ ಆಯಿತು ಅವರಿಗೆ. ಆದರೂ ಲವಲವಿಕೆಯಿಂದ ಈ 85 ವರ್ಷ ಪ್ರಾಯದಲ್ಲಿ ಎಷ್ಟೋ ಜನರನ್ನು, ಅದು ಯಾವುದೇ ಧರ್ಮ ಆಗಲಿ, ಎಷ್ಟು ಒಂದು ಲವಲವಿಕೆಯಿಂದ ಅವರು ಜನರನ್ನು ಸೆಳೆಯುತ್ತಾರೆ ಎನ್ನುವುದೇ ಒಂದು ಸಂತೋಷ ವಿಷಯ. ಅಂತಹ ಒಂದು ಒಳ್ಳೆಯ ದಿವಸ ನೀವು ಈ ಒಂದು ಸಂವಾದ ಕೂಟ ಇಟ್ಟಿದ್ದೀರಾ. ಇಷ್ಟೇ ನಾನು ಹೇಳ್ತಾ ಇರುವುದು. ಇದೊಂದು ಗೀತೆ. ಸತ್ಯ ಪ್ರೀತಿ ಪ್ರೇಮ ತ್ಯಾಗವು ಯೇಸು ತೋರುವ ಪುಣ್ಯ ರಕ್ತವು. ಓ ಮನುಷ್ಯನೇ ಕೇಳು ಹೇಳುವೆ, ಯೇಸುವನ್ನು ನೀನು ಬಲ್ಲೆಯ, ಅವರ ಪ್ರೇಮ ಕಥೆಯ ಅರಿವೆಯ. ಇಡೀ ಬೈಬಲ್ ಪ್ರೇಮ ಕಥೆ. It's a love story of God. God is falling in love with men. ಮಾನವನು ಪಾಪ ಮಾಡಿದಾಗ ಮುಕ್ತಿ ಕೊಡಲಿಕ್ಕೆ ಒಂದೇ ದಾರಿ ಭಗವಂತನು ಹುಡುಕಿದ್ದು ಬೈಬಲ್ ಪ್ರಕಾರ ತನಗಿರುವ ಏಕಮಾತ್ರ ಪುತ್ರನನ್ನು ಭೂಲೋಕಕ್ಕೆ ಕಳಿಸುವುದು, ಅದರಿಂದ ಜನಗಳಿಗೆ ರಕ್ಷಣೆ ಕೊಡುವುದು. ಅದಕ್ಕಾಗಿ ಇಂಗ್ಲೀಷಲ್ಲಿ ಒಳ್ಳೆಯ ಒಂದು ಗೀತೆ ಇದೆ. ಗಾಡ್ ಸೋ ಲವ್ಡ್ ದ ವರ್ಲ್ಡ್ that he gave his only son to mankind. God so loved the world that he gave his only son to mankind. ಯೋಹನ ಸುವಾರ್ತೆ 3ನೇ ಅಧ್ಯಾಯ 16ನೇ ಪಂಕ್ತಿ. ಇದೇ ಕ್ರಿಸ್ಮಸ್. ಅದು ನಾವು ಅಂದುಕೊಳ್ಳುವುದು ನಮ್ಮ ಕ್ರೈಸ್ತರು. ನಿಮ್ಮ ಧರ್ಮಗಳಲ್ಲಿ ನಿಮ್ಮ ಪ್ರಕಾರ ನೀವೇನು ಅಂದುಕೊಳ್ತೀರಾ? ಕೆಲವರು ಕ್ರೈಸ್ತರು ಕೃಷ್ಣ ಒಂದೇ ಅಂತ ಹೇಳುವ ಆಗಿ ಇದ್ದಾರೆ. ಅದು ನಮಗೆ ಅಗತ್ಯದ ವಿಷಯ ಅಲ್ಲ. ಆದರೆ ಎಲ್ಲರಿಗೂ ಭಗವಂತನ ಒಬ್ಬನೇ. ನಾವೆಲ್ಲ ಭಗವಂತನ ಮಕ್ಕಳು, ಎಲ್ಲರೂ ಪ್ರೀತಿಸಿದರು. ಅವರು ಬಂದದ್ದು ಮನುಷ್ಯನಿಗೆ ನಾಟ್ ಜಡ್ಜ್ ಪೀಪಲ್ ಬಟ್ ಟು ಲವ್ ಪೀಪಲ್. ಲವ್ ಆ್ಯಂಡ್ ಅಪೋಸ್ತಲ ಪುಸ್ತಕದಲ್ಲಿ ಬರೆದರುಂಟು ಏನಂದರೆ, ಈ ವೆಂಟ್ ಆನ್ ಡೂಯಿಂಗ್ ವೆಲ್ ಟು ಎವ್ರಿ ಒನ್. ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಾ ಹೋದರು. ಇದೇ ಕ್ರೈಸ್ತರ್ಮ, ಎಲ್ಲರಿಗೂ ಒಳ್ಳೆಯದೇ ಮಾಡೋದು. ಅದು ಯಾರು ಆಗಲಿ. ಅದಕ್ಕಾಗಿ ನೋಡಿ ಯೇಸು ಹೇಳಿದ ಮಾತು, 33 ವರ್ಷ ಪ್ರಾಯದಲ್ಲಿ ಮೂಳೆಯಲ್ಲಿ ಜಾಡಿಸಿ ಎಲ್ಲ ಥರದ ಅನೀತಿ, ಅನ್ಯಾಯ, ದ್ವೇಷ ತೋರಿಸುವ ಎಲ್ಲ ಜನರಿಗೆ ಏನೇನು ಮಾಡಿದ್ರು, ಕೆಟ್ಟ ಮಾತು. ಅವರು ಏನೂ ಹಾಳು ಮಾಡಿಲ್ಲ. ಅವರ ಬಾಯಿಂದ ಬಂದ ಮಾತೇನು ಗೊತ್ತುಂಟ? ತಂದೆಯೇ ಅವರನ್ನು ಕ್ಷಮಿಸಿ ಅವರು ಏನು ಮಾಡುವರೆಂದು ಅವರೇ ಅರಿಯರು. ಎಂಥ ಒಂದು ಮಾತು ನೋಡಿ. ತಂದೆಯೇ ಅವರನ್ನು ಕ್ಷಮಿಸಿ ಅವರು ಏನು ಮಾಡುತ್ತಾರೆ ಅಂತ ಅವರೇ ಅರಿಯರು. ಅವರಿಗೆ ಕ್ಷಮಿಸಿ. ಒಂದೇ ಒಂದು ವಿಷಯ, ಪ್ರೀತಿ ಕ್ಷಮೆ ಪ್ರೀತಿ ಒಂದೇ ನಾಣ್ಯದ 2 ಮುಖಗಳು. ಅದನ್ನೇ ಅವರು ಮಾಡಿದ್ದು. ಆದ್ದರಿಂದ ಕೊನೆಗೊಳಿಸುವಾಗ ನಾನು ಹೇಳ್ತಾ ಮಾತು, ಮದರ್ ತೆರೇಸರವರಿಗೆ ಇಷ್ಟು ಆ ಪರವರಿಂದ ಇಲ್ಲಿ ಬಂದು ಶಿಕ್ಷಕಿ ಆಗಿದ್ದರು. ಅವರು ಲೊರೆಟೊ ಶಾಲೆಯಲ್ಲಿ ಕಲ್ಕತ್ತಾದಲ್ಲಿ ಅವರು ದಾರಿಯಲ್ಲಿ ಹೋಗುವಾಗ ಎಲ್ಲ ಕಡುಬಡವರು, ಅನಾಥರು, ಮಾರ್ಗದಲ್ಲಿ ಬಿಸಾಡಿದವರು, ಮಕ್ಕಳು ಬೇಡ ಅಂತ ಹುಟ್ಟಿದ ಮಕ್ಕಳನ್ನು ಕಸದ ಡಬ್ಬಿಯಲ್ಲಿ ಬಿಸಾಡಿದವರಿಗೆ ಇವರೆಲ್ಲ ನೋಡಿ ನೊಂದುಕೊಂಡು ಅವರಲ್ಲಿ ಕ್ರೈಸ್ತರ ಪ್ರೀತಿಯನ್ನು ನೋಡಿ ಅವರಿಗೆ ಆಶ್ರಮವನ್ನು ಪ್ರಾರಂಭಿಸಿ ತನ್ನ ಈ ಶಿಕ್ಷಣ ಸಂಸ್ಥೆಯನ್ನು ಮುಚ್ಚಿಕೊಂಡು ಅದನ್ನು ಬಿಟ್ಕೊಂಡು ತಮ್ಮದೇ ಆದ ಒಂದೇ ಒಂದು ಸೀರೆಯನ್ನು ತುತ್ತುಕೊಂಡು ನಥಿಂಗ್ ಎಲ್ಸ್ ಶಿ ಹ್ಯಾಡ್ ಆ ಜನರಿಗೆ ಪ್ರೀತಿಯನ್ನು, ಮಮತೆಯನ್ನು, ಶುಶ್ರೂಷೆಯನ್ನು, ಜೀವನವನ್ನು ಕೊಟ್ಟಂಥ ಒಬ್ಬ ಕನ್ಯಾಸ್ತ್ರೀಯರಿಗೆ ಅನೇಕ ಜನರು, ಪತ್ರಕರ್ತರು ಪೇಪರಲ್ಲಿ ಅದೆಲ್ಲ ಹೇಳ್ತಾ ಮಾತಿರು ಗೊತ್ತುಂಟ? ಏನು ಮಾತು ಗೊತ್ತಾ ನಿಮಗೆ? ಶಿ ಈಸ್ ದ ಏಂಜಲ್ ಆಫ್ ಹೆಲ್ ಅಂತ. ಏಂಜಲ್ ಆಫ್ ಹೆಲ್.
ಹೆಲ್ ಅಂದರೆ ನರಕ. ಏಂಜಲ್ ಅಂದರೆ ಏನು ಗೊತ್ತಾ ನಿಮಗೆ? ಏಂಜಲ್ ದೇವದೂತ. ಈ ಕ್ರಿಸ್ತನ ಜನರು ದೇವದೂತರು ಗಾಯನ ಮಾಡಿದ್ದು. ದೇವದೂತ ಅವರೇನು ಹೇಳಿದ್ರು ತಂದ? ಹೆಲ್ ಹೇಳಿದ್ರು ಪರವಾಗಿಲ್ಲ. ಏಂಜಲ್ ಅಂತ ಹೇಳಿದ್ರಲ್ಲ, ಹೆಲ್ಲಲ್ಲಿ ಏಂಜಲ್ ಇರಲಿಕ್ಕೆ ಸಾಧ್ಯ ಇಲ್ಲ. ದೇವದೂತರು ಹೆಲ್ಲಲ್ಲಿ ಇರ್ತಾರೆ, ನರಕದಲ್ಲಿ. ನನಗೆ ಏಂಜಲ್ ಆಫ್ ಹೆಲ್ ಅಂತ ಹೇಳಿದ್ರಲ್ಲ, ಏಂಜಲ್ ಅಂತ ಹೇಳಿದ್ರಲ್ಲ, ಅದು ಒಳ್ಳೆ ಮಾತು. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿದರು. ಅದು ಕ್ರೈಸ್ತ ಧರ್ಮ, ಅದು ಮಾನವ ಧರ್ಮ. ಅದನ್ನು ನಾವು ಸಹಿಸಿಕೊಂಡು ಹೋಗ್ತಾ ಇರುವುದು. ಈವಾಗಲೂ ಅಷ್ಟು ಅನ್ಯಾಯ ಅನೀತಿ ಆದರೂ ಅಷ್ಟೇ ಹೇಳುವುದು, ಭಗವಂತನೇ ತಂದೆಯೇ ಅವರನ್ನು ಕ್ಷಮಿಸು, ಅವರು ಏನು ಮಾಡುವುದು ಅವರು ಬಲ್ಲರು. ಇದು ನಾವು ಕ್ರೈಸ್ತರು ಹೇಳಲೇಬೇಕು ಸಾಯುವ ತನಕ. ಯೇಸು ಹೇಳಿದ ಮಾತನ್ನು ಎಲ್ಲರೂ ಹೇಳಿ. ಆದ್ದರಿಂದ ಒಬ್ಬರು ನಾವು ರೆಸ್ಪೆಕ್ಟ್ ಕೊಟ್ಟು ನಮ್ಮ ಈ ಭೂಲೋಕವು ಒಂದು ಸ್ವರ್ಗವಾಗಲಿ ಅಂತ ಹೇಳುತ್ತಾ ಈ ಅವಕಾಶ ಮಾಡಿಕೊಟ್ಟದಕ್ಕೆ, ಹಾಗೂ ಈ ದಿಶೆಯಲ್ಲಿ ಇದಕ್ಕೋಸ್ಕರ ಎಷ್ಟೋ ಸಮಯವನ್ನು ಹಾಗೂ ಪ್ರತಿಭೆಗಳನ್ನು ತ್ಯಾಗ ಮಾಡಿದ ಎಲ್ಲ ಬಳಗದವರಿಗೆ ಪುನೊಮ್ಮೆ ನನ್ನ 2 ಚಪ್ಪಾಳೆಯನ್ನು ಕೊಟ್ಟು ನಾನು ಧನ್ಯವಾದ ಅರ್ಪಿಸ್ತಾ ನನ್ನ 2 ಮಾತುಗಳು ಗಮನಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ಅಸ್ಸಲಾಮು ಅಲೈಕುಂ. ಹೊಸಕುರಲ್ ಬಳಗ ಸೌಹಾರ್ದ ವೇದಿಕೆ ಅನ್ನುವ ಒಂದು ಸಂಸ್ಥೆನೇ ಹೇಳ್ಬೋದು, ಅಥವಾ ಒಂದು ಸಂಘ ಹೇಳ್ಬೋದು. ಅವರು ಹಮ್ಮಿಕೊಂಡಿರುವ ಇಂಥ ಒಂದು ಮಹತ್ವದ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದು ನನಗೆ ಸಂತೋಷವಾಗ್ತಾ ಇದೆ. ಸೌಹಾರ್ದ ಅನ್ನುವ ಒಂದು ವಿಷಯದ ಮೇಲೆ ನನ್ನ ಅನಿಸಿಕೆಗಳನ್ನು ನಾನು ಏನೂ ಮುಚ್ಚು ಮರೆಯದೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ತಾವು ಅನ್ಯತಾ ಅದನ್ನು ಭಾವಿಸಬಾರ್ದಂತೂ ನಾನು ಮೊದಲೇ ಕೇಳ್ಕೊಳ್ತೇನೆ. ಸೌಹಾರ್ದ ನಾವು ಎಲ್ಲಿ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಇಲ್ಲೇ ಇದೆ. ಸುಮಾರು 7 ಹೆಸರುಗಳಿದ್ದಾವೆ. ಈಗ ಹೊಸಕುರಲ್ ಅಧ್ಯಕ್ಷರಾದ ವಿದ್ಯಾಧರ್ ಶೆಟ್ಟಿಯವರು ಅದನ್ನು ಇನ್ನೂ ಹೆಚ್ಚಿಸಬೇಕು ಅಂತ ಹೇಳ್ತಾ ಇದ್ದರು. ಇಲ್ಲಿ ನಾವು ಒಂದು ಊರು ನೋಡಲಿಲ್ಲ. ಉಳ್ಳಾಲ ಇದೆ, ಸೋಮೇಶ್ವರ ಇದೆ, ಕೊಣಾಜೆ ಇದೆ, JC ಇದೆ, ರೋಟ್ರಿ ಇದೆ, ಲಯನ್ಸ್ ಇದೆ, ಜಮಾತ್ ಇಸ್ಲಾಂ ಇದೆ, ಮತ್ತು ಬೇರೆ ಬೇರೆ ಚರ್ಚ್ಗಳೆಲ್ಲ ಇದರಲ್ಲಿ ಸೇರಿ ಒಂದು ಸೌಹಾರ್ದ ಇಲ್ಲೇ ನಾವು ಕಾಣ್ತಾ ಇದ್ದೇವೆ. ಸೌಹಾರ್ದ ಕ್ರಿಸ್ಮಸ್ ಸಂಭ್ರಮ ಅನ್ನುವ ಒಂದು ಶೀರ್ಷಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ. ಬಟ್ ಈಗಾಗಲೇ ನಾನು ಮಿತ್ರರಾದ ಪ್ರಸಾದ್ ಕುಮಾರ್ ಕಲಿಮಾರ್ ಅವ್ರ ಹತ್ರ ನಾನು ಮಾತಾಡ್ತಾ ಇದ್ದೆ. ಸೌಹಾರ್ದ ವೇದಿಕೆ ಏನೇನು ಕಾರ್ಯಕ್ರಮ ಮಾಡ್ತಾ ಇದೆ, ತುಂಬ ಶ್ಲಾಘನೀಯ ಕಾರ್ಯಕ್ರಮ. ಏನೇ ಒಂದು ಊರಲ್ಲಿ ಏನೇ ಒಂದು ಪ್ರಾಬ್ಲಮ್ ಬಂದಾಗ, ಅದು ಡ್ರಗ್ಸ್ ಆಗಿರ್ಬೋದು ಅಥವಾ ಏನೇ ಒಂದು ಚಿಕ್ಕ ಮುಕ್ಕ ಏನೋ ಒಂದು ಚಕಮಕಿ ಆಗಿರ್ಬೋದು, ಅಂಥದ್ರಲ್ಲಿ ಕೂಡಲೇ ಹೋಗಿ ಅದನ್ನು ಸೌಹಾರ್ದಯುತವಾಗಿ ಅದನ್ನು ಸಾಲ್ವ್ ಮಾಡಲಿಕ್ಕೆ ಒಂದು ಟ್ರೈ ಮಾಡ್ತಾ ಇರೋದು ಒಂದು ವಿಶೇಷವಾದ ಕಾರ್ಯಕ್ರಮ. ಅದಕ್ಕಾಗಿ ನಾನು ಇಂಥ ಒಂದು ವೇದಿಕೆಗೆ ನನ್ನ ನಮನಗಳನ್ನು ನಾನು ಸಲ್ಲಿಸುತ್ತೇನೆ. ಹಾಗೆ ಇವತ್ತಿನ ಸಂದರ್ಭದಲ್ಲಿ ನಾವು ಸೌಹಾರ್ದತೆ ಬಗ್ಗೆ ಮಾತಾಡಬೇಕಾದ್ರೆ ಅದರಲ್ಲಿ ಇದೆ, ಇದೆ ಮತ್ತು ಇದೆ. ಈ ವಿಷಯದ ಬಗ್ಗೆ ನಾವು ತಿಳ್ಕೋಬೇಕಾದ್ರೆ ಸೌಹಾರ್ದತೆ ಯಾಕೆ ಬೇಕು? ನಮ್ಮ ದೇಹದಲ್ಲಿ ಸೌಹಾರ್ದತೆ ಬೇಕು. ನಾನೊಂದು ಮೈದಾನಕ್ಕೆ ಹೋಗ್ತೇನೆ. ಮೈದಾನಕ್ಕೆ ಹೋಗಿ ಒಬ್ಬರು ನನಗೆ ವಾಲಿಬಾಲ್ ಬೀಸಾಡ್ತಾರೆ. ನಾನು ಒಂದೇ ಕೈಯಲ್ಲಿ ಹಿಡಿಲಿಕ್ಕೆ ಆಗೋದಿಲ್ಲ. ನಮ್ಮ PT ಮಾಸ್ಟರ್ ಇದ್ದಾರೆ, ನಮ್ಮ ಮಿತ್ರರು, 2 ಕೈ ಬೇಕು. ನಾನು 2 ಕೈ ಆ ಚೆಂಡು ಯಾವ ಕಡೆಯಿಂದ ಬರ್ತದೆ ಅಲ್ಲಿ ನಾನು ಚಾಚಬೇಕಾಗ್ತದೆ. ನನ್ನ ಮನಸ್ಸಿಂದ ಇದನ್ನು ಹಿಡಿಬೇಕು ಅಂತ ನಾನು ಮನಸ್ಸು ಮಾಡಬೇಕಾಗ್ತದೆ. ಆ ಬಾಲ್ ಬರುವ ಡೈರೆಕ್ಷನ್ ನನ್ನ ಕಣ್ಣು ವರ್ಕ್ ಮಾಡಬೇಕಾಗ್ತದೆ. ಅದು ಮುಂದೆ ಬೀಳ್ತಾ ಇದ್ದರೆ ನನ್ನ ಕಾಲು 1 ಹೆಜ್ಜೆ ಮುಂದೆ ಹೋಗಬೇಕು, ಹಿಂದೆ ಬರ್ತಾಯಿದೆ ಅಂದರೆ 1 ಕಾಲು ಹೆಜ್ಜೆ ಹಿಂದೆ ಹೋಗಬೇಕು. ನನ್ನ ದೇಹ ಎಲ್ಲ ಅಂಗಗಳು, ಅದರಲ್ಲಿ ಕೈ ಆಗಲಿ, ಕಾಲಾಗಲಿ, ಮನಸ್ಸಾಗಲಿ, ಕಣ್ಣಾಗಲಿ ಎಲ್ಲ ಒಂದು ರೀತಿಯಲ್ಲಿ ವರ್ಕ್ ಮಾಡಿದಾಗ ಆ ಚೆಂಡನ್ನು ನಾನು ಹಿಡಿಲಿಕ್ಕೆ ಸಾಧ್ಯವಾಗ್ತದೆ. ಇದೇ ಥರ ಸಮಾಜದಲ್ಲಿ ಕೂಡ ಬೇರೆ ಬೇರೆ ಥರ ಜನರು, ಜಾತಿ ಆಗಲಿ, ಲ್ಯಾಂಗ್ವೇಜ್ ಆಗಲಿ, ಅಥವಾ ಯಾವುದು ಈ ಒಂದು ನಮ್ಮ ಕಲರ್ ಆಗಲಿ, ಬೇರೆ ಬೇರೆ ಥರ ಇದ್ದಾರೆ. ಇದು ನಮ್ಮ ಜೆಂಡರ್ ಇದೆ. ಓಕೆ, ಲೇಡೀಸ್ ಅಂತ ಹೇಳ್ತೇವೆ, ಜೆಂಟ್ಸ್ ಅಂತ ಹೇಳ್ತೇವೆ, ಬ್ಲ್ಯಾಕ್ ಅಂತ ಹೇಳ್ತೇವೆ, ವೈಟ್ ಅಂತ ಹೇಳ್ತೇವೆ, ಮತ್ತು ಬೇರೆ ಬೇರೆ ಕಾಸ್ಟ್ ಅಂತ ಹೇಳ್ತೇವೆ. ಇದೆಲ್ಲ ಒಂದಿರುವಾಗ ಮಾತ್ರ
ಅದಕ್ಕೆ ಒಂದು ಸೌಹಾರ್ದತೆ ಒಂದು ಮೀನಿಂಗ್ ಬರ್ತದೆ. ಅಥವಾ ಸೌಹಾರ್ದತೆ ನಮಗೆ ಬೇಕಾಗಿರಲಿಲ್ಲ. ಒಂದು ಫಾರ್ ಎಕ್ಸಾಂಪಲ್ ಒಂದು ಗಾರ್ಡನ್ ಇದೆ ಅಂದ್ಕೊಳ್ಳಿ, ಒಂದು ಒಳ್ಳೆ ಗಾರ್ಡನ್ ಇದೆ. ಗಾರ್ಡನಲ್ಲಿ ಬರೀ ರೆಡ್ ರೋಸಸ್ ಮಾತ್ರ ಇದ್ದರೆ ಒಳ್ಳೇದು ಕಾಣ್ತದ? ಅದನ್ನು ಗಾರ್ಡನ್ ಅಂತ ನಾವು ಹೇಳ್ತೇವ? ಅಥವಾ ಬರೀ ತೆಂಗಿನ ತೋಟ ಮಾತ್ರ ಇದ್ದರೆ ಅದಕ್ಕೆ ಗಾರ್ಡನ್ ಅಂತ ಹೇಳಲ್ಲ ನಾವು, ಅದಕ್ಕೆ ಒಂದೇನೋ ಗದ್ದೆ ಅಂತ ಹೇಳ್ತೇವೆ ಅಥವಾ ತೋಟ ಅಂತ ಹೇಳ್ತೇವೆ. ಆದರೆ ಅದೇ ಇದರಲ್ಲಿ ಒಂದೆರಡು ಹಲಸಿನ ಗಿಡ ಇರಲಿ, ಒಂದೆರಡು ಮಾವಿನ ಗಿಡ ಇರಲಿ, ಅದಕ್ಕೊಂದು ಬೇರೆಯೇ ಒಂದು ಮಹತ್ವ ಬರ್ತದೆ. ಅದೇ ಥರ ಒಂದು ಗಾರ್ಡನಲ್ಲಿ ಬರೀ ರೋಸ್ ಅಲ್ಲ, ಅದರ ಜೊತೆ ಒಂದೆರಡು ಹೈಬಿಸ್ಕಸ್ ಇರಲಿ, ಒಂದೆರಡು ಜಾಸ್ಮಿನ್ ಇರಲಿ, ಒಂದೊಂದೆರಡು ಲಿಲ್ಲಿ ಇರಲಿ, ಅವೆಲ್ಲ ಸೇರಿದಾಗ ಒಳ್ಳೆ ಲುಕ್ ಬರ್ತದೆ ಅದಕ್ಕೆ. ಅದೇ ರೀತಿ ನಮ್ಮ ಸಮಾಜದಲ್ಲಿ ಕೂಡ ಮೇಲೆ ಕೆಳಗೆ ಶ್ರೇಷ್ಠ ಎಲ್ಲ ಇಲ್ಲ, ಎಲ್ಲರೂ ಒಂದೇ. ನಮ್ಮಲ್ಲಿ ತಪ್ಪೇನಾಗ್ತಾ ಇದೆ ಅಂತ ಹೇಳಿದರೆ, ನಾವು ಈಗಿನ ಪರಿಸ್ಥಿತಿ ಬಂದಿದ್ದಲ್ಲಿ, ನಾವು ಚಿಕ್ಕವರಿರುವಾಗ ನಮ್ಮಲ್ಲಿ ಹಿರಿಯರು ಹೇಳಿಕೊಡ್ತಾಯಿದ್ರು, ಹೀಗೆ ಇದೆ, ನಾವು ಹೀಗಿರಬೇಕು, ಹೀಗೆ ನಡ್ಕೋಬೇಕು, ಅದೆಲ್ಲ ಹೇಳ್ತಾಯಿದ್ರು. ಈಗ ತಪ್ಪೇನಾಗಿದೆ, ನಮ್ಮ ಯುವ ಜನಾಂಗಕ್ಕೆ ನಾವು ಆ ಸಂದೇಶ ಕೊಡ್ತಾ ಇಲ್ಲ. ಅದಕ್ಕಾಗಿ ನಾವು ಸ್ವಲ್ಪ ಇಂಥ ಒಂದು ಕಾರ್ಯಕ್ರಮ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಸೌಹಾರ್ದತೆ ಬಗ್ಗೆ ನಾವು ತಿಳಿಸ್ಕೊಡುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಾನು ಹೇಳೋದೇನೆಂದರೆ, ಮನೆಯಲ್ಲಿ ನಾವು ಫಸ್ಟ್ ಕಲಿಸ್ಬೇಕು. ಬೇರೆ ಬೇರೆ ಸಂಭ್ರಮ, ಇವತ್ತು ಕ್ರಿಸ್ಮಸ್ ಸಂಭ್ರಮ ಇದೆ, ರಂಜಾನ್ ಟೈಮಲ್ಲಿ ಒಂದು ಸಂಭ್ರಮ ಆಗ್ತದೆ, ದೀಪಾವಳಿ ಟೈಮಲ್ಲಿ ಸಂಭ್ರಮ ಆಗ್ತದೆ. ಒಂದು ಹಬ್ಬ ಅಂದರೆ ಏನು? ಫೆಸ್ಟಿವಲ್. ವಾಟ್ ಈಸ್ ಫೆಸ್ಟಿವಲ್? ಫೆಸ್ಟಿವಲ್ ಈಸ್ ಎ ಟೈಮ್ ಟು ಸೆಲೆಬ್ರೇಟ್ ಏನು? ರಂಜಾನನ್ನು ನಾವು ಸೆಲೆಬ್ರೇಟ್ ಮಾಡ್ತೇವೆ. ಯಾಕೆ ರಂಜಾನ್ ಸೆಲೆಬ್ರೇಟ್ ಮಾಡ್ತೇವೆ? 30 ದಿವಸ ಉಪವಾಸ ಇಟ್ಟ ಮೇಲೆ ಅದಕ್ಕೆ ನಾನು ದೇವರಿಗೆಷ್ಟು ನಾನು ದೇವರಿಗೋಸ್ಕರ ನಾನು 30 ದಿವಸ ಉಪವಾಸ ಇಟ್ಟಿದ್ದೇನೆ ಅಂತೇಳಿ ಅದನ್ನು ಸಂಭ್ರಮದಿಂದ ನಾನು ಒಂದು ಈದನ್ನು ಆಚರಿಸಿದ್ದು. ಸೊ ಅದಕ್ಕೆ ಪ್ರತಿಯೊಂದು ಹಬ್ಬಕ್ಕೆ ಒಂದೊಂದು ರೀಸನ್ ಇರ್ತದೆ. ಆ ರೀಸನ್ ನಾವು ಅರ್ಥಕೋಬೇಕು. ನಾವು ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು, ನಮಗೆ ಗೊತ್ತಿಲ್ಲದವ್ರಿಗೆ ನಾವು ಹೇಳಿಕೊಡ್ಬೇಕು. ಪ್ರತಿಯೊಂದು ಹಬ್ಬಕ್ಕಾಗಲಿ ಅಥವಾ ಏನೇ ಇರಲಿ ನಾವು ಮಾಡುವಂಥದ್ದು ಏನು? ಹಬ್ಬದ ದಿನದಲ್ಲಿ ಅಥವಾ ಫೆಸ್ಟಿವಲ್ ಟೈಮಿಗೆ ನಾವು ಮಾಡೋದೇನು? ನಮ್ಮ ಟ್ರೆಡಿಷನ್ಸನ್ನು, ನಮ್ಮ ಕಲ್ಚರನ್ನು, ನಮ್ಮ ಹೆರಿಟೇಜನ್ನು ಎತ್ತಿ ತೋರಿಸಿ ಅದನ್ನು ನಾವು ಸಂಭ್ರಮಿಸ್ತೇವೆ. ಒಂದಿನ ಗೆಟ್ ಟುಗೆದರ್ ಮಾಡ್ತೇವೆ. ಒಂದು ಪ್ರಾರ್ಥನೆ ಮಂದಿರದಲ್ಲಿ ಗೆಟ್ ಟುಗೆದರ್ ಆಗ್ಬೋದು, ಹೊರ ಅಂಗಣದಲ್ಲಿ ಒಂದು ಗೆಟ್ ಟುಗೆದರ್ ಆಗ್ಬೋದು. ಇದರಿಂದಾಗಿ ನಾವು ನಮ್ಮ ಟ್ರೆಡಿಷನ್ಸನ್ನು, ನಮ್ಮ ಕಲ್ಚರನ್ನು, ನಮ್ಮ ಹೆರಿಟೇಜನ್ನು ಸೆಲೆಬ್ರೇಟ್ ಮಾಡ್ತೇವೆ. ಸೊ ಇದನ್ನು ನಾವು ಅರ್ಥಕೋಬೇಕು. ಸೊ ವಿಶೇಷವಾಗಿ ಈಗಿನ ಪರಿಸ್ಥಿತಿಯಲ್ಲಿ ಬೇಕಾಗಿರೋದೇನೆಂದರೆ, ನಾವು ನಮ್ಮ ಯುವ ಜನಾಂಗಕ್ಕೆ, ನಮ್ಮ ಮಕ್ಕಳಿಗೆ ಪ್ರತಿ ಹಬ್ಬದ ಹಿಂದೆ ಇರುವಂಥ ಒಂದು ಏನು, ವಾಟ್ ಈಸ್ ದ ಮೀನಿಂಗ್ ಇನ್ ದ್ಯಾಟ್ ಅನ್ನೋದು ಹೇಳಿಕೊಡ್ಬೇಕು. ಅದು ನಾವು ಮಾಡ್ತಾ ಇಲ್ಲ. ಶಾಲೆಯಲ್ಲಿ ಕೂಡ ಮೊದಲು ಪಾಠ ಇರ್ತಿತ್ತು, ಫೆಸ್ಟಿವಲ್ ಆಫ್ ಲೈಟ್ಸ್ ಅಂದ್ರೇನು, ಏನೇ ಬರ್ತದ್ದು. ಈಗಿನ ಕಾಲದಲ್ಲಿ ಅದು ಅಂಥ ಪಾಠ ಕಾಣೋದಿಲ್ಲ, ಅದು ಬೇರೆಯೇ ಮೀನಿಂಗ್ ಹೋಗ್ತದೆ. ಅದು ಇದ್ದರೆ ಇನ್ನೊಬ್ಬರು ಆಬ್ಜೆಕ್ಟ್ ಮಾಡ್ತಾರೆ, ಬೇರೆ ಹಬ್ಬದ ಬಂದರೆ ಇನ್ನೊಬ್ರು ಆಬ್ಜೆಕ್ಟ್ ಮಾಡ್ತಾರೆ ಅಂತ. ಅದಕ್ಕೆ ಅಂಥವೆಲ್ಲ ಆಗೋದು ಬಿಟ್ಟು, ಅದು ನಾನು ಬೇರೆ ತುಂಬ ಹೆಚ್ಚಿಗೆ ಅದರ ಬಗ್ಗೆ ಮಾತಾಡೋದಿಲ್ಲ. ಆದರೆ ನಾನು ಹೇಳೋದೇನಂತ ಹೇಳಿದ್ರೆ, ನಾವು ಮನೆಯಲ್ಲಿ ನಾವು ಹೇಳಿಕೊಡ್ಬೇಕಾಗ್ತದೆ. ಕ್ರಿಸ್ಮಸ್ ಅಂದರೆ ಏನು, ಚರ್ಚಲ್ಲಿ ಏನಾಗ್ತದೆ, ಏನು ಮಾಡ್ತಾರೆ, ಹಾಗೆ ಮಸ್ಜಿದಲ್ಲಿ ಏನು ಮಾಡ್ತಾರೆ, ಏನು ನಡೀತದೆ, ದೇವಾಲಯದಲ್ಲಿ ಏನಾಗ್ತದೆ. ದೇವಾಲಯದಲ್ಲಿ ವಿಭಿನ್ನ ಥರ ಇದ್ದಾವೆ. ಈಗ ಎಲ್ಲರೂ ಕೇಳ್ಬೋದು, ದೇವಸ್ಥಾನ ಅಂದ್ರೇನು, ದೈವಸ್ಥಾನ ಅಂದರೆ ದರ್ ಇಸ್ ಎ ಡಿಫ್ರೆನ್ಸ್. ಅಲ್ಲೇನಾಗ್ತದೆ, ಅಲ್ಲೇನು ನಡೀತದೆ, ಯಕ್ಷಗಾನಾಟದಲ್ಲಿ ಏನಾಗ್ತದೆ, ಹಾಗೆ ನಮ್ಮ ಭೂತಕೋಲದಲ್ಲಿ ಏನಾಗ್ತದೆ, ಇದೆಲ್ಲ ನಾವು ತಿಳ್ಕೊಂಡು ಅದಕ್ಕೆ ಅರ್ಥಕೊಂಡ್ರೆ ನಮಗೆ ಒಂದು ಒಳ್ಳೆಯ ಸಮಾಜ ಕಟ್ಟಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಆಗ್ತದೆ. ಇದನ್ನು ನಾವು ಅರ್ಥಕೊಳ್ಳೋದಲ್ಲ, ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡ್ಬೇಕು, ನಮ್ಮ ಯುವ ಜನಾಂಗಕ್ಕೆ ನಾವು ಹೇಳಿಕೊಡ್ಬೇಕು. ಇದು ಹೇಳುವುದರ ಮೂಲಕ ಒಂದು ಒಳ್ಳೆಯ ಸಮಾಜ ಕಟ್ಬೋದು. ನಮಗೇನು ಬೇಕಾಗಿದೆ ಈಗಿನ ಪರಿಸ್ಥಿತಿಯಲ್ಲಿ ಏನು ಬೇಕಾದ್ರೆ ಒಳ್ಳೆಯ ಸಮಾಜ ಬೇಕು. ಒಳ್ಳೆಯ ಸಮಾಜ ಇದ್ದರೆ ತಾನೇ ನಡ್ಕೊಂಡು ಹೋಗ್ತದೆ. ನಾವು ಒಂದೇ ಜಾತಿಯವರು ಇಷ್ಟೇ ಇರೋದು, ನಾವು ಹಿಂಗೆ ಇರೋದು ಅಂತ ಹೇಳಿದರೆ ಮಿಲನ ಆಗದೇ ಇದ್ದರೆ ಅದು ಸರಿ ಆಗೋದಿಲ್ಲ, ಒಂದು ಕರೆಕ್ಟಾದ ಸಮಾಜ ಆಗೋದಿಲ್ಲ. ಆಮೇಲೆ ಇನ್ನೊಂದು ನಮ್ಮಲ್ಲಿ ತಪ್ಪು ನಡೀತಾ, ಇದೇ ಶ್ರೇಷ್ಠ, ನಾನು ಹೇಳಿದ್ದೇ ನಿಜ, ಇದು ಹೇಳಿದ್ದೆ, ಇದನ್ನು ಸ್ವಲ್ಪ ನಾವು ಬಿಡಬೇಕಾಗ್ತದೆ. ಬಿಟ್ಟು ಸಹನೆ, ಸಹಬಾಳ್ವೆ ಇದಕ್ಕೆ ಮಹತ್ವ ಕೊಡಬೇಕು. ನಾನು ಹೇಳಿದ್ದೇ ನಿಜ ಅಂತಿಲ್ಲ. ಈಗ ನಾನು ಹೇಳಿದ್ರಲ್ಲಿ ತಪ್ಪಿರ್ಬೋದು, ನೀವು ಅದಕ್ಕಿಂತ ಒಳ್ಳೇದು ನಾನು ಹೇಳಿದ್ರೆ ನಾನು ಒಪ್ಕೊಳ್ಳುವಂಥ ತಾಕತ್ತು ನನ್ನ ಹತ್ರ ಬೇಕು. ಸೊ ಹಾಗಾಗಿ ನಾನು ಪೇಷನ್ಸನ್ನು ಕಲಿಬೇಕು, ಸಹನೆ ಇರಬೇಕು, ಇನ್ನೊಬ್ರು ಹೇಳಿದ್ದನ್ನು ನಾನು ಕೇಳುವಂಥವನ್ನ ಇರಬೇಕು, ಇನ್ನೊಬ್ಬರು ಕ್ವಶನ್ ಮಾಡಿದ ಅದಕ್ಕೆ ಆನ್ಸರ್ ಮಾಡುವಂಥವನು ಬೇಕು. ಸೊ ಹಾಗಾಗಿ ಪರಸ್ಪರ ಮಾತುಕತೆಗಳಲ್ಲಿ, ಪರಸ್ಪರ ಒಂದಕ್ಕೊಂದು ಎಕ್ಸ್ಪ್ಲನೇಷನಲ್ಲಿ ನಾವು ಇದ್ದರೆ ಎಲ್ಲರೂ ಸೇರಿ ಒಂದು ಒಳ್ಳೆಯ ಸಮಾಜ ಕಟ್ಬೋದು ಅಂತ ನನ್ನ ಅನಿಸಿಕೆ. ಸೊ ಇದು ಭಾವನೆ ಅಂತದ್ದು, ಸದ್ಭಾವನೆ ಅಂದರೆ ಭಾವನೆ, ಒಳ್ಳೆಯ ಭಾವನೆ ಬಂದರೆ ಸದ್ಭಾವನೆ ಬರುವುದು. ಸೊ ಭಾವನೆ ಇಂಪಾರ್ಟೆಂಟ್. ನಾವು ಏನೋ ಒಂದು ಮನಸ್ಸಲ್ಲಿ ನಾನು ಏನೋ ಒಂದು ಇಟ್ಕೊಂಡು ಇದು ಹೇಳಿದ್ದು ಕರೆಕ್ಟ್ ಇಲ್ಲ ಅಂತ ನಾನು ಮೊದಲೇ ಇಟ್ಕೊಂಡ್ಬಿಟ್ರೆ, ಈಗ ಅಧ್ಯಕ್ಷರು ಏನೇ ಹೇಳಿ ನನ್ನ ಮನಸ್ಸಿಗೆ ತೊಗೊಳ್ಳೋದೇ ಇಲ್ಲ.
ಓಪನ್ ಮೈಂಡ್ ಇರಬೇಕು ಯಾವಾಗಲೂ. ಮನುಷ್ಯ ಯಾವಾಗಲೂ ಅದು ಯಾವುದೇ ವಿಷಯದಲ್ಲಲ್ಲಿ, ನಾ ಇದೇ ವಿಷಯಕ್ಕೆ ಹೇಳೋದಿಲ್ಲ, ಸ್ಟೂಡೆಂಟ್ಸಿಗೆ ನಾನು ಯಾವಾಗಲೂ ಹೇಳೋದಿಷ್ಟೇ, ಬಿ ಓಪನ್ ಮೈಂಡೆಡ್. ಕೇಳುವಂಥ ಶಕ್ತಿ ಮಸ್ಟ್. ಅದು ತಪ್ಪಾಗಿರಲಿ ಮತ್ತೆ ನೀವು ಮಾಸ್ಟ್ರಿಗೆ ಹೇಳ್ಬೋದು, ಸರ್ ಇದು ನೀವು ಹೇಳಿದ ತಪ್ಪಾಯಿತು, ಇಲ್ಲೇನೋ ಒಂದು ಸ್ವಲ್ಪ ಕರೆಕ್ಷನ್ ಆಗಬೇಕು, ಅವರು ಅದನ್ನು ತಿಳ್ಕೊಳ್ತಾರೆ. ಹಾಗಾಗಿ ಫಸ್ಟ್ ಓಪನ್ ಮೈಂಡಿಂದ ಕೇಳುವಂಥ ಶಕ್ತಿ ಬೇಕು. ನಮ್ಮ ಇಂಗ್ಲೀಷಲ್ಲಿ ಹೇಳ್ತಾರೆ, ಎ ಗುಡ್ ಸ್ಪೀಕರ್ ಇಸ್ ಆಲ್ಸೋ ಎ ಗುಡ್ ಲಿಸ್ನರ್ ಇಸ್ ಆಲ್ಸೋ ಎ ಗುಡ್ ಸ್ಪೀಕರ್ ಅಂತ ಹೇಳ್ತಾರೆ. ಹಾಗೆ ಒಳ್ಳೆ ಕೇಳುವಂಥ ನಮ್ಮಲ್ಲಿ ಭಾವನೆ ಇದ್ದರೆ ಅಥವಾ ಅಂಥ ಒಂದು ಪ್ರವೃತ್ತಿ ಇದ್ದರೆ ನಾವು ಒಳ್ಳೆ ಭಾಷಣಕಾರರು ಆಗ್ತೇವೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಏನೇ ವಿಷಯ ಇರಲಿ, ಆ ವಿಷಯದ ಬಗ್ಗೆ ಊಹಾಪೋಹಗಳನ್ನು ಮಾಡೋದಾಗಲಿ ಅಥವಾ ಏನೋ ಕೆಟ್ಟದನ್ನು ಮಾತಾಡೋದಾಗಲಿ, ಒಬ್ಬರ ಬಗ್ಗೆ ಕೆಟ್ಟದನ್ನು ಹೇಳೋದಾಗಲಿ, ಅದನ್ನು ನಿಲ್ಲಿಸಬೇಕು. ಯಾವ ಧರ್ಮ ಕೂಡ ಒಬ್ಬರ ಬಗ್ಗೆ ಕೆಟ್ಟದನ್ನು ಹೇಳೋದು ಕಲಿಸೋದಿಲ್ಲ. ಒಂದು ಒಳ್ಳೆ ಕೋಟ್ ಇದೆ ಇಂಗ್ಲೀಷಲ್ಲಿ, ವೆನ್ ಗಾಡ್ ಹಿಮ್ಸೆಲ್ಫ್ ಡಸ್ ನಾಟ್ ಜಡ್ಜ್ ಎ ಮ್ಯಾನ್ ಅಂಟಿಲ್ ದಿ ಎಂಡ್ ಆಫ್ ಹಿಸ್ ಡೇಸ್ ದೆನ್ ಹೂ ಆರ್ ಯು ಆ್ಯಂಡ್ ಐ ಅಂತ ಇದೆ. ಅಂದರೆ ದೇವರೇ ಅವನ ಸಾಯುವ ಕ್ಷಣದವರೆಗೆ ಅವನು ಒಳ್ಳೆಯವನು ಕೆಟ್ಟವನು ಇದು ಮಾಡಲ್ಲ, ನಿರ್ಧಾರ ಆಗಿರಲ್ಲ. ಇನ್ನು ದೇವರೇ ಏನು ಹೇಳಲ್ಲ ಅವನು ಕೆಟ್ಟವನು ಒಳ್ಳೆಯವನು, ಇವನು ಎಲ್ಲಿ ಸ್ವರ್ಗಕ್ಕೆ ಹೋಗ್ತಾನೋ ನರ್ಕಕ್ಕೆ ಹೋಗ್ತಾನೋ ದೇವರೇನು ಡಿಸೈಡ್ ಮಾಡಿರಲ್ಲ. ಬಟ್ ನಾವೇನೇ ಇನ್ನೂ 30 ವರ್ಷ ಬದುಕಿದ್ದಿದೆ, ಬಟ್ ಈಗಲೇ ಇವತ್ತು ಅವ್ನು ಸರಿ ಅವನು ಇಲ್ಲ ಅವನು ಕೆಟ್ಟವನು ಅಂತ ನಾವೇ ಹೇಳ್ತೇವೆ. ಹೂ ಆರ್ ವಿ? ದೇವರು ನಿರ್ಧಾರ ಮಾಡೋದು ಒಳ್ಳೆಯವನು ಕೆಟ್ಟವನು. ಒಂದು ಯಾರು ಕಳ್ತನ ಮಾಡಿದರೂ ಕೂಡ ಲಾಯರ್ಸ್ ಲ್ಯಾಂಗ್ವೇಜಲ್ಲಿ ಹೇಳ್ತಾರೆ, ಯಾರೊಬ್ರು ಕಳ್ಳ ಇದ್ದರೂ ಕೂಡ ನಾವು ಕಳ್ಳ ಅಂತ ಹೇಳ್ಬಾರ್ದಂತೆ, ಸುಪ್ರೀಂ ಕೋರ್ಟ್ ಹೇಳಬೇಕಂತೆ. ಇದು ಲೋಕಲ್ ಕೋರ್ಟ್ ಹೇಳಿದ್ರು ಒಪ್ಪೋದಿಲ್ಲ ಅವರು, ಮತ್ತು ಹೈಕೋರ್ಟ್ ಇದೆ, ಹೈಕೋರ್ಟ್ ಅವರು ಹೇಳಿದ್ರು ಒಪ್ಪೋದಿಲ್ಲ, ಮತ್ತು ಸುಪ್ರೀಂ ಕೋರ್ಟ್ ಇದೆ. ಸುಪ್ರೀಂ ಕೋರ್ಟ್ ಹೇಳಿದಾಗ ಮಾತ್ರ ಅವನು ಕಳ್ಳ, ಅವನು ಅದು ಇದು ಅಂತ ಲಾ ಅಲ್ಲೇ ಹೇಳ್ತಾರೆ. ಅದೇ ರೀತಿಯಲ್ಲಿ ಒಬ್ಬರು ಒಳ್ಳೆಯವರು ಒಬ್ಬರು ಕೆಟ್ಟವರು ನಿರ್ಧಾರ ಮಾಡೋದು ದೇವರು. ನಾವೆಲ್ಲ ಪರಸ್ಪರ ಒಂದು, ಅವ್ನು ಒಳ್ಳೆತನ ಇದ್ರೆ ಅವ್ನು ಒಳ್ಳೆತನ ಇದೆ ನಾವು ತಗೊಳ್ಳುವ, ಕೆಟ್ಟದನ್ನು ನಾವು ಬಿಡುವ. ಹಾಗೆ ಪರಸ್ಪರ ನಾವು ಒಬ್ರಿಗೊಬ್ಬರಿಗೆ ಒಳ್ಳೆಯದನ್ನು ಹೇಳಿದರೆ, ಆಮೇಲೆ ಇನ್ನೊಂದು ನಮ್ಮ ಪ್ರವೃತ್ತಿ, ಅವನು ಒಳ್ಳೆಯವನು ಕೆಟ್ಟವನು ಹೇಳುವ ಬದಲಿಗೆ ಒಳ್ಳೆ ಮಾತು ಹೇಳಿ. ನನ್ನ ಒಬ್ಬ ಕ್ಲಾಸ್ಮೇಟ್ ಇದ್ದ, ನಮ್ಮ ಮಾಸ್ಟರ್, ಅವನಿಗೆ ಯಾವಾಗಲೂ ಹೇಳ್ತಾನೆ, ನೀನು ಅವ್ನು ಮಾತಾಡ್ತಿದ್ದ ಏನೇನೋ ಅವನು ಲ್ಯಾಂಗ್ವೇಜು ಸರಿ ಇರಲಿಲ್ಲ. ನೀನು ತುಂಬ ಮಾತಾಡ್ತೀಯ ನೀನು, ಸರಿ ಇಲ್ಲ ತುಂಬ ಮಾತಾಡ್ತೀಯ ನೀನು ಅಂತ ಹೇಳ್ತಿದ್ದ. ಬಟ್ ಅವ್ನು ಒಳ್ಳೆ ಗುಣ ಇತ್ತು, ಎಲ್ಲರಿಗೂ ಹೆಲ್ಪ್ ಮಾಡ್ತಿದ್ದ. ಅವನು ಒಬ್ಬನ ಹತ್ರ ಪೆನ್ ಇಲ್ಲ, ಪೆನ್ ಕೊಡ್ತಿದ್ದ. ಯಾರೋ ಊಟ ತರಲಿಲ್ಲ, ಅವನು ತನ್ನ ಡಬ್ಬಿಯಿಂದ ಊಟ ಮಾಡಿಸ್ತಿದ್ದ. ಯಾರೋ ಹತ್ರ ಒಬ್ಬರು ಏನೋ ಒಂದು ಫೀಸ್ ಕಟ್ಟಲಿಕ್ಕೆ ದುಡ್ಡಿಲ್ಲ, ಅವ್ರ ತಂದೆಯಿಂದ ದುಡ್ಡು ಕೊಡ್ತಿದ್ದ. ಇವತ್ತು ಅಮೇರಿಕಾದಲ್ಲಿದ್ದಾನೆ. ಅಮೇರಿಕಾದಲ್ಲಿ ಒಂದು 2 ವರ್ಷದಿಂದ ಅವನಿಗೆ ಸಿಟಿಸನ್ ಆಫ್ ಅಮೇರಿಕಾ ಒಂದು ಅವಾರ್ಡು ಸಿಕ್ಕಿತು. ಅವ್ನು ಈ ಒಳ್ಳೆ ಗುಣಕ್ಕಾಗಿ. ಅವ್ನು ಬರೀ ಮಾತು ನೋಡಿದರೆ ನಾವು, ಅವ್ನ ಲ್ಯಾಂಗ್ವೇಜ್ ಸರಿ ಇಲ್ಲ, ಅವ್ನ ಮಾತು ಸರಿ ಇಲ್ಲ ಅಂತ ನಾವು ಆವಾಗ ಅವ್ನು ಕೆಟ್ಟವನು ಅಂತ ಹೇಳಿದರೆ ಅವ್ನು ಒಳ್ಳೆ ಗುಣವನ್ನು ನಾವು ಡಿಸ್ಕ್ರೈಬ್ ಮಾಡಿದರೆ. ಇವತ್ತು ನಮ್ಮ ಫ್ರೆಂಡ್ ನಮ್ಮ ಸಂದೀಪ್ ಅಂತ ಏನಿದೆ, ಅವನು ಹೇಳೋದಾದರೆ ಸಿಟಿಸನ್ ಅಮೇರಿಕಾ ಯಾಕೆ ಆಗಿದ್ದಾನೆ ಅಂತ ಹೇಳಿದರೆ ಅವನ ಒಳ್ಳೆ ಗುಣಗಳಿಂದ ಅವ್ನು ಹೆಲ್ಪ್ ಮಾಡ್ತಾನೆ. ಸೊ ನಾನು ಸಂದೀಪ್ ಅಂದ ತಕ್ಷಣ ಏನು ಹೇಳೋದಂದರೆ, ಹಿ ಹೆಲ್ಪ್ಸ್ ಎವ್ರಿಬಡಿ. ಅವ್ನು ಹಿ ಟಾಕ್ಸ್ ರಬ್ಬಿಶ್ ಅಂತ ಹೇಳೋ ಬದಲಿಗೆ ಹಿ ಹೆಲ್ಪ್ಸ್ ಎವ್ರಿಬಡಿ, ಹಿ ಈಸ್ ಎ ಗುಡ್ ಪರ್ಸನ್. ನಾವು ಹಾಗಾಗಿ ಜನರ ಹತ್ರ ಎಲ್ಲರೂ, ನನ್ನ ಹತ್ರನೂ ಒಂದು ಕೆಟ್ಟ ಗುಣ ಇರ್ಬೋದು, ಒಳ್ಳೆ ಗುಣನೂ ಇರ್ಬೋದು, ತಮ್ಮ ಹತ್ರನೂ ಹಾಗೆ ಇರ್ಬೋದು, ಎಲ್ಲರ ಹತ್ರ ಎಲ್ಲರೂ ಒಳ್ಳೆಯವರೇ ಇದ್ದಾರೆ. ಆದರೆ ಒಳ್ಳೆ ಗುಣಗಳನ್ನು ಯಾವಾಗಲೂ ಎತ್ತಿ ತೋರಿಸಿ ಅವ್ನಿಗೊಂದು ಮೋಟಿವೇಶನ್ ಆಗ್ತದೆ. ಈಗ ನಾನೊಂದು ಏನಾದರೂ ಒಂದು ಕೆಟ್ಟದನ್ನು ಮಾಡಿದರೆ ಎಲ್ಲರೂ ನೀನು ಕೆಟ್ಟವನು ಹೇಳಿದರೆ ಅವನು ಇನ್ನೂ ಕೆಟ್ಟವನಾಗ್ತಾನೆ. ಅದರ ಬದಲಿಗೆ ಅವನು ಒಳ್ಳೆಯವನು ಅಂತ ಹೇಳಿದರೆ ಅವ್ನು ಕೆಟ್ಟದನ್ನು ಬಿಡುವಂಥ ಅವನಿಗೆ ಒಂದು ಮನಸ್ಸಾಗ್ತದೆ, ಈ ಕೆಟ್ಟದ್ದು ಬಿಟ್ಬಿಡ್ಬೇಕಪ್ಪ, ಎಲ್ಲರೂ ನನ್ನನ್ನು ಒಳ್ಳೆಯದು ಹೇಳ್ತಾರೆ, ನಾನು ಒಳ್ಳೆಯವನಾಗಬೇಕು ಅಂತ. ಹಾಗಾಗಿ ಒಳ್ಳೆಯ ಸಮಾಜ ಕಟ್ಟಲಿಕ್ಕೆ ಇದೊಂದು ಉದಾಹರಣೆ. ಎಲ್ಲರ ಬಗ್ಗೆ ಒಳ್ಳೇದು ಮಾತಾಡೋದು, ಇನ್ನೊಬ್ಬರ ಬಗ್ಗೆ, ಇನ್ನೊಂದು ಜನಾಂಗದ ಬಗ್ಗೆ ಆಗಲಿ, ಇತರ ಧರ್ಮದ ಬಗ್ಗೆ ಆಗಲಿ, ಒಂದು ಯುವಕರ ಬಗ್ಗೆ ಆಗಲಿ ಅಥವಾ ಮಕ್ಕಳ ಬಗ್ಗೆ ಆಗಲಿ, ಇದರೆಲ್ಲ ಒಳ್ಳೆ ಮಾತಾಡಿದರೆ ನಾವು ಅದೆಲ್ಲ ಮೋಟಿವೇಶನ್ ಆಗಿ ಒಂದು ಒಳ್ಳೆಯ ಸಮಾಜ ಆಗಲಿಕ್ಕೆ ಒಂದು ಅವಕಾಶ ಬರ್ತದೆ. ಸೊ ಹಾಗಾಗಿ ಇಂಥ ಅವಕಾಶಗಳನ್ನು ನಾವು ಸೃಷ್ಟಿಸಬೇಕು. ಇಲ್ಲಿ ನಾನು ಹೇಳಿದ ಹಾಗೆ ಸೌಹಾರ್ದ, ಎಲ್ಲ ಧರ್ಮದವರಿದ್ದಾರೆ, ಎಲ್ಲ ಧರ್ಮದವರು ಎಲ್ಲರೂ ಒಂದೇ, ಎಲ್ಲರಿಗೂ 2 ಕಾಲು ಇರೋದು, 2 ಕೈ ಇರೋದು, 2 ಕಣ್ಣಿರೋದು, ಎಲ್ಲ ಒಂದೇ. ಹಾಗಾಗಿ ಬೇರೆ ಬೇರೆ ಕಲರ್ ಇರ್ಬೋದು, ಒಬ್ಬರು ಬೆಳ್ಳಗಿರ್ಬೋದು, ಇನ್ನೊಬ್ಬರು ಸ್ವಲ್ಪ ಕಪ್ಪಿರ್ಬೋದು, ಬಟ್ ಅದು ಕಲರ್ ರೇಷಿಯಲ್ ಇದಾಗ್ತದೆ, ಅದೆಲ್ಲ ಹೇಳಬಾರ್ದು. ಬಟ್ ನಾವು ಮನುಷ್ಯರು ಒಂದೇ. ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರು ಹೇಳ್ತಿದ್ರು, ಒಂದು ಹೊಡೆದ್ರೆ, ಇಬ್ಬರು ಜನರಿಗೆ ಹೊಡೆದ್ರೆ, ಬೇರೆ ಬೇರೆ ಧರ್ಮದವ್ರು ಹೊಡೆದ್ರೂ ಕೂಡ ನೋವಾಗೋದು ಒಂದೇ ಥರ ಇರ್ತದಂತೆ, ರಕ್ತ ಬರೋದು ಒಂದೇ ಕಲರ್ ಇರ್ತದಂತೆ. ಸೊ ಹಾಗಾಗಿ ಇಂಥ ಒಂದು ಮಾತಲ್ಲಿ ನಾವು ನೋಡಿದರೆ ಒಳ್ಳೆಯ ಸಮಾಜ ಕಟ್ಟಬೇಕಾದ್ರೆ ನಾವೆಲ್ಲ ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯ ಗುಣಗಳನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕು. ಹಾಗೆ ಮುಂದೆ ಅದು ಯಾಕೆ ಬೇಕು ಅಂತ ಹೇಳಿದರೆ, ಒಳ್ಳೆಯ ದೇಶ ಕಟ್ಟಬೇಕಾದ್ರೆ ಒಳ್ಳೆಯ ಸಮಾಜ ಬೇಕು. ಫಸ್ಟ್ ನಾವು ನಮ್ಮ ಮನೆ ಸುಧಾರಿಸ್ಕೋಬೇಕು. ಒಳ್ಳೆಯ ಮನೆ ಇದ್ದರೆ ನಮ್ಮ ಅಂಗಳವನ್ನು ಸರಿ ಮಾಡ್ಕೋಬೋದು, ನಮ್ಮ ಅಂಗಳ ಸರಿಯಾದರೆ ನಮ್ಮ ಹಳ್ಳಿಯನ್ನು ಸರಿ ಮಾಡ್ಕೋಬೋದು, ಹಳ್ಳಿ ಸರಿಯಾದರೆ ನಮ್ಮ ಡಿಸ್ಟ್ರಿಕ್ಟ್ ಸರಿ ಆಗ್ತದೆ, ಡಿಸ್ಟ್ರಿಕ್ಟ್ ಆದರೆ ರಾಜ್ಯ ಆಗ್ತದೆ, ರಾಜ್ಯ ಆದರೆ ರಾಷ್ಟ್ರ ಸರಿ ಆಗ್ತದೆ. ಸೊ ಹಾಗಾಗಿ ಒಳ್ಳೆಯ ದೇಶವನ್ನು ಕಟ್ಟಬೇಕು,
ಒಳ್ಳೆ ನ್ಯಾಷನಲ್ ಇಂಟಿಗ್ರೇಷನ್ ಬೇಕಾದರೆ ಒಳ್ಳೆ ಸೌಹಾರ್ದಯುತವಾಗಿ ನಾವು ಇರಬೇಕು. ಅಂಥ ಒಂದು ಗುಣಗಳನ್ನು ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು. ನಾನು ಸ್ಟ್ರೆಸ್ ಮಾಡಿ ಹೇಳೋದು ಯಾವಾಗಲೂ ಇಷ್ಟೇ, ನಾವು ಮಕ್ಕಳಿಗೆ ನಾವು ಏನು ಹೇಳಬೇಕು ಅದನ್ನು ಹೇಳ್ತಾ ಇಲ್ಲ. ಅವನು ಯಾವುದೊಂದು ಈವನ್ ಶಾಲೆಗಳಲ್ಲಿ ನಾವು ಅವನಿಗೆ ಸಬ್ಜೆಕ್ಟ್ ಮಾತ್ರ ಹೇಳಿಕೊಡ್ತೇವೆ. ಈಗ ಒಂದು ಉದಾಹರಣೆ ಕೊಡೋದಾದರೆ, ನಮ್ಮ ಯಾರೋ ಒಬ್ಬ ಹುಡುಗ ಬರ್ತಾನೆ, ತುಂಬ ಕೆಟ್ಟವನು ನನ್ನ ಮಗ, ನೀವೇ ಸುಧಾರಿಸ್ಬೇಕಂತ ಮಗು ಟೀಚರಿಗೆ ಒಪ್ಪಿಸ್ತಾರೆ. ಅದು ತಪ್ಪು. ಟೀಚರು ವೃತ್ತಿಗೆ ಬೇಕಾದಂಥ ನಾಲೆಜ್ ಕೊಡ್ಬೋದು, ವೃತ್ತಿಗೆ ಬೇಕಾಗುವಂಥ ಸ್ಕಿಲ್ ಕೊಡ್ಬೋದು. ಬಟ್ ಅವನಿಗೆ ಮನೆಯಲ್ಲಿ ನಡ್ಕೋಬೇಕು ಹೇಗೆ, ಯಾರ ಜೊತೆ ಹೇಗಿರಬೇಕು, ಆಮೇಲೆ ಅವನು ಹೇಗೆ ಮಾತಾಡಬೇಕು, ಹಿರಿಯರು ಬಂದಾಗ ಹೇಗಿರಬೇಕು, ಅಥವಾ ಮನೆಯಲ್ಲಿ ಕೂತ್ಕೊಳ್ಳೋದು ಹೇಗೆ ಕೂತ್ಕೋಬೇಕು, ನೆಲದಲ್ಲಿ ಕೂತ್ರೆ ಹೇಗೆ, ಇದೆಲ್ಲ ಮನೆಯಲ್ಲಿ ತಾಯಿ ಹೇಳ್ಕೊಡ್ಬೇಕು, ಮನೆಯಲ್ಲಿದ್ದ ಅವರ ಪೇರೆಂಟ್ಸ್ ಹೇಳ್ಕೊಡ್ಬೇಕಾಗ್ತದೆ. ಸೊ ಹಾಗಾಗಿ ಪೇರೆಂಟ್ಸ್ ಆದ ನಾವು ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ನಮ್ಮ ಮಕ್ಕಳಿಗೆ ನಾವು ಒಳ್ಳೆ ಬುದ್ಧಿಯನ್ನು ಕಲಿಸಿದ್ರೆ, ಒಳ್ಳೆ ನಡತೆಯನ್ನು ಕಲಿಸಿದ್ರೆ, ಅದು ಅವರು ಒಳ್ಳೆ ನಾಗರಿಕ ಆಗ್ತಾರೆ. ಒಳ್ಳೆ ನಾಗರಿಕರಾದರೆ ಆಟೋಮೆಟಿಕ್ಲಿ ಸೌಹಾರ್ದತೆ ನಮ್ಮ ಸಮಾಜದಲ್ಲಿ ಬರ್ತದೆ ಅಂತ ಹೇಳ್ತಾ, ನನಗೆ ಇಲ್ಲಿ ಕರೆದು ಈ ಒಂದು ಅವಕಾಶ ಕಟ್ಟಿದ್ದಕ್ಕೆ ನಮ್ಮ ಸೌಹಾರ್ದ ವೇದಿಕೆಗೆ ನಾನು ತುಂಬ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಹಾಗೆ ಎಲ್ಲ ಹಿರಿಯರಿಗೂ ನಮಸ್ಕಾರ. ಅನಂತನಾಮಧೇಯಾಯ ಸರ್ವಾಕಾರ ಪ್ರದಾಯಿನೇ ಸಮಸ್ತ ಮಂತ್ರವಾಚ್ಯಾಯ ವಿಶ್ವೈಕಪತಯೇ ನಮಃ. ಇದರ ಅರ್ಥ ಏನಂದರೆ, ಅನಂತನಾಮಧೇಯಾಯ ಅನೇಕ ಹೆಸರುಗಳಿಂದ ಕರೆಯಲ್ಪಡುವ, ಸರ್ವಾಕಾರ ಪ್ರದಾಯಿನೇ ಅನೇಕ ಆಕಾರಗಳಲ್ಲಿ ಪೂಜಿಸಲ್ಪಡುವ, ಸಮಸ್ತ ಮಂತ್ರವಾಚ್ಯಾಯ ಅನೇಕ ಮಂತ್ರಗಳಿಂದ ಅನೇಕ ಸ್ತುತಿಗಳಿಂದ ಪೂಜಿಸಲ್ಪಡುವ, ವಿಶ್ವೈಕಪತಯೇ ನಮಃ ವಿಶ್ವದ ಅಧಿಪತಿ ದೇವನೊಬ್ಬ, ನಾಮ ಹಲವು, ಅವನಿಗೆ ನಮೋ ನಮಃ. ಅದು ಹಿಂದೂ ಧರ್ಮ ಇರ್ಬೋದು, ಕ್ರಿಶ್ಚಿಯಾನಿಟಿ ಇರ್ಬೋದು, ಇಸ್ಲಾಂ ಧರ್ಮ ಇರ್ಬೋದು, ಅಥವಾ ಬೌದ್ಧ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಯಾವುದೇ ಧರ್ಮವಿರು, ದೇವನೊಬ್ಬ, ನಾಮ ಹಲವು. ಅದನ್ನು ನಾವು ಪ್ರಪ್ರಥಮವಾಗಿ ತಿಳಿದುಕೊಳ್ಳಬೇಕಾಗಿದೆ. ಇಂದಿನ ಈ ಒಂದು ಸೌಹಾರ್ದ ಕ್ರಿಸ್ಮಸ್ ಸಂಭ್ರಮ, ಕ್ರಿಸ್ಮಸ್ ಅನ್ನೋದು ಸಂಭ್ರಮವೇ. ಕ್ರಿಶ್ಚಿಯಾನಿಟಿ ಬಗ್ಗೆ ಬಹಳ ಒಂದು ಉತ್ತಮ ಒಂದು ಅಭಿಪ್ರಾಯ ನಮಗೆ ಯಾಕೆ ಉಂಟು ಹೇಳಿದರೆ, ನೀವು ನೋಡಿ ಅಂತೆ, ಎಲ್ಲಿಯಾದರೂ ಒಂದು ಚರ್ಚ್ ಮಾಡಿದ ಕೂಡಲೇ ಪ್ರಪ್ರಥಮವಾಗಿ ಮಾಡೋದಲ್ಲಿ ಒಂದು ಶಾಲೆ. ಅತ್ಯಂತ ಉತ್ತಮ ದಾನ ಕ್ರಿಶ್ಚಿಯಾನಿಟಿಯಲ್ಲಿ ವಿದ್ಯಾದಾನ. ವಿದ್ಯಾದಾನಕ್ಕಿಂತ ಬೇರೆ ದಾನ, ಶ್ರೇಷ್ಠವಾದ ದಾನ ಇಲ್ಲವೇ ಇಲ್ಲ. ಯಾಕೆ ವಿದ್ಯಾದಾನ ಶ್ರೇಷ್ಠ? ನ ಚೋರಹಾರ್ಯಂ ನ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಭಾರಕಾರಿ ವ್ಯಯೇ ಕ್ರತೆ ವರ್ಧತೆ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ನ ಚೋರಹಾರ್ಯಂ, ಕಳ್ಳ ಕೊಂಡೋಗ್ಲಿಕ್ಕಾಗೋದಿಲ್ಲ ವಿದ್ಯೆಯನ್ನು. ನ ರಾಜಹಾರ್ಯಂ, ಜಾಗ ರೋಡ್ ಅಗಲ ಮಾಡುವಾಗ ಗೌರ್ಮೆಂಟ್ನವ್ರು ಎಕ್ವೈರ್ ಮಾಡ್ಬೋದು, ವಿದ್ಯೆಯನ್ನು ಯಾರಿಗೆ ಎಕ್ವೈರ್ ಮಾಡಲಿಕ್ಕಾಗ್ತದಾ? ಇಲ್ಲ. ನ ಭ್ರಾತೃಭಾಜ್ಯಂ, ಅಣ್ಣ ತಮ್ಮಂದಿರಲ್ಲಿ ಪಾಲು ಮಾಡಲಿಕ್ಕಾಗೋದಿಲ್ಲ. ನ ಭಾರಕಾರಿ, ಎಲ್ಲಿ ಕೊಂಡೋಗ್ಲಿಕ್ಕೆ ಟ್ರಕ್ ಬೇಡ, ಟ್ರಂಕ್ ಬೇಡ, ಯಾವುದೇ ಒಂದು ದೊಡ್ಡ ವೀಲ್ ಲೋಡರ್ ಬೇಡ, ಕೇವಲ ಒಂದು ಪುಸ್ತಕ ಅಥವಾ ನಮ್ಮಲ್ಲಿರುವ ಈ ಮಸ್ತಕ ಇದಿದ್ದರೆ ಸಾಕು. ವ್ಯಯೇ ಕ್ರತೆ ವರ್ಧತೆ ನಿತ್ಯಂ, ಚಿನ್ನ ಕೊಡಿ ಖರ್ಚಾಗ್ತದೆ, ಹಣ ಕೊಡಿ ಖರ್ಚಾಗ್ತದೆ, ಭೂಮಿ ಕೊಡಿ ಖರ್ಚಾಗ್ತದೆ, ಬೇರೆ ಯಾವುದು ಕೊಟ್ಟರು ಖರ್ಚಾಗ್ತದೆ. ವಿದ್ಯೆ ಮಾತ್ರ ನೀವು ಎಷ್ಟು ಕೊಡ್ತೀರಿ ಅಷ್ಟು ನಿಮ್ಮ ಜಾಸ್ತಿ ಆಗ್ತದೆ. ವ್ಯಯೇ ಕ್ರತೆ ವರ್ಧತೆ ನಿತ್ಯಂ, ಎಷ್ಟು ಖರ್ಚು ಮಾಡ್ತೀರಿ ಅಷ್ಟು ಜಾಸ್ತಿ ಆಗ್ತಾ ಹೋಗ್ತದೆ. ಪುಣ್ಯ ಕೂಡ ಹಾಗೆ, ನೀವು ಎಷ್ಟು ಪುಣ್ಯ ಕೆಲಸ ಮಾಡ್ತೀರಿ ಅಷ್ಟು ನಿಮ್ಮದು ಪುಣ್ಯ ಜಾಸ್ತಿ ಆಗ್ತದೆ ಹೋಗ್ತದೆ. ವಿದ್ಯಾಧನಂ ಸರ್ವಧನ ಪ್ರಧಾನಂ, ಎಲ್ಲ ಧನಕ್ಕಿಂತಲೂ ಉತ್ತಮವಾದ ಧನ ವಿದ್ಯಾಧನ ಅಥವಾ ವಿದ್ಯಾದಾನ ಕೂಡ. ಅಂಥ ಒಂದು ಉತ್ತಮ ಕಾರ್ಯವನ್ನು ಈ ಕ್ರಿಶ್ಚಿಯಾನಿಟಿಯವರು ಮಾಡ್ತಾ ಇದ್ದಾರೆ. ಎಲ್ಲ ಹೇಳ್ತೀರಿ ಕಾನ್ವೆಂಟ್ ಎಜುಕೇಷನ್ ಅಂತ ಹೇಳ್ತೇವೆ ನಾವು. ಈಗ ಯಾವುದೇ ಮಕ್ಕಳಲ್ಲಿ ಶಿಸ್ತು, ಸಂಯಮ, ಡಿಸಿಪ್ಲಿನ್, ಡಿವೋಷನ್, ಡೆಡಿಕೇಶನ್, ಡಿಟರ್ಮಿನೇಷನ್ ಇದು ಸಿಗಬೇಕಾದ್ರೆ
ಕಾನ್ವೆಂಟ್ ಎಜುಕೇಷನಲ್ಲಿ ಸಿಕ್ಕಿದಷ್ಟು ಒಳ್ಳೆಯ ಒಂದು ವ್ಯಕ್ತಿತ್ವ ಏನಂತ ರೂಪ ಅಂದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅದು ಅತ್ಯುತ್ತಮ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಇಡೀ ಪ್ರಪಂಚದಾದ್ಯಂತ ಅತಿ ಹೆಚ್ಚು ಜನಸಂಖ್ಯೆ ಇರುವುದು ಕ್ರಿಶ್ಚಿಯಾನಿಟಿ. ಯಾಕೆ ಅಷ್ಟು ಪಾಪ್ಯುಲರ್ ಇಲ್ಲದಿದ್ದರೆ ಅಷ್ಟು ಇಡೀ ಪ್ರಪಂಚದಾದ್ಯಂತ ಜನಸಂಖ್ಯೆ ಆಗುವುದಿಲ್ಲ. ಕ್ರಿಸ್ಮಸ್ ಇಡೀ ಒಂದು ಜಗತ್ತಿನಲ್ಲಿಯೇ ಒಂದು ಸಂಭ್ರಮದ ಒಂದು ಹಬ್ಬ, ಎಲ್ಲರೂ ಆಚರಿಸುವ ಹಬ್ಬ, ಭ್ರಾತೃತ್ವವನ್ನು ಸಾರುವ ಹಬ್ಬ, ಶಾಂತಿಯನ್ನು ಸಾರುವ ಹಬ್ಬ. ಶಾಂತಿಯ ಬಗ್ಗೆ ಕೂಡ ಅನೇಕ ಕಡೆಯಲ್ಲಿ ನಮ್ಮ ಭಗವದ್ಗೀತೆಯಲ್ಲಿ ಹೇಳಿರ್ಬೋದು, ಉಪನಿಷತ್ತಿನಲ್ಲಿ ಕೂಡ ಹೇಳಿದ್ದಾರೆ. ಶಾಂತಿ, ಓಂ ಶಾಂತಿ ಶಾಂತಿ ಶಾಂತಿ, ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾಹವೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಧರ್ಮದ ಸಾರ ಏನಂದರೆ ಶಾಂತಿ, ಭ್ರಾತೃತ್ವ. ಇದು ಕ್ರಿಸ್ಮಸ್ಸಿನ ಸಂದೇಶ. ಆದರೆ ನಾವೀಗ ಪೀಸ್ 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 ಬದಲಿಗೆ ಪೀಸ್ 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 ಆಗ್ತಾ ಇದ್ದೇವೆ. ಬಹಳ ಒಂದು ಬೇಸರದ ಸಂಗತಿ. ಹುಟ್ಟುವಾಗ ಯಾರಾದರೂ ಅಪ್ಲಿಕೇಶನ್ ಹಾಕಿ ಬಂದಿದ್ದಾರಾ, ನಾನು ಇಂಥ ಧರ್ಮಕ್ಕೆ ನಾನು ಹುಟ್ಟುತ್ತೇನೆ ಅಂತೇಳಿ? ಆದ್ದರಿಂದ ಮ್ಯಾನ್ ಈಸ್ ಮಾರ್ಟಲ್ ಬಟ್ ಹಿಸ್ ಡೀಡ್ಸ್ ಆರ್ ಇಮ್ಮಾರ್ಟಲ್. ನಾವು ಹೇಗೆ ಜನ್ಮ ತಾಳಿದ್ದೇವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಜನ್ಮ ತಾಳಿದ ಮೇಲೆ ನಾವು ಏನು ಕೆಲಸ ಮಾಡಿದ್ದೇವೆ ಅದು ಇಂಪಾರ್ಟೆಂಟ್. ಅದಕ್ಕೆ ಎಲ್ಲ ಧರ್ಮಗಳ ಸಾರ ಒಂದೇ, ಇತರರಿಗೆ ಒಳಿತನ್ನು ಮಾಡು, ಭ್ರಾತೃತ್ವವಿಡು, ಶಾಂತಿಯಿಂದ ಇಡು, ಆದಷ್ಟು ನೀವು ಬೇರೆಯವರಿಗೆ ಉಪಕಾರ ಮಾಡು. ಕುರಾನಲ್ಲಿ ಕೂಡ 5 ಪಿಲ್ಲರ್ಸ್ ಆಫ್ ಇಸ್ಲಾಂ, ನಮ್ಮಲ್ಲಿದ್ದಾರೆ ತುಂಬ ಇಸ್ಲಾಮಿಕ್ ಸ್ಟೂಡೆಂಟ್ಸ್ ನಮ್ಮಲ್ಲಿ CA ಮಾಡ್ತಾರೆ. ನಾನು ಅವರಿಗೆ ಹೇಳೋದು, ವಾಟ್ ಆರ್ ದಿ 5 ಪಿಲ್ಲರ್ಸ್ ಆಫ್ ಇಸ್ಲಾಂ. ನಮ್ಮದು ಪ್ರಾಬ್ಲಮ್ ಏನಂದರೆ, ಕ್ರಿಶ್ಚಿಯಾನಿಟಿ ಇರ್ಬೋದು, ಇಸ್ಲಾಂ ಇರ್ಬೋದು, ನಮ್ಮ ಹಿಂದೂ ಧರ್ಮದ ಎನಿ ಧರ್ಮದ ಬಗ್ಗೆ ನಾವು ಅರ್ಧಂಬರ್ಧ ಕಲಿಯೋದು, ಅಥವಾ ಸ್ವಲ್ಪ ಯಾರ್ಯಾರೋ ಏನೋ ಹೇಳೋದು ಕೇಳಿಯೋದು, ಮತ್ತು ಏನೋ ಮಾತಾಡೋದು. ರಿಚರ್ಡ್ ಲಿವಿಂಗ್ಸ್ಟನ್ ಹೇಳಿದ್ದಾನೆ, ಏನು ಸಮ್ ಟಾಸ್ಕ್ಸ್ ಫಾರ್ ಎಜುಕೇಷನ್ ಅನ್ನುವ ಪುಸ್ತಕದಲ್ಲಿ, ಎವ್ರಿಬಡಿ ಸೀಮ್ಸ್ ಟು ನೋ XYZ ಆಫ್ ಎವ್ರಿಥಿಂಗ್. ಎವ್ರಿಬಡಿ ಸೀಮ್ಸ್ ಟು ನೋ, ಗೊತ್ತಿಲ್ಲ, ಗೊತ್ತಿದ್ದಾಗೆ ನಟನೆ. ಆದರೆ ನೋಬಡಿ ನೋಸ್ ABC ಆಫ್ ಎನಿಥಿಂಗ್. ಎಲ್ಲರೂ XYZ ಗೊತ್ತಿದ್ದಾಗೆ ಮಾಡ್ತಾರೆ, ಆದರೆ ಯಾರಿಗೂ ABC ಕೂಡ ಗೊತ್ತಿಲ್ಲ. ABCD ಮಾತ್ರ ಗೊತ್ತು. ಮುಂಚೆ ನಮ್ಮಲ್ಲಿತ್ತು ಏನಂತ ಹೇಳಿದರೆ, A ಫಾರ್ ಆ್ಯಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್, D ಫಾರ್ ಡಾಗ್ ಅಂತೇಳಿ. ಈಗ A ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, B ಫಾರ್ ಬ್ಲಾಕ್ ಚೈನ್, C ಫಾರ್ ಕ್ಲೌಡ್ ಕಂಪ್ಯೂಟಿಂಗ್, D ಫಾರ್ ಡಿಜಿಟಲ್ ಕಂಪ್ಯೂಟಿಂಗ್. ನಾವಂದ್ರೆ ಅಷ್ಟು ಮುಂದಕ್ಕೆ ಹೋಗಿದ್ದೇವೆ. ಆದರೆ ಎಷ್ಟು ಮುಂದಕ್ಕೆ ಹೋದರೂ ನಾವು ಒಂದು ಸಿಂಹಾವಲೋಕನ ಮಾಡಬೇಕು. ಸಿಂಹಾವಲೋಕನ ಅಂದರೆ ಏನು? ಸಿಂಹ ಎಷ್ಟು ಮುಂದೆ ಹೋದರೂ ಒಂದು ಸಾರಿ ಫುಲ್ ನೋಡಿ ಹಿಂದಿನಿಂದ ನಾವು ಹೇಗೆ ಮುಂದೆ ಬಂದಿದ್ದೇವೆ ಅದು ನೋಡ್ತಾರೆ. ಅದು ಬೇಕು. ಯಾವುದೇ ಧರ್ಮ ಇರಲಿ, ಗುರು ಹಿರಿಯಲ್ಲಿ ಶ್ರದ್ಧೆ, ನಂಬಿಕೆ, ಭಯಭಕ್ತಿ, ಇತರರಿಗೆ ಒಂದು ರೆಸ್ಪೆಕ್ಟ್ ಕೊಡೋದು, ಇದನ್ನೆಲ್ಲ ನಾವು ಕಲಿಬೇಕಾಗ್ತದೆ. ಇಸ್ಲಾಮಿನ 5 ಪಿಲ್ಲರ್ಸ್ ಯಾವುದು? ಪ್ರಸ್ತುತವಾಗಿ ಶಾಹದಾ ಅಂದರೆ ಡಿಕ್ಲರೇಷನ್ ಆಫ್ ಫೇತ್, ಇನ್ನೊಂದು ಸಲಾ ಪ್ರೇಯರ್, 5 ಸಾರಿ ದಿನಕ್ಕೆ ನಮಾಜು ಮಾಡಬೇಕಲ್ವಾ? ಓಕೆ. ಮತ್ತು ಝಕಾತ್, ನಮ್ಮಲ್ಲಿ ನಾವು ಎಷ್ಟು ಸಂಪಾದನೆ ಮಾಡ್ತೇವೆ ಅದರ ಒಂದು ಅಂಶವನ್ನು ನಾವು ಬೇರೆಯವರಿಗೆ, ಬಡವರಿಗೆ ದಾನ ಮಾಡಬೇಕು. ಬಡವರಿಗೆ ಯಾವ ರೀತಿ ದಾನ ಮಾಡೋದು? ಡಂಗುರ ಸಾರಿಸಿ ನಾವು ಇವತ್ತು ದಾನ ಮಾಡ್ತೇವೆ, ಎಲ್ಲ ಬನ್ನಿ ಅಂತ ಪೇಪರಲ್ಲಿ ಫೋಟೋ ಹಾಕಿ ಮಾಡೋದಲ್ಲ. ಇಸ್ಲಾಮಿನಲ್ಲಿ ಹೇಳಿದ್ದಾರೆ, ಎಡ ಕೈಯಿಂದ ಕೊಟ್ಟದ್ದು ಬಲ ಕೈಗೆ ಗೊತ್ತಾಗಬಾರ್ದು ಅಂತೇಳಿ, ಸೀಕ್ರೆಟ್ ಆಗಿ ಕೊಡಬೇಕಂತೆ ಅಲ್ವಾ? ಅದೇ ರೀತಿ ಫಾಸ್ಟಿಂಗ್, ಅದು ನಿಜವಾಗಿ ಒಂದು ಅತ್ಯುತ್ತಮ. ನನಗೆ 1 ತಿಂಗಳು ಫಾಸ್ಟಿಂಗ್ ಮಾಡಿ ಅಂದರೆ ಆಗೋದಿಲ್ಲ. ನಮ್ಮದರಲ್ಲಿ ನಾವು ಏಕಾದಶಿ ಉಪವಾಸ ಮಾಡ್ತೇವೆ, ಶನಿವಾರ 9 ಮಾಡ್ತೇವೆ, ದೋಸೆ ಮಾತ್ರ 20 ತಿಂತೇವೆ, ಊಟ ಇಲ್ಲ.
ಅಂಥದ್ದು ಉಪವಾಸ. ಅದು ಉಪವಾಸ ಪ್ರಯೋಜನ ಇಲ್ಲ ಅಲ್ವಾ? ಉಪವಾಸ ಅಂದರೆ ನಾವು ಹೊಟ್ಟೆಯನ್ನು ಖಾಲಿ ಇಟ್ಟು ದೇವರಲ್ಲಿ ಧ್ಯಾನ ಮಾಡುವುದು. ಧ್ಯಾನ ಮಾಡಿ ಅದರಿಂದ ನಾವು ಸಾಕ್ಷಾತ್ಕಾರವನ್ನು ಹೊಂದುವುದು. ಸಾಕ್ಷಾತ್ಕಾರ ಹೊಂದುವುದಂದರೆ ಬಾಯಲ್ಲಿ ಹೇಳೋದು ಸುಲಭ. ಯಾವ ರೀತಿ ಸಾಕ್ಷಾತ್ಕಾರ ಹೊಂದಬಹುದು? ಶ್ರವಣಂ ಮನನಂ ನಿಧಿಧ್ಯಾಸನಂ, ಇದು ಮಾಡಿದರೆ ಸಾಕ್ಷಾತ್ಕಾರ ಆಗ್ತದೆ. ಶ್ರವಣಂ, ಯಾವುದನ್ನು ನಾವು ಶ್ರವಣ ಮಾಡಬೇಕು ಹೇಳ್ತಾರೆ. ಹಸ್ತಸ್ಯ ಭೂಷಣಂ ದಾನಂ, ಸತ್ಯಂ ಕಂಠಸ್ಯ ಭೂಷಣಂ, ಶ್ರೋತ್ರಸ್ಯ ಭೂಷಣಂ ಶಾಸ್ತ್ರಂ, ಭೂಷಣೈ ಕಿಂ ಪ್ರಯೋಜನಂ. ಅಂದರೆ ಹಸ್ತಸ್ಯ ಭೂಷಣಂ ದಾನಂ, ಕೈಗಳಿಗೆ ದಾನ ಕೊಡುವುದೇ ಭೂಷಣ. ಸತ್ಯಂ ಕಂಠಸ್ಯ ಭೂಷಣಂ, ಸತ್ಯವನ್ನು ಹೇಳುವುದು ಕಂಠಕ್ಕೆ ಭೂಷಣ ಅಂತೆ. ಧರ್ಮದ ಬಗ್ಗೆ ಕೂಡ ಹೇಳ್ತಾರೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ಏತಧರ್ಮ ಸನಾತನಃ. ಸತ್ಯಂ ಬ್ರೂಯಾತ್, ಸತ್ಯವನ್ನೇ ಹೇಳಬೇಕು. ಪ್ರಿಯಂ ಬ್ರೂಯಾತ್, ಬೇರೆಯವರಿಗೆ ಒಂದು ಪ್ರಿಯವಾದುದನ್ನೇ ಹೇಳಬೇಕು. ಬೇರೆಯವರಿಗೆ ಇನ್ಸಲ್ಟ್ ಮಾಡಿ ಮಾತಾಡೋದು, ನಿಂದನೆ ಮಾಡೋದು ಇದು ಕೂಡ ಸಲ್ಲದು. ಯೇಸು ಸ್ವಾಮಿ ಕೂಡ ಅದೇ ಹೇಳಿದ್ದಾರೆ. ನ ಬ್ರೂಯಾತ್ ಅಪ್ರಿಯಂ ಸತ್ಯಂ, ಬೇರೆಯವರಿಗೆ ಖುಷಿ ಆಗ್ತದಂತೆ ಬಂಡಲ್ ಬಿಡುವುದು ಅಂತ ಹೇಳ್ತಾರೆ ನೋಡಿ, ಅದು ಕೂಡ ಹೇಳಬಾರ್ದು. ಪ್ರಿಯಂಚ ನಾನೃತಂ ಬ್ರೂಯಾತ್, ಬೇರೆಯವ್ರಿಗೆ ಖುಷಿ ಆಗ್ತಂತ ಬಂಡಲ್ ಅದು ಕೂಡ ಬಿಡಬಾರ್ದು. ಏತ ಧರ್ಮ ಸನಾತನಃ, ಇದುವೇ ನಮ್ಮ ಧರ್ಮ. ನಗುವುದು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುತ್ತ ನಗಿಸುವುದು ಅತಿಶಯದ ಧರ್ಮ ಅಂತೇಳಿ ಮಂಕುತಿಮ್ಮ ಹೇಳಿದ್ದಾನೆ. ನಗುವುದು, ನಾವು ನಗಾಡ್ತಾ ಇರಬೇಕು, ಬೇರೆಯವ್ರು ನಗಿಸುವುದಂದರೆ ಜೋಕ್ ಮಾಡಿ ನಗಾಡಿಸೋದಲ್ಲ. ಅವರ ಮುಖದಲ್ಲಿ ಒಂದು ನಗೆ ಬರಬೇಕಾದ್ರೆ ಆ ರೀತಿ ನಾವು ಅವರಿಗೆ ಸಹಕಾರವ ಸಪೋರ್ಟ, ಆ ರೀತಿ ನಾವು ಅವರಿಗೆ ಒಂದು ಉಪಕಾರ ಮಾಡಬೇಕು. ಆವಾಗ ಮಾತ್ರ ನಮಗೆ ಮನುಷ್ಯ ಜನ್ಮ ಒಂದು ಸಾರ್ಥಕ. ಹೇಳ್ತಾರೆ ಪರೋಪಕಾರಕ್ಕೆ ಮನುಷ್ಯ ಬೇರೆ ಎಲ್ಲ ಪ್ರಾಣಿ ವಸ್ತುಗಳಿಗಿಂತ ತುಂಬ ಹಿಂದಿದ್ದಾನಂತೆ. ನಾವು ಎಣಿಸೋದು ನಾವು ಪರೋಪಕಾರ ಮಾಡ್ತಾ ಇದ್ದೇವೆ ಅಂತೇಳಿ. ಕೆಲವರು ಸಂಘ ಸಂಸ್ಥೆಗಳು ಸ್ಕಾಲರ್ಶಿಪ್ ಕೊಡ್ತವೆ, ಎಲ್ಲದಕ್ಕಲ್ಲ ನಾವು ಹೇಳೋದು. 500 ರೂಪಾಯಿ 1000 ರೂಪಾಯಿ ಕವರಲ್ಲಿ ಹಾಕ್ತಾರೆ, ಮಕ್ಕಳಿಗೆ ಕೊಟ್ಟರು, ಸಾಲಾಗಿ ನಿಲ್ಲಿಸಿದ್ರು, ಪೇಪರಲ್ಲಿ ಫೋಟೋ ಹಾಕಿದರು. ಇಂಥ ಸಂಸ್ಥೆಯಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ ಕೊಟ್ಟಿದ್ದೇವೆ ಅಂತೇಳಿ. ನಾವು ಏನು ಕೊಟ್ಟರೆ ಅದು ಅವರಿಗೆ ಉಪಕಾರ ಆಗಬೇಕು, ಉಪಯೋಗ ಆಗಬೇಕು, ಅದರಿಂದ ಅವರಿಗೆ ಫುಲ್ ಪ್ರಯೋಜನ ಆಗಬೇಕು. ಕೇವಲ ತೋರಿಕೆಗೆ ಯಾವುದೇ ಕೆಲಸ ಮಾಡಿದರೆ ಯಾವ ಧರ್ಮದಲ್ಲಿ ಕೂಡ ಅದಿಲ್ಲ. ಜಕಾತ್ ಕೂಡ ಮಿನಿಮಮ್ 2.5% ನಿಮ್ಮ ಆದಾಯವನ್ನು ಕೊಡಬೇಕು ಹೇಳ್ತಾರೆ. 2.5% ಹೇಗೆ? ಎಲ್ಲ ಟ್ಯಾಕ್ಸ್ ಕಟ್ಟಿ ಆಮೇಲೆ. ಟ್ಯಾಕ್ಸ್ ಕಟ್ಟದೆ ಜಕಾತ್ ಕೊಟ್ಟರೆ ಪ್ರಯೋಜನ ಇಲ್ಲ. ನಾವು ಕೂಡ ದೇವಸ್ಥಾನಕ್ಕೆ ಅಥವಾ ಚರ್ಚಿಗೆ ಇಲ್ಲಿ ಗೌರ್ಮೆಂಟಿಗೆ ಟ್ಯಾಕ್ಸ್ ಹಿಡಿಸಿ ಇಲ್ಲಿ ಬ್ಲ್ಯಾಕಲ್ಲಿ ಡೊನೇಷನ್ ಕೊಟ್ಟರೆ ಯಾವುದು ಪ್ರಯೋಜನ ಇಲ್ಲ, ಯಾವ ದೇವರು ಮೆಚ್ಚುವುದಿಲ್ಲ. ರಾಜ ಪ್ರತ್ಯಕ್ಷ ದೇವತಾ. ಯಾವ ದೇಶದಲ್ಲಿ ನಾವು ನೆಲೆ ನಿಲ್ತೇವೆ, ಎಲ್ಲಿ ನಾವು ನಿಲ್ತೇವೆ, ಆ ರಾಜಧರ್ಮ, ಆ ಕಾನೂನು ಕಟ್ಟಳೆ, ಅದಕ್ಕೆ ನಾವು ಒಂದು ಮರ್ಯಾದೆ ರೆಸ್ಪೆಕ್ಟ್ ಕೊಡಲೇಬೇಕು. ಅದನ್ನು ಕೊಟ್ಟು ನಾವು ದೇವರಿಗೆ ಕೂಡ ನಾವು ಇದು ಮಾಡಬೇಕು. ಆವಾಗ ನಿಮ್ಮದು ಪರಿಪೂರ್ಣ ವ್ಯಕ್ತಿತ್ವ ಆಗಲಿಕ್ಕೆ ಸಾಧ್ಯ ಉಂಟಂತ ಹೇಳ್ತೇವೆ. ಮಂಕುತಿಮ್ಮ ಹೇಳ್ತಾನೆ ಎಷ್ಟು ಚೆನ್ನಾಗಿ. 960 ಕಗ್ಗ ಉಂಟು ಮಂಕುತಿಮ್ಮಂದು. ಎಷ್ಟು ಜನ ಕಲ್ತಿದ್ದೇವೆ? ನಮ್ಮಲ್ಲಿ ಎಲ್ಲ ಗ್ರಂಥ ಉಂಟು, ಬೈಬಲ್ ಉಂಟು, ಕುರಾನ್ ಉಂಟು, ಭಗವದ್ಗೀತೆ ಉಂಟು, ಅನೇಕ ಗ್ರಂಥಗಳಿವೆ. ಅದೇ ರೀತಿ ನಮ್ಮ ಮಂಕುತಿಮ್ಮನ ಕಗ್ಗ ಉಂಟು, ಅದು ಕನ್ನಡದ ಭಗವದ್ಗೀತೆ ಕೂಡ ಹೇಳ್ತಾರೆ. ನಮಗೆ ಟೈಮ್ ಇಲ್ಲ, ಪುರ್ಸೋದಿಲ್ಲ. ಇಡೀ ದಿನ ವಾಟ್ಸಪ್ಪು ಮೊಬೈಲ್ನಲ್ಲಿ ನೋಡಿ ಆಚೆ ಈಚೆ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ನಾನು ಪುಸ್ತಕ ಹಿಡಿದು ಏನೋ ಬರೀತಾ ಇದ್ದೇನೆ, ಇವ್ರು ಭವಿಷ್ಯ ಓದಿ ಹೇಳ್ತಾರಾ ಅಂತೇಳಿ ನಿಮಗೆ ಮನಸ್ಸಿಗಿರ್ಬೋದು. ನನ್ನದೊಂದು ಅಭ್ಯಾಸ ಏನಂದ್ರೆ, ಯಾರು ಏನು ಹೇಳಿದ್ರು ನಾನು ಬರ್ಕೊಳ್ತೇನೆ. ಯಾರು ಏನೇ ಹೇಳಿ, ಸಣ್ಣ ಮಕ್ಕಳು ಬೇಕಾದ್ರೆ ಹೇಳಿ, ಅವರು ಪದ್ಯ ಹೇಳಿದ್ರು ಅವಾಗ ಅದನ್ನು ಸತ ಬರ್ಕೊಂಡೆ. ಯಾಕಂದರೆ ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿಯ. ಎಂಥ ಒಂದು ಚೆನ್ನಾಗಿ ಒಂದು ವರ್ಣನೆ ಮಾಡಿದ್ದಾರೆ ನೋಡಿ. ಪ್ರೀತಿಯಿಂದ ಪ್ರೀತಿಯನ್ನು ಹಚ್ಚಬೇಕು, ದೀಪದಿಂದ ದೀಪವನ್ನು ಹಚ್ಚಬೇಕು. ಒಂದೇ ಕಡೆಯಲ್ಲಿ ದೀಪ ಇದ್ರೆ ಆಗೋದಿಲ್ಲ. ಕ್ಯಾಂಡಲ್ ಮತ್ತು ಐಸ್ ಕ್ರೀಮ್ ಕರಗ್ತದ ಇಲ್ವಾ? ಕರಗ್ತದೆ. ಕ್ಯಾಂಡಲ್ ಕರಗ್ತದ ಇಲ್ವಾ? ಕರಗ್ತದೆ. ಐಸ್ ಕ್ರೀಮು ಕ್ಯಾಂಡ್ಲಿಗೆ ಏನು ವ್ಯತ್ಯಾಸ? ಐಸ್ ಕ್ರೀಮ್ ಕರಗಿ ನೀರಾಗಿ ಹೋಗ್ತದೆ, ಹೊಟ್ಟೆ ಒಳಗೆ ಆಗ್ಬೋದು, ಅದು ತಿಂದರೆ ಏನು ಜೀವಕ್ಕೇನು ಒಳ್ಳೆಯದಲ್ಲ. ಅದೇ ಕ್ಯಾಂಡ್ಲ್ ಕರಗುವಾಗ
ಅದು ಬೇರೆಯವರಿಗೆ ಒಂದು ಬೆಳಕನ್ನು ನೀಡಿ ಕರಗ್ತದೆ. ಸೊ ನಾವು ಬೇರೆಯವರಿಗೆ ಬೆಳಕು ನೀಡಬೇಕು. ಅದಕ್ಕೆ ಮಂಕುತಿಮ್ಮ ಹೇಳ್ತಾರೆ 934ನೇ ಕಗ್ಗ, 106 ಮತವಿಹುದು ಲೋಕದುಗ್ರಾಣದಲ್ಲಿ ಆರಿಸಿಕೋ ನಿನ್ನ ರುಚಿಗೊಪ್ಪುವದನದೊಳು ಸಾರದಡುಗೆಯನೊಳ ವಿಚಾರದೊಲೆಯಲ್ಲಿ ಮಾಡು ಬೇರೆ ಮತ ಮಂಕುತಿಮ್ಮ. ಆಹಾ, ಏನು ಚೆನ್ನಾಗಿ ಹೇಳಿದ್ದೇವೆ. 106 ಮತವಿಹುದು ಲೋಕದುಗ್ರಾಣದಲ್ಲಿ, ಈ ಲೋಕ ಎಂಬ ಉಗ್ರಾಣದಲ್ಲಿ ಜಗತ್ತಿನಲ್ಲಿ 106 ಮತಗಳಿವೆ. ಆರಿಸಿಕೋ ನಿನ್ನ ರುಚಿಗೊಪ್ಪುವುದನ್ನು ಅದರೊಳ್ಳು ಅಂದರೆ ಅದರಲ್ಲಿ ನಿನಗೆ ಯಾವುದು ರುಚಿಸುತ್ತದೆ ಅದನ್ನು ಮಾತ್ರ ಆರಿಸ್ಕೋ. ನಾವು ಹೇಗೆ ಬಫೆ ಡಿನ್ನರ್, ಬಫೆ ಲಂಚ್ ಇರುವಾಗ ನಮಗೆ ಯಾವುದು ಬೇಕೋ ಅದನ್ನೇ ಆರಿಸಿಕೊಳ್ತೇವೆ, ಅದೇ ರೀತಿ ಮತ ಕೂಡ ಹಾಗೆ ನಮಗೆ ಬೇಕಾದಾಗೆ ನಾವು ಆರಿಸಿಕೊಳ್ಬೇಕು. ಸಾರದಡಿಗೆಯನೊಳ ವಿಚಾರದೊಲೆಯಲ್ಲಿ ಮಾಡು. ಸಾರದಡುಗೆ ಅಂದರೆ ಸಾರಿನ ಅಡಿಗೆ ಅಲ್ಲ, ಸಾರು ಮಾಡುವ ಅಡಿಗೆ ಅಲ್ಲ. ಸಾರದಡುಗೆಯ ಒಳ ವಿಚಾರದೊಲೆಯಲ್ಲಿ ಮಾಡು. ವಿಚಾರ ಎಂಬ ಒಲೆಯಲ್ಲಿ ಸಾರವೆಂಬ ಅಡುಗೆಯನ್ನು ಮಾಡಬೇಕಂತೆ. ಅಂದರೆ ಅದನ್ನು ಫುಲ್ಲು ಒಂದು ಹೇಳ್ತಾರೆ ನೋಡಿ, ನೀವು ರುಬ್ಬಿ ತಿಡಿ ಅದನ್ನು ಜಗಿದು ಉಣ್ಬೇಕಲ್ದ, ಅದೇ ರೀತಿ ನೀವು ಅರ್ಥ ಮಾಡ್ಕೊಳ್ಬೇಕು. ಬೇರೆ ಮತ ಮಂಕುತಿಮ್ಮ ಅಂತೇಳಿ, ಅಂದರೆ ಯಾರ ಬುದ್ಧಿ ಹೇಗಿರುತ್ತದೋ ಹಾಗೆ ಅವರ ಮತ, ಹಾಗೆ ತಗೊಳ್ಬೇಕು ಹೇಳ್ತೇವೆ. ಅದಕ್ಕೆ ಹೇಳ್ತಾರೆ ನೋಡಿ, ಕವಿ ಶಿವಯೋಗಿ 4ನೇ ಕ್ಲಾಸಲ್ಲಿ ನಮಗಿತ್ತು. ಈ ಕನ್ನಡ ಮೀಡಿಯಮಲ್ಲಿ ಎಲ್ಲ ಒಳ್ಳೆ ಮಾರಲ್ ಪಾಠ ಇತ್ತು. ಇಂಗ್ಲೀಷ್ ಮೀಡಿಯಮ್ ಬಂದು ಮೇರಿ ಐಡಿಯಾ ಲಿಟಲ್ ಲ್ಯಾಂಪ್, ಮೇರಿ ಐಡಿಯಾ ಲಿಟಲ್ ಲ್ಯಾಂಪ್ ಅಂತೇಳಿ ಬೇರೆ ಎಲ್ಲ ಓಡಿ ಹೋಯಿತು. ಬಹಳ ಒಂದು ಬೇಸರ. ಏನು ಹೇಳ್ತಾರೆ, ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅವರವರ ತೆರನಾಗಿ ಇರುತಿಹನು ಶಿವಯೋಗಿ, ಹರಿಯ ಭಕ್ತರಿಗೆ ಹರಿ, ಹರದ ಭಕ್ತರಿಗೆ ಹರ, ನರರೇನು ಕಾಣುವನು ಅದರಂತೆ ತೋರುವನು. ಆಹಾ, ಏನು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಅವರವರ ಭಾವಕ್ಕೆ ನಾವು ಯದ್ಭಾವೋ ತದ್ಭವತಿ. ನಾವು ಹೇಗೆ ಆಲೋಚನೆ ಮಾಡ್ತೇವೆ, ನಾವು ಹೇಗೆ ಆಲೋಚಿಸುತ್ತೇವೆ ಅದೇ ರೀತಿಯಲ್ಲಿ ಆಗ್ತದಂತೆ. ಒಳ್ಳೆಯ ಆಲೋಚನೆ ಮಾಡಿದರೆ ಒಳ್ಳೆಯದಾಗ್ತದೆ, ಕೆಟ್ಟಯ ಆಲೋಚನೆ ಮಾಡಿದರೆ ಕೆಟ್ಟದಾಗ್ತದೆ. ಹಾಗಲಕಾಯಿ ಬೀಜ ನೆಟ್ಟರೆ ಹಾಗಲಕಾಯಿ ಆಗ್ತದೆ, ಬೆಂಡೆಕಾಯಿ ಆಗೋದಿಲ್ಲ. ಬೆಂಡೆಕಾಯಿ ಆಗಬೇಕಾದ್ರೆ ಬೆಂಡೆಕಾಯಿ ಬೀಜವೇ ನೆಡಬೇಕು. ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತಿಹನು ಶಿವಯೋಗಿ. ದೇವರು ನಾವು ಹೇಗೆ ನಾವು ಎಣಿಸ್ತೇವೆ, ಯಾವ ಆಕಾರ, ಯಾವ ಒಂದು ರೀತಿಯಲ್ಲಿ ನಾವು ಎಣಿಸ್ತೇವೆ ಆ ರೀತಿ. ಹರಿಯ ಭಕ್ತರಿಗೆ ಹರಿ, ಹರದ ಭಕ್ತರಿಗೆ ಹರ, ನರರೇನು ಕಾಣುವನು ಅದರಂತೆ ತೋರುವನು. ನಾವು ಹೇಗೆ ನೋಡ್ತೇವೆ ಆ ರೀತಿ ಆಗ್ತದೆ. ಅದಕ್ಕೆ ನಮ್ಮ ಶಿವಯೋಗಿ ಕೂಡ ಹೇಳಿದ್ದಾರೆ, ಈ ಒಂದು ಉತ್ತಮ ಕಾರ್ಯಕ್ರಮ, ಈ ಸೌಹಾರ್ದ ವೇದಿಕೆ ಬಹಳ ಒಂದು ಉತ್ತಮ. ಈ ಹೊಸ ಕುರಲ್ ಬಳಗ ಇರ್ಬೋದು, ಸದ್ಭಾವನಾ ವೇದಿಕೆ ಉಳ್ಳಾಲ, ಲಯನ್ಸ್ ಕ್ಲಬ್ ಪೆರ್ಮನೂರು, JC ಮಂಗಳ ಗಂಗೋತ್ರಿ, ಜಮಾತೆ ಇಸ್ಲಾಂ ಹಿಂದ್, ರೋಟ್ರಿ ಸಮುದಾಯ ದಳ, ಅದೇ ರೀತಿ ನವೋದಯ ಫ್ರೆಂಡ್ಸ್, ಈ 7 ಸಂಘ ಸಂಸ್ಥೆಗಳು ಒಟ್ಟಾಗಿ ಮಾಡಿದ್ದು. 7 ಸ್ವರವು ಸೇರಿ ಸಂಗೀತವಾಯಿತು, 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು. ಬಿಳಿ ಬಣ್ಣ ಏನು ಸಾರ್ತದೆ, ಶಾಂತಿಯ ಸಂಕೇತ ಸಾರ್ತದೆ. ಅದಕ್ಕೆ ನಾನು ಬಿಳಿ ಇದು ಹಾಕಿ ಬಂದದ್ದು ಇವತ್ತು. ಸೊ ಕೇವಲ ಡ್ರೆಸ್ ಹಾಕಿದರೆ ಸಾಕಾಗೋದಿಲ್ಲ, ಆಲೋಚನೆ ಕೂಡ ಶುಭ್ರವಾಗಿರಬೇಕು, ನಮ್ಮ ಬಟ್ಟೆ ಕೂಡ ಶುಭ್ರವಾಗಿರಬೇಕು, ಆಹಾರ ಸೇವನೆ ಕೂಡ ಶುಭ್ರವಾಗಿರಬೇಕು. ಆವಾಗ ನಮ್ಮ ಯೋಜನೆ ಕೂಡ ಶುಭ್ರವಾಗಿರ್ತದೆ ಅಂತ ಹೇಳ್ತಾ ಒಂದು ಹೇಳ್ತಾರೆ, ಎಲ್ಲ ಉಂಟು ಆದರೆ ಏನೂ ಇಲ್ಲ. ಯಾಕೆ ಇಲ್ಲ? ಯಾಕಂದರೆ ಅದನ್ನು ನಾವು ಉಪಯೋಗಿಸಿಲ್ಲ. ಅದಕ್ಕೆ ಹೇಳ್ತಾರೆ, ಅಮಂತ್ರಂ ಅಕ್ಷರಂ ನಾಸ್ತಿ, ನಾಸ್ತಿ ಮೂಲಂ ಅನೌಷಧಂ, ಅಯೋಗ್ಯ ಪುರುಷೋ ನಾಸ್ತಿ, ಅಯೋಗ್ಯ ಪುರುಷೋ ನಾಸ್ತಿ, ಯೋಜಕ ತತ್ರ ದುರ್ಲಭ ಅಂತೇಳಿ. ಅಂದರೆ ಅಮಂತ್ರಂ ಅಕ್ಷರಂ ನಾಸ್ತಿ, ಯಾವುದೇ ಒಂದು ಅಕ್ಷರಕ್ಕೆ ಮೀನಿಂಗ್ ಇಲ್ಲದ ಯಾವ ಅಕ್ಷರವೂ ಇಲ್ಲ ಅಂತೆ. ಪ್ರತಿಯೊಂದು ಅಕ್ಷರಕ್ಕೆ ಒಂದು ಮೀನಿಂಗ್ ಉಂಟು, ಅರ್ಥ ಉಂಟು, ಅರ್ಥ ಮಾಡ್ಕೊಳ್ಬೇಕು ನಾವಂದು. ನಾಸ್ತಿ ಮೂಲಂ ಅನೌಷಧಂ ಅಂದರೆ ಯಾವುದೇ ಬೇರಿನಲ್ಲಿ, ಯಾವುದೇ ಸಸ್ಯದಲ್ಲಿ ಔಷಧೀಯ ಗುಣಗಳಿಲ್ಲದು ಸಸ್ಯ ಬೇರು ಯಾವುದು ಇಲ್ಲ ಅಂತೆ, ಎಲ್ಲದರಲ್ಲಿ ಔಷಧೀಯ ಗುಣಗಳು ಉಂಟು.
ಅದೇ ರೀತಿ ಅಯೋಗ್ಯ ಪುರುಷೋ ನಾಸ್ತಿ, ದೆರ್ ಈಸ್ ನೋ ಯೂಸ್ಲೆಸ್ ಪರ್ಸನ್. ಅಯೋಗ್ಯ ವ್ಯಕ್ತಿ ಇಲ್ಲ ಅಂತೆ. ಹಾಗಾದರೆ ಯಾರಿರುವುದು? ದೆರ್ ಈಸ್ ನೋ ಯೂಸ್ಲೆಸ್ ಪರ್ಸನ್, ಬಟ್ ಹೀ ಈಸ್ ಯೂಸ್ಡ್ ಲೆಸ್. ಹೀ ಈಸ್ ನಾಟ್ ಯೂಸ್ಲೆಸ್, ಹೀ ಈಸ್ ಯೂಸ್ಡ್ ಲೆಸ್. ಎಲ್ಲರೂ ಇಂಜಿನಿಯರ್, ಎಲ್ಲರೂ ಡಾಕ್ಟ್ರು, ಎಲ್ಲರೂ CA ಮಾಡಬೇಕಂತಿಲ್ಲ. ಏನಾದರೂ ಆಗು, ಮೊದಲು ಮಾನವನಾಗು, ಅದಾಗಬೇಕು. ಯಾವುದೇ ನೀವು ಒಂದು ವೃತ್ತಿ ತಗೊಳ್ಳಿ, ಅದರಲ್ಲಿ ನೀವು ನಿಮ್ಮ ಏನು ಹೇಳ್ತಾರೆ ಒಂದು ಸಾಧನೆ ಮಾಡಿದರೆ ಅದರಲ್ಲಿ ಕೂಡ ನೀವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಉಂಟು. ಇದೆಲ್ಲ ಇದ್ದರೂ ಯೋಜಕ ತತ್ರ ದುರ್ಲಭ. ಯೋಜನೆ ಮಾಡುವವರು, ಪ್ಲ್ಯಾನ್ ಮಾಡುವವರು, ಅದನ್ನು ಬಳಸಿಕೊಳ್ಳುವವರು ಮಾತ್ರ ತುಂಬ ವಿರಳದಲ್ಲಿ ವಿರಳ. ನಾವು ಅದನ್ನು ಬಳಸಿಕೊಂಡ್ರೆ ನಿಜವಾಗಿ ನಾನು ಹೇಳಿದ್ದೇನೆ, ಶ್ರವಣಂ ಮನನಂ ನಿಧಿಧ್ಯಾಸನಂ, ಅಂದರೆ ಉತ್ತಮ ಗ್ರಂಥಗಳನ್ನು ಕೇಳಬೇಕು. ಮನನಂ, ಅದೇ ಹೇಳಿದ್ದಾರೆ ಸಾರದಡುಗೆಯ ಅಂತ ಹೇಳಿದ್ರು ನೋಡಿ ಮಂಕುತಿಮ್ಮ, ಅದನ್ನು ಮನನ ಮಾಡ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ನಿಧಿಧ್ಯಾಸನಂ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಬೇರೆಯವ್ರಿಗೆ ಅರ್ಥ ಮಾಡಿಸ್ಕೊಳ್ಬೇಕು, ಅದರದಂತೆ ನುಡಿದಂತೆ ನಡೆಯಬೇಕು. ಆವಾಗ ಸಾಕ್ಷಾತ್ಕಾರಂ, ನಮಗೆ ನಿಜವಾಗಿ ದೇವರು ಸಾಕ್ಷಾತ್ಕಾರ ಆಗ್ತದಂತೆ ಹೇಳ್ತಾ ಇದು ಕ್ರಿಸ್ಮಸ್ ಸಂದೇಶ. ವಿಶ್ ಯು ಆಲ್ ಹ್ಯಾಪಿ ಆ್ಯಂಡ್ ಮೆರ್ರಿ ಕ್ರಿಸ್ಮಸ್ ಅಂತ ಹೇಳ್ತಾ, ಟೈಮ್ ಹ್ಯಾಸ್ ನೋ ಹಾಲಿಡೇ, ಡ್ರೀಮ್ಸ್ ಹ್ಯಾವ್ ನೋ ಎಕ್ಸ್ಪೈರಿ ಡೇಟ್, ಲೈಫ್ ಹ್ಯಾಸ್ ನೋ ಪಾಸ್ ಬಟನ್, live it, love it, enjoy each and every moment of your life. Save only those memories which give twinkle in your eyes, not wrinkle on your face. Wish you all happy, prosperous, merry and cherry Christmas and New Year ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ವಿದ್ಯಾಧರ ಶೆಟ್ಟಿ ಅವರು ನಮಗೆ ನಮ್ಮ ಕುಡ್ಲ ಕಾರ್ಯಕ್ರಮದಲ್ಲೇ ಸಿಕ್ಕಿದ್ರು. ಅವರು ಬ್ಯೂಟಿ ಲೈಸ್ ಇನ್ ಬಿಹೋಲ್ಡರ್ಸ್ ಐಸ್ ಅಂತ ಹೇಳ್ತೇವೆ, ಅಲ್ಲಿ ನಮ್ಮನ್ನು ನೋಡಿ ಇಲ್ಲಿ ಕರೆದಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರ ಗೆಲುವಿನಲ್ಲಿ ತನ್ನ ಗೆಲುವು ಕಾಣಲು ಒಳ್ಳೆಯ ಮನಸ್ಸಿದ್ದರೆ ಸಾಲದು, ಕಾರ್ಯರೂಪಕ್ಕೆ ತರುವ ಗುಣವಿರಬೇಕು. ಈ ಮಾತುಗಳಿಗೆ ಸರಿಸಾಟಿ ಎಂಬಂತೆ ವ್ಯಕ್ತಿತ್ವವನ್ನು ಹೊಂದಿರುವವರು ಬಾಲ್ಯದ ದಿನಗಳಿಂದ ಕ್ರೈಸ್ತ ಸಂಘಟನೆಗಳಲ್ಲಿ ನಾಯಕತ್ವವನ್ನು, ಜವಾಬ್ದಾರಿಗಳನ್ನು ನಿಭಾಯಿಸಿ ಸಮುದಾಯದಲ್ಲೂ ಸಮಾಜದಲ್ಲೂ ಸೇವೆ ಮಾಡಿರುವಂತಹವರು, ಯುವ ಪೀಳಿಗೆಗೆ ಉತ್ತಮ ಮಾರ್ಗದರ್ಶಕರು. ಇವರು 4 ವರ್ಷಗಳ ಹಿಂದೆ ಮಂಗಳೂರು ಧರ್ಮ ಪ್ರಾಂತ್ಯದ ಕಥೋಲಿಕ್ ಸಭಾ ಕೇಂದ್ರೀಯ ಅಧ್ಯಕ್ಷರಾಗಿರುವಾಗ ಕ್ರೈಸ್ತ ಸಮುದಾಯದಲ್ಲಿ ಕಥೋಲಿಕ್ ಸಭಾ ಸ್ತ್ರೀ ಸಮ್ಮೇಳನ ಮಾಡಿ ಬಲಿಷ್ಠ ಸಂಘಟನೆಯನ್ನಾಗಿ ಮಾರ್ಪಡಿಸಿದ ಕೀರ್ತಿ ಇವರದು. ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾದಂತಹ ವ್ಯಕ್ತಿತ್ವ ಹೊಂದಿರುವ ಇವರು ಪ್ರಸ್ತುತ ಕ್ರೈಸ್ತ ಸಮುದಾಯದ MCC ಬ್ಯಾಂಕ್ನ ಚೇರ್ಮನ್ ಆಗಿ ಸಮಾಜದ ಒಳಿತಿಗಾಗಿ ಸೇವೆಯನ್ನು ಸಲ್ಲಿಸುತ್ತಿರುವರು. ಇವರೇ ಶ್ರೀ ಅನಿಲ್ ಲೋಬೋ. ಭಾರತ ಬಹುತ್ವದ ಭವ್ಯ ಪರಂಪರೆ ಉಳ್ಳ ದೇಶ. ಇಲ್ಲಿ ಬೇರೆ ಬೇರೆ ಧಾರ್ಮಿಕ ನಂಬಿಕೆಗಳ, ಜಾತಿ ಮತಗಳ, ಬೇರೆ ಬೇರೆ ಭಾಷೆಗಳ, ಬೇರೆ ಬೇರೆ ಸಂಸ್ಕೃತಿಗಳ ಜನ ಇಲ್ಲಿ ವಾಸಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ಸೌಹಾರ್ದತೆ ಏನು ಎಂಬುದನ್ನು ನಾವು ಮೊದಲು ಅರಿತುಕೊಳ್ಳಬೇಕಾಗಿದೆ. ಸೌಹಾರ್ದತೆ ಎಂದರೆ ದೊಡ್ಡದೇನೇನಿಲ್ಲ. ಈಗಾಗಲೇ ನಮ್ಮ ಸಂದೇಶಗಾರರು ಒಳ್ಳೆಯ ಭಾಷಣವನ್ನು ಮಾಡಿದ್ದಾರೆ. ಪರಸ್ಪರ ಧಾರ್ಮಿಕ ನಂಬಿಕೆ, ಆಚರಣೆ, ಸಂಸ್ಕೃತಿ ಇದನ್ನು ಗೌರವಿಸುವುದು ಪ್ರಮುಖವಾಗಿದೆ. ಲೈವ್ ಆ್ಯಂಡ್ ಲೆಟ್ ಅದರ್ಸ್ ಲೈವ್ ವೆರಿ ಸಿಂಪಲ್ ಆಗಿದೆ. ಇಂದು ಕರಾವಳಿ ನೆಲದಲ್ಲಿ ನಿಂತು ಸರಿಯಾಗಿ ಸೌಹಾರ್ದತೆ ಮಾತಾಡಿದರೆ ಅಷ್ಟು ಈಸಿ ಇಲ್ಲ. ಆದ್ದರಿಂದ ನಾವು ಏನು ಪ್ರಮುಖವಾದದ್ದು, ನಮಗೆ ಏನು ಅಗತ್ಯ ಉಂಟು ಅದನ್ನು ಮಾತ್ರ ನಾನು ಮಾತಾಡಬಹುದಾಗಿದೆ. ಧಾರ್ಮಿಕ ನಂಬಿಕೆಗಳ ಆಧಾರದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯಗಳ ಮೇಲೆ ಪ್ರತಿದಿನ ಹಲ್ಲೆಗಳಾಗುವುದು ನಾವು ದಿನಪ್ರತಿ ನಮ್ಮ ಪತ್ರಿಕೆಗಳಲ್ಲಿ ಓದುತ್ತಾ ಇದ್ದೇವೆ. ಆದರೆ ನಾವು ನೆನಪಿಟ್ಟುಕೊಳ್ಬೇಕು, ಒಂದು ಹಿಂದೂ, ಇಸ್ಲಾಂ, ಕ್ರೈಸ್ತ ಧರ್ಮ ಜಗತ್ತಿನ ಯಾವ ಧರ್ಮವೂ ಹಿಂಸೆಯನ್ನು ಬೋಧಿಸುವುದಿಲ್ಲ. ಮಾತ್ರ ವಿಪರ್ಯಾಸವೆಂದರೆ
ಇಂದು ಜಗತ್ತಿನಾದ್ಯಂತ ಧಾರ್ಮಿಕ ನಂಬಿಕೆಗಳ ಮೇಲೆಯೇ ಹಿಂಸಾಚಾರ ನಡೆಯುತ್ತದೆ. ನಾವು ನೋಡ್ತಿದ್ದೇವೆ ದಿವಸಾಗಲೂ. ಎಂದಾದರೂ ನಾವು ಇದಕ್ಕೆ ಕಾರಣ ಏನಿರಬಹುದಂತ ಹುಡುಕಿದ್ದೇವೆಯಾ? ನನ್ನ ಪ್ರಕಾರ ಇದಕ್ಕೆ ಪ್ರಮುಖ ಕಾರಣ ಇವಾಗಲೇ ನಮ್ಮ ಭಾಷಣಕಾರರು ಒಳ್ಳೆಯದಾಗಿ ವಿವರಿಸಿದ್ದಾರೆ, ಜಾಸ್ತಿ ಹೇಳಿಕೆ ನಾನು ಬಯಸುವುದಿಲ್ಲ. ಒಂದು ಧರ್ಮದವರು ಇನ್ನೊಂದು ಧರ್ಮದ ಸಾರವನ್ನು ಸರಿಯಾಗಿ ಅರಿಯುವುದು ಇದುವೇ ಮೇನ್ ಆಗಿದೆ. ಆದ್ದರಿಂದ ನಾವು ನಮ್ಮ ಯುವಜನರಿಗೆ ಈ ನಮ್ಮ ಧರ್ಮ ಯಾವ ಕ್ರಿಶ್ಚಿಯನ್ ಧರ್ಮ ಆಗಿರ್ಬೋದು, ಇಸ್ಲಾಂ ಧರ್ಮ ಆಗಿರ್ಬೋದು, ಹಿಂದೂ ಧರ್ಮವಾಗಿದ್ದು ಇದರ ಆಚಾರ ವಿಚಾರಗಳು ನಮ್ಮ ಮನೆಯಲ್ಲಿಯೇ ನಮ್ಮ ಮಕ್ಕಳಿಗೆ ಹಾಗೂ ಈ ಸಂಘಟನೆಯಲ್ಲಿ ಕಾರ್ಯಕ್ರಮ ಮಾಡುವಾಗ ಇದರ ಬಗ್ಗೆ ಬೋಧಿಸಿದರೆ ಖಂಡಿತವಾಗಿ ಸೌಹಾರ್ದತೆ ಮೂಡಿಬರಲು ಮುಂದಿನ ಒಂದು ವೇದಿಕೆಯಾಗಿದೆ. ನಾವು ನೋಡ್ತಾ ಇದ್ದೇವೆ, ಮುಸ್ಲಿಮರು ಪರಸ್ಪರ ಶುಭಾಶಯ ಕೋರಿದಾಗ ಅವರು ಪರಸ್ಪರ ಶಾಂತಿಯನ್ನು ಬಯಸುತ್ತಾರೆ. ಹಿಂದೂಗಳು ಪರಸ್ಪರ ದೇವರ ಅವತಾರದಲ್ಲಿರೋರು ಕರೆಯುತ್ತಾರೆ. ಹಾಗೆಯೇ ಧ್ಯಾನ ಮತ್ತು ಜ್ಞಾನೋದಯದ ಮೂಲಕ ಬೌದ್ಧ ಧರ್ಮವು ನಮ್ಮೊಳಗಿನ ಆಂತರಿಕ ಶಾಂತಿಯನ್ನು ಹುಡುಕಲು ನಮಗೆ ಅನುವು ಮಾಡಿಕೊಡ್ತದೆ. ಕ್ರಿಶ್ಚಿಯನರು ನ್ಯಾಯ ಮತ್ತು ಸತ್ಯದ ಪ್ರಚಾರದ ಮೂಲಕ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಕ್ಷಮೆಯ ಮೂಲಕ ಶಾಂತಿಯನ್ನು ಕೋರುತ್ತಾರೆ. ಇದು ಜಗತ್ತಿನ ಪ್ರಮುಖ ಧರ್ಮಗಳ ಸಾರವಾಗಿದೆ. ಉದಾಹರಣೆಗೆ, ನಾನೊಬ್ಬ ಕ್ರೈಸ್ತ, ನನಗೆ ಧರ್ಮವೇ ಶ್ರೇಷ್ಠ ಎಂಬ ಭಾವನೆ. ಹಿಂದೂ ಧರ್ಮದ ಬಗ್ಗೆ ನಾನು ಅರಿತುಕೊಳ್ಳುವ ಗೋಜಿಗೆ ಹೋಗುವುದಿಲ್ಲ. ಇಸ್ಲಾಂ ಏನು ಹೇಳ್ತದೆ ಅಂತ ನಮಗೆ ಗೊತ್ತೇ ಇರುವುದಿಲ್ಲ. ಹಿಂದೂ ಧರ್ಮದಲ್ಲಿ ಸಾಕಷ್ಟು ವಿಚಾರಗಳಿವೆ. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ್ ಅಂದರೆ ನಿಮ್ಮ ಕರ್ತವ್ಯ ಏನುಂಟು, ನಿಮ್ಮ ಏನು ವ್ಯವಹಾರ ಉಂಟು ಅದರ ಕಡೆಗೆ ಮಾತ್ರ ಗಮನವಿರಿಸಬೇಕು. ಫಲದ ಪರಿವೇ ಬೇಡ, ರಿಸಲ್ಟ್ ಏನಂತ ನಿಮಗೆ ಬೇಡ. ನಿಮ್ಮ ಚಾಲೆಂಜಸ್ ಏನು, ನಿಮ್ಮ ವ್ಯಕ್ತಿಯ ವ್ಯವಹಾರ ಏನು, ಅದನ್ನೇ ಮಾತ್ರ ಇಟ್ಟರೆ ಖಂಡಿತವಾಗಿ ನಿಮಗೆ ಜೀವನದಲ್ಲಿ ಫಲ ಸಿಕ್ಕುವುದು ಖಂಡಿತ. ಎಷ್ಟು ಒಳ್ಳೆಯ ವಿಚಾರ ನೋಡಿ. ನನ್ನ ಜೀವನದಲ್ಲಿ ನಾನು ಜಾಸ್ತಿಯಾಗಿ ಇದನ್ನೇ ಪಾಲಿಸು. ನಾವು ಕಳೆದ ಸುಮಾರು ವರ್ಷದಿಂದ ಸಂಘಟನೆಯಲ್ಲಿ ಪಬ್ಲಿಕ್ ಸೇವೆಯಲ್ಲಿ ಮಾಡುವಾಗ ನಮ್ಮದು ಕರ್ತವ್ಯವೇನೋ ಅದು ಮಾಡುವುದು, ಚಾಲೆಂಜಸ್. ಅದು ಬಿಟ್ಟು ರಿಸಲ್ಟ್ನಗಳಿಗೆ ಗೋಚರ ಕೊಟ್ಟರೆ ನಾವು ಏನನ್ನು ಮಾಡಲಿಕ್ಕೆ ಸಾಧ್ಯವೇನಿಲ್ಲ. ಇದೇ ಥರ ಉತ್ತಮ ವಿಚಾರಗಳು ಇಸ್ಲಾಂ ಧರ್ಮಗಳಲ್ಲೂ ಕೂಡ ಇದೆ. ಇಸ್ಲಾಂ ಧರ್ಮ ಹೇಳ್ತದೆ, ನಿಮ್ಮ ಬಳಿಯ ಕುಳಿತವನು ಹಸಿದಾಗ ನೀನು ಬೋರಿ ಭೋಜನ ಮಾಡುವುದು ಸರಿಯಲ್ಲ, ತರವಲ್ಲ. ಎಷ್ಟು ಒಳ್ಳೆಯ ಆಲೋಚನೆ ನೋಡಿ. ಯೇಸು ಕ್ರಿಸ್ತ ಹೇಳಿದ್ದು ಇದನ್ನೇ, ನಿನ್ನನ್ನು ಪ್ರೀತಿಸಿದಂತೆ ಇತರರನ್ನು ಪ್ರೀತಿಸು. ಇಂದು ನಾನು ಇತರರನ್ನು ಪ್ರೀತಿಸುತ್ತೇವೆ, ನಾವು ಒಳ್ಳೆಯ ರೀತಿ ಪ್ರೀತಿಸುತ್ತೇವೆ. ಆದರೆ ನಮ್ಮನ್ನು ಪ್ರೀತಿಸಿದಂತೆ ನಾವು ಪ್ರೀತಿಸುವುದಿಲ್ಲ. ಸ್ವಲ್ಪ ಸಮಸ್ಯೆ ಬರುವುದು ಇಲ್ಲಿಯೇ. ಇದನ್ನು ಯಾಕೆಂದರೆ ನಮ್ಮಲ್ಲಿ ಸ್ವಾರ್ಥ ಬರುತ್ತದೆ ಇದರಲ್ಲಿ. ಇದಕ್ಕೆ ಪರಿಹಾರ ಏನು? ಪ್ರಸ್ತುತ ಇಂದಿನ ಯುವಜನರಲ್ಲಿ ಹಾಗೆ ನಮ್ಮ ಪ್ರತಿಯೊಬ್ಬರಲ್ಲಿ ನಾವೆಲ್ಲರೂ ಒಂದೇ ಎಂಬ ಮನೋಭಾವ ಹುಟ್ಟಿ ಬೆಳೆಯಬೇಕಾದ ಅವಶ್ಯಕತೆ ಇದು ತುಂಬ ಅಗತ್ಯ ಇದೆ ಈಗಿನ ಕಾಲದಲ್ಲಿ. ನೋಡಿ, ನಾವು ನಮ್ಮ ಜಗತ್ತಿನಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಆಸುಪಾಸಿನಲ್ಲಿ ತುಂಬ ನದಿಗಳು ಹುಟ್ಟುತ್ತವೆ, ಒಂದೊಂದು ಕಡೆಯಿಂದ ಹುಟ್ಟುತ್ತದೆ. ತುಂಬ ನದಿಗಳಿಗೆ ಹೆಸರು ಕಡೆ ಇವೆ, ಒಂದು ರೀತಿಯಿಂದ ಹರಿದು ಬರುತ್ತಾ ಫೈನಲಿಯಾಗಿ ಎಲ್ಲಿ ಸೇರುತ್ತದೆ? ಸಮುದ್ರಕ್ಕೆ ಸೇರುತ್ತದೆ. ನೋಡಿ, ಹಾಗೆ ಧರ್ಮ ಕೂಡ ಹಾಗೆ ಇರುತ್ತದೆ. ನಾವು ಹೇಗೆ ಜೀವಿಸ್ತೇವೆ, ಹೇಗೆ ಸೌಹಾರ್ದತೆಯನ್ನು ಬೋಧನೆ ಮಾಡ್ತೇವೆ ಅದು ಮುಖ್ಯ. ಸಮುದ್ರದಲ್ಲಿ ನೀರು ಒಟ್ಟುಗೂಡುವಾಗ ಅದು ನದಿ ಇದು ನದಿ ಅಂತ ಹೇಳ್ತೇವಾ? ಖಂಡಿತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಜಾತಿ ಮತ್ತು ಧರ್ಮ ಹೆಸರಲ್ಲಿ ಕಚ್ಚಾಟವಾಡಿ ಎಷ್ಟು ನಮ್ಮ ಯುವಜನರು ತಮ್ಮ ಭವಿಷ್ಯವನ್ನೇ ಹಾಳು ಮಾಡುವುದು ನಾವು ದಿನಂಪ್ರತಿ ನೋಡ್ತಿದ್ದೇವೆ. ಖಾಲಿ ಲಾಭ ಯಾರಿಗೆ? ನಮಗಿಲ್ಲ. ನಮ್ಮ ಬಾಳು ಮಾರ್ಗದಲ್ಲಿ ಲಾಭ ಇರುವುದು ರಾಜಕೀಯದವರಿಗೆ ಮಾತ್ರ. ಆದ್ದರಿಂದ ನಮ್ಮ ಇವತ್ತಿನ ಯುವಜನರನ್ನು ಈ ಧರ್ಮದಗೋಸ್ಕರ ಹಾಳು ಮಾಡಿ ಕೋರ್ಟ್ಗೆ ಹೋಗಿ, ಕಚೇರಿಗೆ ಹೋಗಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರ ಜೀವನವನ್ನೇ ನಾಶ ಮಾಡುವುದು ನಾವು ನೋಡ್ತಿದ್ದೇವೆ. ಹೀಗಾಗಬಾರದು. ನಮ್ಮ ಯುವಜನರು ಪ್ರೀತಿಯ ದೇವರಾಗಿದ್ದು ಪ್ರತಿಯೊಬ್ಬರೂ ಯೇಸುವಿನ ಸಂದೇಶಗಳನ್ನು ಜಗತ್ತಿಗೆ ಶಾಂತಿ ಸಂದೇಶ ಸಾರಬೇಕಾಗಿದೆ. ನಮ್ಮ ಸಿ ಅವರು ಹೇಳಿದರು, ಶಾಂತಿ ಇದನ್ನು ನಾವು ಸಾರಿದರೆ ಎಲ್ಲವೂ ನಮ್ಮದು ಸರಿಯಾಗ್ತದೆ. ಕೇವಲ ಕ್ರೈಸ್ತ ಬಾಂಧವರಿಗಷ್ಟೇ ಅಲ್ಲದೆ
ಭೂಮಿ ಮೇಲಿರುವ ಪ್ರತಿಯೊಬ್ಬ ಮಾನವರಿಗೂ ಸಹ ಶಾಂತಿ ಸಂದೇಶಕ್ಕೆ ನಾವು ಒತ್ತು ನೀಡುವ ಅಗತ್ಯತೆ ಇದೆ. ಧರ್ಮಗಳ ನಡುವೆ, ಜಾತಿಗಳ ನಡುವೆ ದ್ವೇಷ, ಅಸೂಯೆಗಳು ಬೆಳೆಯುತ್ತಿದ್ದು, ಇದನ್ನು ನಾವು ಹೋಗಡಿಸಲೇಬೇಕಾಗ್ತದೆ. ಆದ್ದರಿಂದ ನಮ್ಮ ಎಲ್ಲರಲ್ಲಿ ಒಂದೇ ಎಂದು ಭಾವನೆ ಮೂಡಿಸಬೇಕಾಗಿದೆ. ಈಗಿನ ಕಾಲದಲ್ಲಿ ಇದಕ್ಕಾಗಿ ನಮ್ಮ ಎಲ್ಲ ಧರ್ಮಾಧಿಕಾರಿಗಳು, ಸ್ವಾಮೀಜಿಗಳು, ಧರ್ಮದ ಮುಖಂಡರುಗಳು ಈ ಸೌಹಾರ್ದತೆಯ ಸಂದೇಶವನ್ನು ಸಾರುವ ಜಾಸ್ತಿ ವೇದಿಕೆ ನಾವು ರೂಪ ಮಾಡಬೇಕು. ಈಗಿನ ಕಾಲದಲ್ಲಿ ಇದು ಮುಖ್ಯವಾದ ಇದೊಂದು ಆಚರಣೆ ಆಗಬೇಕು. ನಾವು ತುಂಬ ಕಾರ್ಯಕ್ರಮ ಮಾಡ್ತಿದ್ದೇವೆ. ಸೌಹಾರ್ದತೆ ಕಾರ್ಯಕ್ರಮ ಮಾಡೋದು ಒಂದು ನಮ್ಮ ಹಬ್ಬ ಬರುವಾಗ ಮಾತ್ರ, ಇಲ್ಲಾದರೆ ಸೌಹಾರ್ದತೆ ನಮಗೆ ಬಿದ್ದೇ ಹೋಗಲಿಲ್ಲ. ಆದ್ದರಿಂದ ನಮ್ಮ ಇಷ್ಟು ದೇವಾಲಯಗಳುಂಟು, ದೇವಸ್ಥಾನಗಳು ಉಂಟು, ಮಸೀದಿಗಳು ಉಂಟು. ಇದು ಎಲ್ಲ ಈ ಸಂಘಟನೆಗಳಲ್ಲಿ ಏನೇ ಉಂಟು, ಸೌಹಾರ್ದತೆಯ ಒಂದು ಸಮಿತಿಯನ್ನು ರೂಪಿಸುವ ಮುಖಾಂತರ ನಮ್ಮ ಧರ್ಮದವರಿಗೆ ಬೇರೆ ಧರ್ಮದ ಆಚರಣೆಯನ್ನು ಕಲಿಸುವುದು, ಇದರ ಮುಖಾಂತರ ನಾವು ಸೌಹಾರ್ದತೆಗೆ ಈ ಭಾಗದಲ್ಲಿ ಒಂದು ವಿಶೇಷ ಸೌಹಾರ್ದತೆಯ ಸಂಕೇತವನ್ನು ರೂಪಿಸುವ ಮುಖಾಂತರ ನಮ್ಮ ಈ ಕರಾವಳಿಯ ಇಡೀ ಜಿಲ್ಲೆಗೆ ಇದೊಂದು ತೊಕ್ಕೊಟ್ಟು ಪರಿಸರ ಒಂದು ಆದರ್ಶವಾಗಲಿ ಅಂತ ನಾನು ಯೋಚಿಸ್ತೇನೆ. ಕೊನೆಗೊಳಿಸುವ ಮುಂಚೆ ನಾನು ಓದಿದ ಕೆಲವು ಒಂದು ಸಾಲುಗಳು ನಿಮ್ಮ ಮುಂದೆ ಹೇಳ್ತೇನೆ. ಎಲ್ಲಿದೆ ಜಾತಿ? ತಿನ್ನುವ ಅನ್ನಕ್ಕಿಲ್ಲದ ಜಾತಿ, ಕುಡಿಯುವ ನೀರಿಗಿಲ್ಲದ ಜಾತಿ, ಉಸಿರು ನೀಡುವ ಗಾಳಿಗಿಲ್ಲದ ಜಾತಿ, ಸುಡುವ ಬೆಂಕಿಗಿಲ್ಲದ ಜಾತಿ, ಉಡುವ ಬಟ್ಟೆಗಿಲ್ಲದ ಜಾತಿ, ನೀಡುವ ಕೈಗಳಿಲ್ಲದ ಜಾತಿ, ಪಕ್ಷಿ ಪ್ರಾಣಿಗಳಿಗಿಲ್ಲದ ಜಾತಿ, ಹುಲು ಮನವರಿಗೇಕೆ? ತಿನ್ನುವ ಅನ್ನವನ್ನು ಕೇಳುವಿರಾ ನೀವು ಯಾವ ರೈತ ಬೆಳೆದಿರುವನೆಂದು? ಬೀಸುವ ಗಾಳಿಗೆ ಕೇಳುವಿರಾ ನಿನ್ನದು ಯಾವ ಜಾತಿ ಎಂದು? ಕುಡಿಯುವ ನೀರಿಗೆ ಕೇಳುವಿರಾ ನೀನು ಯಾವ ಜಾತಿಯ ರೈತನ ಬಾವಿ ನೀರೆಂದು? ಹಸಿವು ನೀಗಿದರೆ ಸಾಕು, ದಾಹ ತೀರಿದರೆ ಸಾಕು, ಮಾನ ಮುಚ್ಚಿದರೆ ಸಾಕು, ಕಷ್ಟಕ್ಕೆ ದಾರಿ ಸಿಕ್ಕರೆ ಸಾಕು, ಮತ್ತೇಕೆ ನಮಗೆ ಜಾತಿ ಪದ ಬೇಕು? ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹೊಸ ವರ್ಷದ ಶುಭಾಶಯವನ್ನು ಕೋರುತ್ತಾ, ಹಾಗೂ ಭಗವಂತನು ಇಲ್ಲಿ ನೆರೆದಿರುವ ನಮಗೆಲ್ಲರಿಗೂ ಆಶೀರ್ವದಿಸಲಿ. ಈ ನಾಡಿನ ಜನರಿಗೆ ಶಾಂತಿ ಸೌಹಾರ್ದತೆಯ ನಾಡಾಗಿ ಪರಿಸರಿಸಲಿ, ಹಾಗೂ ನಮಗೆ ಒಂದು ಐಕ್ಯತೆಯ ಸಂದೇಶ ಒಟ್ಟಾಗಿ ಬಾಳಲಿ, ದೇವರು ಆಶೀರ್ವದಿಸಲಿ ಅಂತ ಹೇಳುತ್ತಾ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಧನ್ಯವಾದಗಳು. ನಿಮ್ಮ ಕೆಲಸದಲ್ಲಿನ ಉತ್ಸಾಹವು ನಿಮ್ಮ ದೇಹವನ್ನು ಸಕಾರಾತ್ಮಕ ಶಕ್ತಿಯಿಂದ ಉತ್ಕೃಷ್ಟಗೊಳಿಸುತ್ತದೆ. ಸದಾ ಲವಲವಿಕೆಯಿಂದ, ಉತ್ಸಾಹದಿಂದ ತಮ್ಮನ್ನು ತಾವು ಧಾರ್ಮಿಕ ಸೇವೆಯಲ್ಲಿ ಹಾಗೂ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡು ಇಂದು ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ವಂದನೀಯ ಸ್ವಾಮಿ ರಿಚರ್ಡ್ ಡಿಸೋಜಾ ಇವರಿಂದ ಸಂದೇಶವನ್ನು ಆಲಿಸೋಣ. ಕ್ರೈಸ್ತ ಧರ್ಮದ ಅನೇಕ ವಿಚಾರಗಳನ್ನು ನಾವಿಲ್ಲಿ ಕೇಳಿದ್ದೇವೆ, ಆದರೆ ಒಂದು ವಿಚಾರ ಇಲ್ಲಿ ಯಾರೂ ಮಾತಾಡಲಿಲ್ಲ. ಆ ವಿಚಾರ ಏನಂದರೆ, ಕ್ರಿಸ್ಮಸ್ ಹಬ್ಬದ ಅರ್ಥ ಯಾರು ಕೂಡ ಈ ತನಕ ಹೇಳಲಿಲ್ಲ. ಕ್ರಿಸ್ಮಸ್ ಹಬ್ಬದ ಅರ್ಥ ಈ ತನಕ ಯಾರು ಕೂಡ ಹೇಳಲಿಲ್ಲ. ಮತ್ತು ನಾವು ಸೌಹಾರ್ದ ಕ್ರಿಸ್ಮಸ್ ಅಂತ ಆಚರಣೆ ಮಾಡ್ತಾ ಇದ್ದೇವೆ. ಇದನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಹುಟ್ಟಿ ಬಂದ ಸಮಾಜದಲ್ಲಿ ಅನೇಕ ವಿಚಾರಗಳಿದ್ದವು. ಅಲ್ಲಿ ಮೇಲು ಕೀಳು, ಬಡವ ಬಲ್ಲಿದ, ಜಾತಿ, ಫರಿಸಾಯರು, ಸದುಸೇಯರು, ಪಾಪಿಗಳು, ಹೀಗೆ ಅನೇಕ ವಿಚಾರಗಳಿದ್ದವು. ಅದೇ ಸಮಾಜದಲ್ಲಿ ಕುಷ್ಠರೋಗಿಗಳಿದ್ರು, ಅವರು ಹತ್ತಿರ ಕೂಡ ಬರುವಂತಿರಲಿಲ್ಲ. ಅದೇ ಸಮಾಜದಲ್ಲಿ ಪಾಪಿಗಳಿದ್ರು, ಸುಂಕ ವಸೂಲಿಗಾರರಿದ್ರು, ಅವರು ಪಾಪಿಗಳಂತೇಳಿ ಜನ ಹತ್ತಿರ ಹೋಗ್ತಿರ್ಲಿಲ್ಲ. ಅದೇ ಸಮಯದಲ್ಲಿ ಅನೀತಿ ಇತ್ತು. ಧರ್ಮದ ಮುಖಂಡರು, ಫರಿಸಾಯರು, ಸದುಸೇಯರು ತಮಗೆ ಬಂದಂತೆ ನಿಯಮಗಳನ್ನು ಮಾಡುತ್ತಾ ತಮ್ಮ ಧರ್ಮವನ್ನು ತಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ತಾ ಇದ್ರು. ಅದೇ ಸಮಾಜದಲ್ಲಿ ನ್ಯಾಯ ನೀತಿ ಇರಲಿಲ್ಲ, ಶ್ರಮೆ ಇರಲಿಲ್ಲ. ಅಂಥ ಸಮಾಜದಲ್ಲಿ ಯೇಸು ಸ್ವಾಮಿ ಹುಟ್ಟಿ ಬಂದರು, ರಕ್ಷಕನಾಗಿ ಹುಟ್ಟಿ ಬಂದರು. ಹೇಗೆ ಹುಟ್ಟಿ ಬಂದರು ಎಂಬುದು ಮುಖ್ಯ. ಅವರು ಹುಟ್ಟಿ ಬರಲಿಕ್ಕೆ ದೇವರು ತನ್ನ ಏಕೈಕ ಪುತ್ರನು ಈ ಭೂಲೋಕಕ್ಕೆ ಹುಟ್ಟಿ ಬರಲಿಕ್ಕೆ ಆಯ್ದಂಥ ಸ್ಪೀಷಿಸ್,
ಪ್ರಭೇದ ಅಂತ ಹೇಳ್ತೇವೆ, ಸ್ಪೀಸಿಸ್ ಯಾವುದು? 87 ಲಕ್ಷ ಪ್ಲಸ್ ಸ್ಪೀಸಿಸ್ಗಳಲ್ಲಿ ದೇವರು ಮನುಷ್ಯರಾಗಿ ಈ ಭೂಲೋಕಕ್ಕೆ ಹುಟ್ಟಿ ಬರಲು ಆಯ್ದಂತ ಒಂದು ಪ್ರಭೇದ ಮನುಷ್ಯ. ದೇವರು ಮನುಷ್ಯರಾದರು, ಈ ಭೂಲೋಕಕ್ಕೆ ಹುಟ್ಟಿ ಬಂದರು, ಮತ್ತು ಅವರೇ ಯೇಸು ಸ್ವಾಮಿ. ಇದು ನಾವು ಯಾರು ಕೂಡ ಹೇಳಲಿಲ್ಲ. ದೇವರು ಮನುಷ್ಯರಾದರು ಮತ್ತು ನಮ್ಮ ಮಧ್ಯೆ ಜೀವಿಸಿದ್ರು. ಇದೇ ಕ್ರಿಸ್ಮಸ್. ಬೆತ್ಲೇಮಿನ ಗೋದಲಿಯಲ್ಲಿ ಪವಿತ್ರಾತ್ಮನ ಶಕ್ತಿಯಿಂದ ಮಾತೆ ಮರಿಯಳ ಉದರದಲ್ಲಿ, ಆ ಗೋದಲಿಯಲ್ಲಿ ಯೇಸು ಸ್ವಾಮಿ ಈ ಭೂಲೋಕಕ್ಕೆ ದೇವ ಪುತ್ರನಾಗಿ ನಮ್ಮ ರಕ್ಷಕನಾಗಿ ಹುಟ್ಟಿ ಬಂದರು. ಇದೇ ಕ್ರಿಸ್ಮಸ್. ಕ್ರೈಸ್ತ ಧರ್ಮದ 5 ಮುಖ್ಯ ವಿಚಾರಗಳನ್ನು ಇಲ್ಲಿ ಎಲ್ಲರೂ ಹೇಳಿದ್ದಾರೆ. ಒಂದನೇ ವಿಚಾರ ಪ್ರೀತಿ. ಅದರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗಲ್ಲ. ಅದು ಒಂದು ಪ್ರಶ್ನೆ ಇದೆ, ನಾವು ಯಾಕೆ ಪರರನ್ನು ಪ್ರೀತಿಸ್ತೇವೆ? ಇಲ್ಲಿ ತಂದೆ ತಾಯಿ ಇರ್ಬೋದು, ಮಕ್ಕಳಿರ್ಬೋದು. ತಂದೆ ತಾಯಿ ಮಕ್ಕಳನ್ನು ಯಾಕೆ ಪ್ರೀತಿಸ್ತಾರೆ? ಯಾಕೆಂದರೆ ನಾವು ಮುದುಕರಾಗುವಾಗ, ನಾವು ವೃದ್ಧರಾಗುವಾಗ ನಮ್ಮನ್ನು ನೋಡ್ಕೊಳ್ಬೇಕು. ಮಕ್ಕಳು ತಂದೆ ತಾಯಿ ಯಾಕೆ ಪ್ರೀತಿಸ್ತಾರೆ? ಹಣ ಬೇಕು, ವಿದ್ಯಾಭ್ಯಾಸ ಬೇಕು, ಮೊಬೈಲ್ ಬೇಕು, ಕೇಳಿದ್ದೆಲ್ಲ ಬೇಕು, ಅದಕ್ಕೋಸ್ಕರ ಪ್ರೀತಿಸ್ತಾರೆ. ನಾವು ಯಾಕೆ ನಮ್ಮ ಜನರನ್ನು ಪ್ರೀತಿಸ್ತೇವೆ? ಜನರಿಂದ ನಮಗೇನಾದ್ರು ಸಿಗಬೇಕು. ನಮ್ಮೆಲ್ಲರ ಪ್ರೀತಿ, ಈ ಭೂಲೋಕದಲ್ಲಿರುವಂಥ ಪ್ರತಿಯೊಬ್ಬರ ಪ್ರೀತಿ ಸ್ವಾರ್ಥದಿಂದ ತುಂಬಿದಂಥ, ಷರ್ತಗಳಿಂದ ತುಂಬಿದಂಥ ಪ್ರೀತಿ. ಕಂಡೀಷನ್ಸ್, ಎಲ್ಲದಕ್ಕೂ ಕಂಡೀಷನ್. ನೋಡಿ, ಯಾವ ಒಂದು ಪ್ರೀತಿ ಈ ಭೂಲೋಕದಲ್ಲಿ ಇದ್ರೆ, ಕಂಡೀಷನ್ ಇಲ್ಲದ ಪ್ರೀತಿ ಇಲ್ಲದೆ ಇದ್ರೆ ನನಗೆ ಹೇಳಿ. ಎಲ್ಲವೂ ನಮ್ಮ ಪ್ರೀತಿ ಸ್ವಾರ್ಥದಿಂದ ತುಂಬಿದ್ದು. ಆದರೆ ದೇವರ ಪ್ರೀತಿಗೆ ಸ್ವಾರ್ಥ ಇಲ್ಲ, ಕಂಡೀಷನ್ಸ್ ಇಲ್ಲ. ಆ ಜಾತಿ ಈ ಜಾತಿ ಕೀಳು ಅಂತ ಯಾವುದೇ ಇಲ್ಲ. ಎಷ್ಟೇ ದೊಡ್ಡ ಪಾಪಿ ಇರಲಿ, ಎಷ್ಟೇ ದೊಡ್ಡ ಕಡುಕ ಇರಲಿ, ದೇವರ ಪ್ರೀತಿಗೆ ಷರ್ತಗಳಿಲ್ಲ. ಆ ಧರ್ಮ ಈ ಧರ್ಮ, ಆ ಹಿಂದೂ ಆ ಮುಸ್ಲಿಂ ಆ ಬೌದ್ಧ ಅವ ಸಿಖ್ ಅಂತ ಯಾವುದೇ ರೀತಿಯ ಷರ್ತಗಳಿಲ್ಲ. ಗಾಡ್ಸ್ ಲವ್ ಈಸ್ ಅನ್ಕಂಡೀಷನಲ್. ಇನ್ನೊಂದು ವಿಚಾರ ಹೇಳಿದರು, ವಿದ್ಯೆ. ಅದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ವಿದ್ಯೆ ಬಗ್ಗೆ ಇವಾಗಲೇ ಹೇಳಿದ್ದಾರೆ. ಅದರ ನಂತರ ಒಂದು ವಿಷಯ ಹೇಳಿದರು, ಶಾಂತಿ. ನಾವೆಲ್ಲರೂ ಶಾಂತಿ 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 ಅಂತ ಹೇಳ್ತೇವೆ. ಒಂದು ಪ್ರಶ್ನೆ ಮಾತ್ರ ಕೇಳಲಿಕ್ಕೆ ಇದೆ. ಎಷ್ಟು ಮಂದಿ ಧೈರ್ಯದಿಂದ ನೀವು ಕೈ ಮೇಲೆ ಹಾಕಿ ಹೇಳ್ತೀರಿ, ಫಾದರ್ ನನ್ನ ಮನಸ್ಸಿನಲ್ಲಿ ಶಾಂತಿ ಇದೆ? ಶಾಂತಿ ಅಂದರೆ ಹುಡುಗಿಯಲ್ಲ, ಶಾಂತಿ ಇದೆ. ಇದ್ದಾರೆ, ಅವ್ರ ಕೈ ಮೇಲೆ ಆಗ್ತಾ ಇದ್ದಾರೆ, ಶಾಂತಿ ಇದೆ ಅಂತ. ನಾನು 2 ಪ್ರಶ್ನೆ, ಇನ್ನೊಂದು 2 ಪ್ರಶ್ನೆ ಕೇಳಿದರೆ ಅವರು ಎದ್ದು ನಿಂತು ಹೇಳ್ತಾರೆ ಒಂದು ಉತ್ತರ. ಆ ಉತ್ತರದಲ್ಲಿ ನನಗೆ ಸಿಗುತ್ತೆ ಶಾಂತಿ ಇದೆಯೋ ಇಲ್ವೋ. ನಮ್ಮೆಲ್ಲರ ಮನಸ್ಸಲ್ಲಿ ಶಾಂತಿ ಎಷ್ಟು ನೆಲೆಯೂರಿದೆ ಅಂತ ಹೇಳುವಾಗ ಅವರಿಗೆ ನನ್ನ ಪ್ರಶ್ನೆ ಇದೆ. ಮೇಲೆ ಕೈ ಹಾಕಿದ್ದಾರೆ ಇಬ್ಬರು. ಈ ತನಕ ಒಂದೇ ಒಂದು ಸಾರಿ ನಿಮ್ಮ ಜೀವನದಲ್ಲಿ ನೆಗೆಟಿವ್ ಥಿಂಕಿಂಗ್ ಮಾಡಿಲ್ಲ ಅಂತ ಹೇಳಿದರೆ ಬಹುಶಃ ಶಾಂತಿ ಇದೆ ಅಂತ ಅರ್ಥ. ಏನು ಮಾಡಲ್ಲ, ಅದು ಮೊಬೈಲಲ್ಲಿ ಒಂದು ಪಿಕ್ಚರ್ ಆದರೂ, ಒಂದು ಮೆಸೇಜ್ ಆದರೂ ನೆಗೆಟಿವ್ ನೋಡಿರ್ತೀರಿ, ಅಥವಾ ಒಂದು ಫೇಸ್ಬುಕ್ಕಲ್ಲೋ ವಾಟ್ಸಪ್ಪಲ್ಲೋ ಒಂದು ಕಮೆಂಟ್ ಆದರೂ ಮಾಡಿರ್ತೀರಿ, ಅಥವಾ ನಿಮ್ಮಲ್ಲಿ ನಿಮ್ಮ ಕುಟುಂಬದಲ್ಲಿ ಏನಾದರೂ ಮಾಡಿರ್ತೀರಿ. ಯಾಕೆ ಶಾಂತಿ ಇಲ್ಲ ಅಂತ ನಾನು ನಿಮಗೆ ಮತ್ತೆ ಹೇಳ್ತೇನೆ. ಇದು ಶಾಂತಿ. ನಂತರ ಇದೆ ಕ್ಷಮೆ. ಕ್ಷಮೆಯ ಬಗ್ಗೆ ಕೂಡ ಹೇಳಿದ್ದಾರೆ. ನಾನೊಂದು ಸರಿ ಒಂದು ಹಿಂದೂ ಸಂಘಟನೆಗೆ ಟಾಕ್ ಕೊಡಲಿಕ್ಕೆ ಹೋಗಿದ್ದೆ, ಒಂದು ಗ್ರೂಪಿಗೆ. ನಾನು ಹೇಳಿದೆ ಕ್ಷಮಿಸಬೇಕು, ಯೇಸು ಸ್ವಾಮಿ ಕ್ಷಮಿಸಬೇಕು ಅಂತ ಹೇಳಿದ್ದಾರೆ. 70 ಸಲ ಕ್ಷಮಿಸು ಅಂತ ಹೇಳಿದೆ. ಆವಾಗ ಒಂದು ಅಲ್ಲಿದ್ದಂಥ ಒಬ್ಬರು ಕಾರ್ಯಕರ್ತರು, ಹಿಂದೂ ಸಂಘಟನೆಯ ಕಾರ್ಯಕರ್ತರು ಎದ್ದು ನಿಂತು ನನ್ನ ಒಂದು ಪ್ರಶ್ನೆ ಕೇಳಿದರು. ಫಾದರ್, ನೀವು ಹೇಳಿದ್ರಿ 70 ಸಲ ಕ್ಷಮಿಸು ಅಂದ್ರೆ ಒಬ್ಬ ಒಂದು ಕೊಲೆ ಮಾಡ್ತಾನೆ, ಇನ್ನೊಂದು ಕೊಲೆ ಮಾಡ್ತಾನೆ, ಇನ್ನೊಂದು ಕೊಲೆ ಮಾಡ್ತಾನೆ. ನೀವು ಫಾದರ್ ಕ್ಷಮಿಸ್ತಾ ಹೋಗ್ತಾ ಇರ್ತೀರಿ, ಎಷ್ಟು ಕೊಲೆಗಳಾದವು? ಅದಕ್ಕೆ ನಾನು ಅವಾಗ ಹೇಳಿದೆ, ಯೇಸು ಸ್ವಾಮಿಯ ಉದ್ದೇಶ ಇದು ಅಲ್ಲ. ಕ್ಷಮಿಸಬೇಕು ಅಂದ್ರೆ ಆ ಮನುಷ್ಯ ತನ್ನ ಹೃದಯವನ್ನು ಪರಿವರ್ತಿಸುವವರೆಗೆ ಶ್ರಮಿಸು, ಆವಾಗ ಮನುಷ್ಯ ಬದಲಾಗುತ್ತಾನೆ. ಕ್ಷಮೆ. ಇನ್ನೊಂದು ವಿಚಾರ ಹೇಳಿದ್ರು, ಸೇವೆ. ಸೇವೆ ಬಗ್ಗೆ ಇವಾಗಲೇ ಹೇಳಿದ್ದಾರೆ. ಮನುಷ್ಯತ್ವ, ಪ್ರೀತಿ, ಶಾಂತಿ, ಕ್ಷಮೆ, ಸೇವೆ, ವಿದ್ಯೆ, ಇಷ್ಟು ವಿಚಾರ ಇವಾಗಲೇ ಹೇಳಿದ್ದಾರೆ. ನಂದು ಸಂದೇಶ ಕೊನೆಯದಾಗಿ ಇಷ್ಟೇ. ಇಂಥ ಸದ್ಭಾವನಾ ವೇದಿಕೆಗಳು ನಮಗೆ ಬೇಕಾ? ಈಗ ಯೋಚನೆ ಮಾಡಬಹುದು ಅಧ್ಯಕ್ಷೀಯ ಭಾಷಣ, ಇಷ್ಟು ಎಲ್ಲ ಆರ್ಗನೈಸೇಷನ್ ನಾವು ಮಾಡಿದ್ದೇವೆ, ಎಲ್ಲ ಸಂಘಟಕರಿದ್ದಾರೆ, ನನ್ನ ಕರೆದವರು ಈ ಕಡೆ ಇದ್ದಾರೆ. ಫಾದರ್ ಬಂದು ಈ ಪ್ರಶ್ನೆ ಕೇಳ್ತಾರೆ, ಇಂಥ ವೇದಿಕೆಗಳು ನಮಗೆ ಬೇಕಾ ಅಂತ ಹೇಳಿ.
ಇವತ್ತು ಬೇಕು. ಮೊದಲು 20 ವರ್ಷ ಮೊದಲು ಇಂಥ ವೇದಿಕೆಗಳು ನಮಗೆ ಬೇಕಾಗಿರಲಿಲ್ಲ. ಯಾಕೆಂದರೆ 20-25 ವರ್ಷಗಳ ಮೊದಲು ಇಂಥ ವೇದಿಕೆಗಳನ್ನು ನಮ್ಮ ಹೃದಯದಲ್ಲಿ ಕಟ್ಟಿದ್ದೆವು. ಇವತ್ತು ಈ ವೇದಿಕೆಗಳನ್ನು ಈ ಸಂದರ್ಭದಲ್ಲಿ ಕಟ್ಟಬೇಕಾಗಿದೆ. ನಾನು ಚಿಕ್ಕವನಿದ್ದಾಗ ಮನೆಯಲ್ಲಿ ಒಂದು ದಿವಸ ನಾನು ಹೇಳಿದೆ, ಕೃಷ್ಣನ ಬಗ್ಗೆ ನಾನು ಹೇಳಿದೆ ತಂದೆ ಹತ್ರ. ಆ ಕೃಷ್ಣ ಅವರ ದೇವರು, ಹೋಗ್ಬಾರ್ದಂತ ತಂದೆ ನನ್ನ ಹತ್ರ ಹೇಳಿದ್ರು, ಕೃಷ್ಣ ಇರಲಿ, ಅಲ್ಲ ಇರಲಿ, ಯೇಸು ಸ್ವಾಮಿ ಇರಲಿ, ಪರರ ದೇವರ ಬಗ್ಗೆ ನಿಂದಿಸ್ಲಿಕ್ಕೆ ಏನೇ ಒಂದು ಮಾತು ಹೇಳಲಿಕ್ಕೆ ನಿನ್ಗೆ ಅಧಿಕಾರ ಇಲ್ಲ. ಇನ್ನು ಮುಂದೆ ನೀನು ಹೇಳಿದ್ರೆ ಮನೆಯಿಂದ ಹೊರಗಡೆ ಆಗ್ತೇನೆ ಅಂತ ಹೇಳಿದ್ರು. ನೋಡಿ ಎಷ್ಟು ಅದು ಸದ್ಭಾವನಾ ವೇದಿಕೆ. ನಮ್ಮ ಮನಸ್ಸಲ್ಲಿರುವಂತಹ ಸದ್ಭಾವನಾ ವೇದಿಕೆ, ನಮ್ಮ ಮನಸ್ಸಲ್ಲಿರುವಂತಹ ಕ್ರಿಸ್ಮಸ್, ಹಿಂದೂ ಮುಸ್ಲಿಂ ಕ್ರೈಸ್ತ ಯಾವುದೇ ಭೇದ ಭಾವ ಇಲ್ಲದೆ ನಾವು ಜೀವಿಸ್ತಾ ಇದ್ದೆವು. ನಾನು ಮುಸ್ಲಿಂ ಮನೆಯಲ್ಲಿ ಬಿರಿಯಾನಿ ತಿನ್ಲಿಕ್ಕೆ ಅವರ ಮನೆಗೆ ರಂಜಾನ್ ದಿವಸ ಹೋಗ್ತಾ ಇದ್ದೆ. ನಾನು ಹಿಂದೂಗಳ ಮನೆಗೆ ದೀಪಾವಳಿ ದಿವಸ ಮೂಡೆ ಅದೆಲ್ಲ ಕೊಡ್ತಿದ್ದೆ, ಅದನ್ನ ತಗೊಳ್ಳಿ ಹೋಗ್ತಾ ಇದ್ದೆ. ಇವರೆಲ್ಲ ನಮ್ಮ ಮನೆಗೆ ಬರ್ತಾ ಇದ್ದು ಕ್ರಿಸ್ಮಸ್ ಕುಸ್ವಾರ್ ತಿನ್ಲಿಕ್ಕೆ. ಇಷ್ಟು ಒಳ್ಳೆ ಅನ್ಯೋನ್ಯತೆ ಇದೆ ಅಂತ ನನ್ನ ನಾನು ಕೂಡ ಬಂಟ್ವಾಳದವ, ಈ ಸುತ್ತಮುತ್ತಲಿನ ಸಮಾಜ ಇವತ್ತು ನಾನು ಹೋದ್ರೆ ಅಲ್ಲಿ ಸಮಾಜ ಒಡೆಯುವಂತ ಕೆಲಸ ನಡೀತಾ ಇದೆ, ಮನಸ್ಸನ್ನು ಒಡೆಯುವಂತ ಕೆಲಸ ನಡೀತಾ ಇದೆ. ಧರ್ಮಗಳ ಮಧ್ಯೆ ಅಲ್ಲಿ ಮನಸ್ತಾಪ ಹಾಕಿ ಅಲ್ಲಿ ಇಂಥ ವಿಚಾರಗಳು ನಡೀತಾವೆ. ಎಲ್ಲಿ ಹೋಗ್ತಾ ಇದೆ, ಎತ್ತ ಸಾಗ್ತಾ ಇದೆ ಸಮಾಜ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಯಾರೊಬ್ಬ ಆಕ್ಸಿಡೆಂಟ್ ಆಗಿ ಬಿದ್ದರೆ ಅವನು ಎತ್ತುವ ಬದಲು, ಅವನಿಗೆ ಏನಾದರೂ ನೀರು ಕೊಡುವ ಬದಲು, ಕುತ್ತಿಗೆಯಲ್ಲಿ ಅವನ ಹತ್ರ ಜಪಸರ ಇದೆಯಾ, ಕುತ್ತಿಗೆಯಲ್ಲಿ ಅವನ ಹತ್ರ ಏನಾದರೂ ರುದ್ರಾಕ್ಷಿ ಮಾಲೆ ಇದೆಯಾ, ಕುತ್ತಿಗೆಯಲ್ಲಿ ಏನಾದರೂ ಬೇರೆ ಧರ್ಮದ ಸಿಂಬಲ್ ಇದೆ ಅಂತ ನೋಡಿಕೊಂಡು ಅವರಿಗೆ ನೀರು ಕೊಡುವಂತ ವ್ಯಕ್ತಿಗಳಿದ್ದಾರೆ. ಇಂಥ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಇರಬೇಕಾದ್ರೆ ಇಂಥ ಸದ್ಭಾವನಾ ವೇದಿಕೆಗಳು ನಮಗೆ ಬೇಕಂತ ಅನಿಸ್ತಾ ಇದೆ. ಅವನು ಮನುಷ್ಯನಲ್ವೇ? ಒಂದು ದಿವಸ ಮತ್ತೊಂದು ನಾನು ಕೂಡ ಅಲ್ಲಿ ಬಿದ್ದಿರ್ಬೋದು. ಆವಾಗ ನಾನು ಜಾತಿ ನೋಡಿ, ಪಂಥ ನೋಡಿ, ಅವನ ಮತ ನೋಡಿ ನಾವು ಅವನಿಗೆ ನೀರು ಕುಡಿದು ಬೇಡ. ಆ ನೀರಿಗೆ, ಆ ರಕ್ತಕ್ಕೆ ಧರ್ಮ ಇಲ್ಲ. ನೀರು ನನಗೂ ಬೇಕು. ಹಿಂದೂ ಇರಲಿ, ಕ್ರಿಶ್ಚಿಯನ್ ಇರಲಿ, ಮುಸ್ಲಿಂ ಇರಲಿ, ಪಾರ್ಸಿ ಇರಲಿ, ಬೌದ್ಧ ಇರಲಿ, ಯಾವುದೇ ಧರ್ಮದವ ಇರಲಿ, ಅವರಿಗೆ ಕೊನೆಗೆ ಬಾಯಾರಿಕೆ ಆದಾಗ ನೀರೇ ಬೇಕು ಹೊರತು ನೀರು ಕೊಡುವಾಗ ಅವನ ಜಾತಿ ಮತ ನಾವು ನೋಡುವುದಿಲ್ಲ. ಯಾರೊಬ್ಬ ರಕ್ತ ಬೇಕಾದ್ರೆ ಆ ಜಾತಿಯ ರಕ್ತ, ಈ ಜಾತಿಯ ರಕ್ತ, ಅವನ ರಕ್ತ, ಇವನ ರಕ್ತ ನೋಡುವುದಿಲ್ಲ. ನಮಗೆ ಬದುಕಿಸಬೇಕಾದ್ರೆ ಅದೇ ರಕ್ತ ಬೇಕು. ಎಂಥ ಮಟ್ಟಕ್ಕೆ ನಾವು ಇಳಿದಿದ್ದೇವೆ. ಮನುಷ್ಯತ್ವ ಅದಕ್ಕೆ ಪ್ರಾಮುಖ್ಯತೆ ಕೊಡುವ ಬದಲು ಇವತ್ತು ಮನುಷ್ಯನನ್ನು ಕೊಂದು ಚುಚ್ಚಿ ಸಾಯಿಸುವಂಥ ಪರಿಸ್ಥಿತಿಗೆ ಬಂದು ಮುಟ್ಟಿದ್ದೇವೆ. ನಾನು ಕೆಲವು ಸರಿ ಹೇಳಿದ್ದಿದೆ, ನೀವು ಒಂದ್ಸರಿ ಕೋಳಿಯನ್ನು ನೋಡಿ, ಕೋಳಿಯನ್ನು ಕೊಯ್ಯುವಾಗ ಡೀಸೆಂಟಾಗಿ ಕೊಯ್ತಾರೆ. ಆದ್ರೆ ಇವತ್ತು ಮನುಷ್ಯ ಅದನ್ನ ಸ್ವಾರ್ಥಕ್ಕೋಸ್ಕರ ಧರ್ಮಗಳನ್ನು ಬಳಸಿ ಧರ್ಮದ ಮಧ್ಯೆ ಗೋಡೆಗಳನ್ನು ಕಟ್ಟಿ, ಈ ಧರ್ಮದ ಗೋಡೆಯನ್ನು ಕಟ್ಟಿ ಇಡೀ ಸಮಾಜವನ್ನು ಇವತ್ತು ಎತ್ತ ಕೊಂಡೊಯ್ಯುತ್ತಿದ್ದಾರೆ. ನೋಡಿ, ನಾವು ಮೀನು ಹಿಡಿಯುವವರು, ನಾವು ಬಂಟ್ವಾಳದಲ್ಲಿ ಸುದೆ ಅಂತ ಹೇಳ್ತಾರೆ, ನದಿಗೆ ಹೋಗಿ ಮೀನು ಹಿಡಿಯೋದು. ಈ ಮೊರಂಟೆ ಮೀನು ಅಂತ ಹೇಳ್ತಾರೆ, ಅದು ಹಿಡಿಬೇಕಾದ್ರೆ ಏನು ಮಾಡಬೇಕು? ನೀರನ್ನು ಸರಿಯಾಗಿ ಕಲಗಿಸ್ಬೇಕು. ಆವಾಗ ಇಡೀ ನೀರು ಕಲಗ್ತದೆ, ಆವಾಗ ಹಿಡಿಲಿಕ್ಕೆ ಸುಲಭ. ನಾವೇನು ಮಾಡ್ತೇವೆ ಅಂದರೆ ಸಮಾಜವನ್ನು ಎಲ್ಲ ಕಲಬೆರಕೆ ಮಾಡಿ ಆ ಸಮಾಜದಿಂದ ನಾವು ಲಾಭ ಗಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ, ನಮ್ಮ ಸ್ವಾರ್ಥಕ್ಕೋಸ್ಕರ. ಯಾವತ್ತೂ ಯಾರು ಕೂಡ ತನ್ನ ಧರ್ಮದ ಬಗ್ಗೆ ಸರಿಯಾದ ತಿಳಿವಳಿಕೆ ಇಲ್ಲದೆ ಯಾವತ್ತೂ ಕೂಡ ಬೇರೆ ಧರ್ಮದ ಬಗ್ಗೆ ಇರಲಿ, ತನ್ನ ಸ್ವಂತ ಧರ್ಮದ ಬಗ್ಗೆ ಮಾತನಾಡಬಾರದು. ಮಾತನಾಡಿದರೆ ಕನ್ಫ್ಯೂಷನ್ ಜಾಸ್ತಿ. ನನ್ನ ಧರ್ಮದ ಬಗ್ಗೆ ನಾನು ತಿಳಿಬೇಕು, ಪರರ ಧರ್ಮದ ಬಗ್ಗೆ ನಾನು ತಿಳಿಬೇಕು. ಅದಕ್ಕೋಸ್ಕರ ನಾನು ಮನುಷ್ಯನಾಗುವ ಅಗತ್ಯತೆ ಇವತ್ತು ನಮಗೆ ಕಾಣ್ತಾ ಇದೆ. ಇಂಥ ವೇದಿಕೆಗಳು ನಮ್ಮ ಹೃದಯದಲ್ಲಿ ನಾವು ಕಟ್ಟಬೇಕು. ಕೊನೆಯದಾಗಿ ನನ್ನ ಸಂದೇಶದ ಮಾತು ಇಷ್ಟೇ. ಯಾಕೆ ಹೀಗೆ ನಡೀತಾ ಇದೆ? ಒಂದೇ ವಿಚಾರ ನಾನು ನೋಡ್ತಾ ಇದ್ದೇನೆ. ಇವತ್ತು ನಮ್ಮ ಸಮಾಜದಲ್ಲಿ ವಿದ್ಯಾಸಂಸ್ಥೆಗಳಿವೆ, ಯೂನಿವರ್ಸಿಟೀಸ್ಗಳಿವೆ, ಪ್ರೊಫೆಸರ್ಸ್ ಇದ್ದಾರೆ, ನಾವೆಲ್ಲ ಇಷ್ಟು ಮಂದಿ ಇದ್ದೇವೆ. ಅದೊಂದು ದೊಡ್ಡ ತಪ್ಪು ಇವತ್ತಿನ ಸಮಯದಲ್ಲಿ ನಡೀತಾ ಇದೆ. ಅದು ಏನಂದ್ರೆ, ಇವತ್ತು ಅಂತರಂಗವನ್ನು ರೂಪಿಸುವ ಕೆಲಸ ನಡೀತಾ ಇಲ್ಲ. ನಮ್ಮ ವಿದ್ಯಾಭ್ಯಾಸ, ನಮ್ಮ ಪುಸ್ತಕಗಳು ಅಂತರಂಗವನ್ನು ರೂಪಿಸುವ ಕೆಲಸ. ವಿ ಆರ್ ನಾಟ್ ಫಾರ್ಮಿಂಗ್ ದ ಕಾನ್ಶಿಯನ್ಸ್ ಆಫ್ ದ ಪೀಪಲ್. ಅದಕ್ಕೋಸ್ಕರ ಎಷ್ಟು ಮಂದಿ ನೀವು ಹೇಳ್ತೀರಿ, ಸುಳ್ಳು ಹೇಳುವುದು ತಪ್ಪ ಸರಿಯಾ? ಸುಳ್ಳು ಹೇಳುವುದು ತಪ್ಪ ಸರಿಯಾ? ನಾನು ಸೆಷನ್ ಕೊಡ್ಲಿಕ್ಕೆ ಮಂಗಳೂರಿಗೆ ಹೋಗಿದ್ದೆ ಒಂದು ಕಾಲೇಜಿಗೆ. ನಾನು ಹೇಳಿದೆ, ಟೆಲ್ಲಿಂಗ್ ಲೈಸ್ ಈಸ್ ಗುಡ್ ಆರ್ ಬ್ಯಾಡ್. ಒಬ್ಳು ಹುಡುಗಿದ್ದೀನಿ ಅಂತ ಹೇಳಿದ್ಲು, ಟೆಲ್ಲಿಂಗ್ ಲೈಸ್ ಈಸ್ ಗುಡ್. ಅದಕ್ಕೆ ನಾನು ಹೇಳಿದೆ, ಹೌ ಇಟ್ ಈಸ್ ಗುಡ್? ದೇರ್ ಆರ್ ಟೂ ಕೈಂಡ್ಸ್ ಆಫ್ ಲೈಸ್, ಗುಡ್ ಲೈ ಅಂಡ್ ಬ್ಯಾಡ್ ಲೈ.
ಗುಡ್ ಲೈ ಅಂಡ್ ಬ್ಯಾಡ್ ಲೈ. ಸುಳ್ಳು ಅದು ಒಳ್ಳೇದಿರಲಿ ಕೆಟ್ಟದಿರಲಿ, ಸುಳ್ಳು ಸುಳ್ಳೆ. ಇಂಥ ಒಂದು ಕಾನ್ಷಿಯಸ್ ನಾವು ಡೆವಲಪ್ ಮಾಡ್ತಾ ಇದ್ದೇವೆ. ಇದಕ್ಕೆ ಒಂದು ಉದಾಹರಣೆ ನಾನು ಕೊಡ್ತಾ ಇದ್ದೇನೆ. ಎಲ್ಲ ಸಂಸ್ಥೆಗಳಲ್ಲಿ, ಎಲ್ಲ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಇವತ್ತು CC ಕ್ಯಾಮರಾಗಳು ಜಾಸ್ತಿ ಆಗ್ತಾ ಇವೆ. CC ಕ್ಯಾಮರಾಗಳು ಜಾಸ್ತಿ ಆಗ್ತಾ ಇವೆ. ಇದಕ್ಕೆ ಕಾರಣ ಏನಂದ್ರೆ, ನಾವು ಪ್ರತಿಯೊಬ್ಬರೂ ಕೂಡ ನಮ್ಮ ಅಂತರಂಗದ CC ಕ್ಯಾಮರಾವನ್ನು ಬಂದ್ ಮಾಡಿಬಿಟ್ಟಿದ್ದೇವೆ. ಮತ್ತೆ ಬೇರೆ ಯಾವುದೋ CC ಕ್ಯಾಮರಾದ ಮೇಲೆ ನಮ್ಮ ನಡತೆ ನಾನು ಹೊಂದಿಕೊಳ್ತಾ ಇದ್ದೇವೆ. ಡೋಂಟ್ ಕ್ಲೋಸ್ ಯುವರ್ CC ಕ್ಯಾಮರಾ ವಿಚ್ ಇಸ್ ಇನ್ಸೈಡ್. ಅದು ಹೇಳ್ತದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ. ಹೊರಗಡೆ CC ಕ್ಯಾಮರಾ ಹಾಕಿದ್ರೆ ತಪ್ಪಿಸ್ಕೊಳ್ಬಹುದು, ಆದರೆ ಒಳಗಿನ CC ಕ್ಯಾಮರಾ ಕೆಟ್ಟು ಹೋದ್ರೆ ಜೀವನ ಕೆಟ್ಟು ಹೋಗ್ತದೆ, ಅಶಾಂತಿ ಬರ್ತದೆ, ಮತ್ತೆ ನಮ್ಮ ಇಡೀ ಮನುಷ್ಯತ್ವ ನಾಶವಾಗಿ ಹೋಗ್ತದೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ತಂದಂತಹ ಶಾಂತಿ, ಪ್ರೀತಿ, ಕ್ಷಮೆ, ಆ ಸೇವೆ ನಮ್ಮಲ್ಲಿರಲಿ. ನಾವೆಲ್ಲ ಕೂಡ ನಮ್ಮ ಹೃದಯದಲ್ಲಿರುವಂಥ CC ಕ್ಯಾಮರಾವನ್ನು ಬಂದ್ ಮಾಡೋದು ಬೇಡ. ನಾವು ಮನುಷ್ಯರಾಗೋಣ, ಮಾನವರಾಗೋಣ, ಹಾಗೂ ಶಾಂತಿಯ ವ್ಯಕ್ತಿಗಳಂತ ಹೇಳುತ್ತಾ ನಿಮ್ಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು, ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಕ್ರಿಸ್ಮಸ್ ಸಂಭ್ರಮದ ನಿಜವಾದ ಅರ್ಥ ಭೂಲೋಕದ ಉದ್ಧಾರಕ್ಕಾಗಿ ಜನ್ಮ ತಾಳಿದ ಭಗವಂತ ಏಸು ಕ್ರಿಸ್ತ. ದೇವರ ಪ್ರೀತಿಗೆ ಷರತ್ತುಗಳಿಲ್ಲ. ಶಾಂತಿ, ಕ್ಷಮೆ, ಸೇವೆಗಳ ತಿಳಿ ಹೇಳಿ ಈಗಿನ ಕಾಲದಲ್ಲಿ ಸೌಹಾರ್ದತೆಯನ್ನು ನಡೆಸಲೇಬೇಕಾಗಿದೆ. 20 ವರ್ಷಗಳ ಹಿಂದೆ ಸಮಾಜದಲ್ಲಿ ಧರ್ಮಗಳಲ್ಲಿ ಶಾಂತಿ ಇತ್ತು. ಈಗ ಕಾಲ ಬದಲಾಗಿದೆ, ಪರಿಸ್ಥಿತಿ ಬದಲಾಗಿದೆ. ಆದುದರಿಂದ ಸೌಹಾರ್ದತೆ ಅತ್ಯಗತ್ಯ ಎಂಬ ಸಂದೇಶ ನೀಡಿ ಸಮಾಜದಲ್ಲಿನ ಒಗ್ಗಟ್ಟನ್ನು ಭದ್ರವಾಗಿಸಬೇಕೆಂಬ ಉತ್ತಮವಾದ ಸಂದೇಶಕ್ಕೆ ಅಂತರಾಳದ ನಮನಗಳು. ನಾವು ನಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದ್ದಂತೆ ಅತ್ಯುನ್ನತ ಮೆಚ್ಚುಗೆಯನ್ನ ಪದಗಳನ್ನು ಉಚ್ಚರಿಸುವುದಿಲ್ಲ, ಆದರೆ ಅವುಗಳಿಂದ ಜೀವಿಸುವುದು ಎಂಬುದು ನಾವು ಎಂದಿಗೂ ಮರೆಯಬಾರದು. ಹೌದು ಮಹನೀಯರೇ, ಇಂದು ಈ ಕ್ರಿಸ್ಮಸ್ ಸೌಹಾರ್ದ ಸಂಭ್ರಮಕ್ಕೆ ಕಾರಣಕರ್ತರಾದವರಿಗೆ, ಸಹಕರಿಸಿದವರಿಗೆ ಪ್ರತ್ಯೇಕವಾಗಿ ಈ ಸಂಭ್ರಮವು ನಿಮ್ಮೆಲ್ಲರೂ ಇರುವಿಕೆಯಿಂದ ಯಶಸ್ವಿಯಾಗಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಈಗ ಮುಂದೆ ಬಂದು ಧನ್ಯವಾದ ಸಮರ್ಪಣೆಯ ಮಾತುಗಳನ್ನು ಶ್ರೀ ಇಸಾಕ್ ಹಸಾನ್. ವೇದಿಕೆಯಲ್ಲಿರುವ ಮಹನೀಯರೇ ಹಾಗೂ ನೆರೆದ ಸಭಿಕರೇ, ಕೊನೆಯದಾಗಿ ಧನ್ಯವಾದ ಸಮರ್ಪಣೆ. ಇಂದಿನ ಈ ಕಾರ್ಯಕ್ರಮವನ್ನು ಸಾಂಗವಾಗಿ ಜರುಗಿಸಲು ಅನುಗ್ರಹಿಸಿದ ನಮ್ಮೆಲ್ಲರ ಸೃಷ್ಟಿಕರ್ತನಿಗೆ ಸರ್ವಸ್ತುತಿಯು. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಉತ್ತಮವಾದ ಸಂದೇಶವನ್ನು ನೀಡಿದಂತಹ ವಂದನೀಯ ಫಾದರ್ ರಿಚರ್ಡ್ ಡಿಸೋಜಾ, ಸಹಾಯಕ ಧರ್ಮಗುರುಗಳು ಸಂತ ಜೋಸೆಫರ ಪುಣ್ಯಕ್ಷೇತ್ರ ಮುಡಿಪು, ಇವರಿಗೆ ಈ ಎಲ್ಲ ಸಂಘಟನೆಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಂದೇಶವನ್ನು ನೀಡಿ ಇಲ್ಲಿಂದ ನಿರ್ಗಮಿಸಿದಂತಹ ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ, ಪ್ರಧಾನ ಧರ್ಮಗುರುಗಳು ಪೆರ್ಮಣ್ಣೂರು ಚರ್ಚ್, ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸೌಹಾರ್ದ ಸಂದೇಶವನ್ನು ನೀಡಿದ ಹಾಗೂ ಅದೇ ರೀತಿ ಸೌಹಾರ್ದ ಸಂದೇಶವನ್ನು ನೀಡಿದಂತಹ AM ಖಾನ್, ಪ್ರೊಫೆಸರ್ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಜೆ, ಇವರಿಗೂ ಕೂಡ ಈ ಎಲ್ಲ ಸಂಘಟನೆಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಉತ್ತಮವಾದ ಸಂದೇಶವನ್ನು ನೀಡಿದಂತಹ, ಶಿಕ್ಷಣದ ಬಗ್ಗೆ ಹೆಚ್ಚಿನ ಮನವರಿಕೆಯನ್ನು ನೀಡಿದಂತಹ SS ನಾಯಕ್, ಚಾರ್ಟರ್ಡ್ ಅಕೌಂಟೆಂಟ್ ಹಾಗೂ ನಿಕಟಪೂರ್ವ ಅಧ್ಯಕ್ಷರು, ಭಾರತೀಯ ಲೆಕ್ಕ ಪರಿಶೋಧಕರ ಸಂಘ ಮಂಗಳೂರು, ಇವರಿಗೂ ಕೂಡ ಎಲ್ಲ ಸಂಘಟನೆಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಸೌಹಾರ್ದ ಸಂದೇಶವನ್ನು ನೀಡಿದಂತಹ MCC ಬ್ಯಾಂಕಿನ ಮಂಗಳೂರು MCC ಬ್ಯಾಂಕ್ ಇದರ ಅಧ್ಯಕ್ಷರಾದಂತಹ ಅನಿಲ್ ಲೋಬೋ, ಇವರಿಗೂ ಕೂಡ ಎಲ್ಲ ಸಂಘಟನೆಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತಮ್ಮ ಅನಿಸಿಕೆಗಳನ್ನು ಹೇಳಬೇಕಾಗಿತ್ತು. ತುಂಬ ಎಲ್ಲ ಸಂಘಟನೆಗಳ 7 ಸಂಘಟನೆಗಳ ಕಾರ್ಯಕರ್ತರು, 7 ಸಂಘಟನೆಗಳ ಹೆಚ್ಚಿನ ಅಧ್ಯಕ್ಷರು ಎಲ್ಲರೂ ಇದ್ದಾರೆ. ಅವರ ಸದ್ಭಾವನಾ ವೇದಿಕೆಯ ಅಧ್ಯಕ್ಷರಾದಂತಹ ಪ್ರಸಾದ್ ರೈ ಕಲ್ಲಿಮಾರ್, ಇವರಿಗೆ ನಾನು ಎಲ್ಲ ಸಂಘಟನೆಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತೇನೆ.
ಅದೇ ರೀತಿ ಗೌರವ ಉಪಸ್ಥಿತಿ ಇರುವಂತಹ ಅರುಣ್ ಮಂತೆರು, ಅಧ್ಯಕ್ಷರು ಲಯನ್ಸ್ ಕ್ಲಬ್ ಪೆರ್ಮಣ್ಣೂರು ಫೋಕಸ್ ತೊಕೋಟು, ಇವರಿಗೂ ಕೂಡ ಎಲ್ಲ ಸಂಘಟನೆಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತೇನೆ. ಹಾಗೂ ಫ್ರಾಂಕಿ ಫ್ರಾನ್ಸಿಸ್ ಕೊಟಿನ್ನ, ಅಧ್ಯಕ್ಷರು JCI ಮಂಗಳ ಗಂಗೋತ್ರಿ ಕೊಣಾಜೆ, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೂ ಜನಾಬ್ ಅಬ್ದುಲ್ ಕರೀಂ, ಅಧ್ಯಕ್ಷರು ಜಮಾತೆ ಇಸ್ಲಾಮಿ ಹಿಂದೂ ಉಳ್ಳಾಳ, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀಮತಿ ಸವಿತಾ ಸಂತೋಷ್, ಅಧ್ಯಕ್ಷರು ರೋಟರಿ ಸಮುದಾಯ ದಳ ಕೊಲ್ಯ, ಇವರಿಗೂ ಕೂಡ ಎಲ್ಲ ಸಂಘಟನೆಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿ ನವೋದಯ ಫ್ರೆಂಡ್ಸ್ ರಿಜಿಸ್ಟರ್ಡ್ ಉಳ್ಳಾಲ ಬೈಲ್, ಇದರ ಕಾರ್ಯದರ್ಶಿಯಾದಂತಹ ರೂಪೇಶ್ ಭಟ್ನಗರ್, ಇವರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಸಭೆಯನ್ನು ಚಂದಗಾಣಿಸಿಕೊಟ್ಟಂತಹ ಎಲ್ಲ ಸಭಿಕರಿಗೂ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತೇನೆ. ಈ ಸಭಾಂಗಣದ ಸುಸಜ್ಜಿತ ಸಭಾಂಗಣದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಯುನಿಟಿ ಹಾಲ್, ಇದರ ಆಡಳಿತ ಮಂಡಳಿಗೆ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮುತುವರ್ಜಿಯಲ್ಲಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಲು ಎಲ್ಲ ರೀತಿಯ ಸಹಕಾರವನ್ನು ನೀಡಿದಂಥ ನಿಮ್ಮ ಮುಂದಿರುವ ಎಲ್ಲ 7 ಸಂಘಟನೆಗಳ ಪದಾಧಿಕಾರಿಗಳಿಗೂ, ಸದಸ್ಯರಿಗೂ, ಸರ್ವರಿಗೂ ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇಂದಿನ ಕಾರ್ಯಕ್ರಮದ ನಿರೂಪಕರಾದ ಸಿಸಿಲಿಯಾ ಮೊಂತೆರೋ, ಇವರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೇನೆ. ಯಾರನ್ನಾದರೂ ಬಿಟ್ಟು ಹೋಗಿದರೆ ಕ್ಷಮಿಸಬೇಕು. ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೆ.